कुंज बिहारी जयुराधमाधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्री राधा कृष्ण पादात् सहगण ललिता श्री विशाखान्वितांश हे कृष्णा करुणा सिंधु दीनबंधो जगत्पते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ನವರು ನಮ್ಮ ನಾಮನಿಷ್ಠ ಪ್ರಭುಗಳು ನಡೆಸಿಕೊಡ್ತಿರುವಂತಹ ಭಗವದ್ಗೀತೆಯ 18 ದಿನಗಳ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಧ್ಯಾಯ 10. ಅದಕ್ಕೆ ಮೊದಲು ನಿನ್ನೆ ಅಧ್ಯಾಯದಲ್ಲಿ ಏನೆಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದ್ದ ಒಮ್ಮೆ ತಿಳ್ಕೊಂಡು ಮುಂದೆ ಹೋಗೋಣ. ಹರೇ ಕೃಷ್ಣ. ಹೇಳ್ತೀರಾ ಯಾರಾದ್ರು ನಿನ್ನೆ ಅಧ್ಯಾಯದ ಹೆಸರು ಏನಿತ್ತು, ನಾವೇನೆಲ್ಲ ತಿಳ್ಕೊಂಡ್ವಿ ಅಂತ ಅದ್ರಲ್ಲಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ರಾಜವಿದ್ಯಾ ರಾಜಗುವ್ಯ ಯೋಗ. ರಾಜವಿದ್ಯಾ ರಾಜಗುಹ್ಯ ಯೋಗ. ರಾಜವಿದ್ಯಾ ಅಂದ್ರೆ ಅಥವಾ ರಾಜಗುಹ್ಯ ಅಂದ್ರೆ ಏನೇ ತಿಳ್ಕೊಂಡ್ವಿ ಪ್ರಭುಜಿ? ರಾಜವಿದ್ಯಾ ಅಂದ್ರೆ ಆತ್ಮ ಸ್ವರೂಪವನ್ನು ತಿಳಿದುಕೊಳ್ಳುವುದು, ಪರಮಾತ್ಮವನ್ನು ಇದು ಮಾಡುತ್ತ. ವಿದ್ಯೆಗಳಲ್ಲೆಲ್ಲ ಶ್ರೇಷ್ಠವಾದ ವಿದ್ಯೆ ಅಂದ್ರೆ ಭೌತಿಕ ವಿದ್ಯೆ. ನಾವು ಯಾವಾಗ್ಲೂ ವಿದ್ಯೆ ಎಂದು ಕೂಡಲೇ ನಮ್ಗೆ ನೆನಪಾಗುವಂತದ್ದು ಭೌತಿಕವಾಗಿ ನಾವೇನು ಅಕ್ಷರ ಜ್ಞಾನವನ್ನು ಪಡಿತೀವಿ, ನಮ್ಮ ಹೊಟ್ಟೆಪಾಡಿಗಾಗಿ ಏನೊಂದು ಕಲಿತೀವಿ, ಅದನ್ನೇ ನಾವು ವಿದ್ಯೆ ಅನ್ಕೊತಾ ಇರ್ತೀವಿ. ಆ ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದದ್ದು ಆಧ್ಯಾತ್ಮಿಕ ವಿದ್ಯೆ. ಅಂದ್ರೆ ಭಗವಂತ ನಮ್ಗೆ ಅದರಲ್ಲಿ ಎಲ್ಲ ಒಂದು ರಹಸ್ಯವಾದ ಜ್ಞಾನವನ್ನ ನಮ್ಗೆ ತಿಳಿಸ್ಕೊಡ್ತಾನೆ. ಅದನ್ನ ನಾವು ನೋಡಿದ್ವಿ. ಮೊದಲ ಒಂದು 3 ಶ್ಲೋಕಗಳಲ್ಲಿ ಭಗವಂತ ಅವನು ಏನು ರಹಸ್ಯತಮವಾದಂತಹ ರಾಜವಿದ್ಯೆಯನ್ನ ಹೇಳ್ತಾನೆ. ಆ ವಿದ್ಯೆಯನ್ನ ಅವನು ವೈಭವೀಕರಿಸ್ತಾನೆ. ಅದು ಎಂತಹ ವಿದ್ಯೆ, ಅದು ಎಂತದ್ದು ಅಂದ್ರೆ ಅವನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಅಂದ್ರೆ ಭಕ್ತಿಯ ಬಗ್ಗೆನೇ ಹೆಚ್ಚಾಗಿ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಭಗವಂತನ ಭಕ್ತಿ ಮಾಡೋದ್ರ ಪ್ರಾಮುಖ್ಯತೆಯನ್ನು ಅವನು ತಿಳಿಸ್ಕೊಡ್ತಾನೆ. ನಂತರ ಭಗವಂತನಿಗೂ ಈ ಭೌತಿಕ ಜಗತ್ತಿಗೂ ಇರುವಂತಹ ಒಂದು ನಂಟು, ಅದರ ಸಂಬಂಧ, ಹೇಗೆ ಅವನು ಆಧ್ಯಾತ್ಮಿಕ ಜಗತ್ತು, ಈ ಭೌತಿಕ ಜಗತ್ತು ಎಲ್ಲದರ ಮೂಲ ಅವನೇ ಆಗಿದ್ದಾನೆ.
ಎಲ್ಲವನ್ನು ಕೂಡ ಅವನು ಅವನ ಧಾಮದಲ್ಲಿ ಇದ್ಕೊಂಡೆ ಅವನು ಎಲ್ಲವನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾನೆ, ಅವನ ಸಂಕಲ್ಪ ಮಾತ್ರದಿಂದ ಹೇಗೆ ಸೃಷ್ಟಿ ಸ್ಥಿತಿ ಲಯಗಳು ಆಗ್ತಿದೆ, ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ನಂತರ ಅನೇಕ ರೀತಿಯ ಆರಾಧಕರ ಬಗ್ಗೆ ನೋಡಿದ್ವಿ. ಅಂದ್ರೆ ಯಾರು ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಅವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ, ಅಂದ್ರೆ ಪುಣ್ಯವನ್ನ ಗಳಿಸಿ ಊರ್ಧ್ವ ಲೋಕಕ್ಕೆ ಹೋಗ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ ಅಂತ, ಹಾಗೆ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಹಿಂದಿರುಗ್ತಾರೆ. ಅದೇ ರೀತಿ ಯಾರು ಭಗವಂತನ ಆರಾಧನೆ ಮಾಡ್ತಾರೆ ಅಂತವ್ರು ಭಗವಂತನ ಶಾಶ್ವತ ಧಾಮಕ್ಕೆ ಹೋಗ್ತಾರೆ. ಇದನ್ನೆಲ್ಲ ನಾವು ನೋಡಿದ್ವಿ. ಮತ್ತೆ ಕೊನೆಗೆ ಯಾರು ಭಗವಂತನ ಶುದ್ಧ ಭಕ್ತರಿರ್ತಾರೆ ಅವರು ಭಗವಂತನ ಭಕ್ತಿಯನ್ನ ಸದಾ ಕಾಲ ಮಾಡ್ತಾರೆ. ನಾವು ಕೊನೆಯ ಶ್ಲೋಕ 9ನೇ ಅಧ್ಯಾಯದ ಕೊನೆಯ ಶ್ಲೋಕ ಈಗ ಕಾಣಿಸ್ತಿದ್ಯಾ? ಹರೇ ಕೃಷ್ಣ. ಇದು ಮನ್ಮನ ಭಕ್ತೋ ಮಧ್ಯ ಜೀವಾಂ ನಮಸ್ಕರೋ ಮಾಂ ಏ ವೈಶ್ಯಸಿ ಯುಕ್ತೇ ಮಾಂ ಆತ್ಮನಂ ಮತ್ಪರಾಯಣ. ಅಂದ್ರೆ ಭಗವಂತ ಹೇಳ್ತಾನೆ, ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ಅಂದ್ರೆ ಎಲ್ಲಾ ಸಮಯದಲ್ಲೂ ಭಗವಂತನನ್ನ ನೆನೆಸುವಂಥದ್ದು. ಮತ್ತೆ ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು, ನನ್ನನ್ನು ಪೂಜಿಸುವಾಗ ನನ್ನಲ್ಲಿ ಸಂಪೂರ್ಣವಾಗಿ ಭಕ್ತನಾಗಿ ನಿಶ್ಚಯವಾಗಿ ನೀನ್ ನನ್ನಲ್ಲಿಗೆ ಬರುವೆ ಅಂತ. ಇಲ್ಲಿ ಇವತ್ತಿನ ಅಧ್ಯಾಯದ ಒಂದು ವಿಷಯ ಅಥವಾ ವಿಚಾರ ಕೂಡ ಅದೇ ಆಗಿದೆ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನ ತೊಡಗಿಸು. ಹೇಗೆ ನಾವು ಸದಾ ಭಗವಂತನ ಸ್ಮರಣೆಯಲ್ಲಿ ಮನಸ್ಸನ್ನ ತೊಡಗಿಸುವಂಥದ್ದು. ಹರೇ ಕೃಷ್ಣ. ಹೇಗೆ ನಾವು ಭಗವಂತನ ಸ್ಮರಣೆಯನ್ನ ಸದಾ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಭೌತಿಕ ವಿಷಯದಲ್ಲಿ ಬಂದ್ರು ಕೂಡ ನಾವ್ ಯಾರನ್ನಾದ್ರೂ ಸದಾ ಕಾಲ ನೆನೆಸ್ತೀವಿ ಅಂತಂದ್ರೆ ಅವರ ಬಗ್ಗೆ ನಮ್ಗೆ ಏನಾದ್ರೂ ತಿಳಿದಿರ್ಬೇಕಲ್ವಾ? ಹರೇ ಕೃಷ್ಣ. ಯಾರ ಬಗ್ಗೆ ನಮ್ಗೆ ಏನು ಹಿಂದೆ ಮುಂದೆ ಗೊತ್ತಿಲ್ಲ, ಆ ವ್ಯಕ್ತಿನ ನಾವು ಪ್ರತಿಕ್ಷಣ ನೆನೆಸ್ಲಿಕ್ಕೆ ಸಾಧ್ಯ ಆಗತ್ತಾ? ಹರೇ ಕೃಷ್ಣ. ಯಾವ ವ್ಯಕ್ತಿ ನಮ್ಗೆ ಹಿಂದೆ ಮುಂದೆ ಪರಿಚಯ ಇಲ್ಲ, ಆ ವ್ಯಕ್ತಿನ ನಾವು ಸದಾ ಕಾಲ ನೆನೆಸ್ಲಿಕ್ಕೆ ಆಗತ್ತಾ? ಮಾತಾಜಿ, ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ, ನನ್ ವಾಯ್ಸ್ ಕ್ಲಿಯರ್ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದೆ ಮಾತಾಜಿ. ನಂದು ಕೇಳಿಸ್ತಿದೆ. unmute ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಿದೆ ಮಾತಾಜಿ. ಹೊರಗಡೆ clear ಇಲ್ಲಿ ಇದೆ. ಗಣೇಶ Clear ಬಿಡ್ತಾ ಇದಾರೆ. ಅದೇ ಸೌಂಡ್ ಜೋರ್ ಇದೆ, ಅದು ಬ್ಯಾಂಡ್ ಸೌಂಡ್. ಅದಕ್ಕೆ ನಾನು ಎಲ್ಲಾದ್ರೂ ಡಿಸ್ಟರ್ಬ್ ಇಲ್ಲ, ಆಗ್ತಿದ್ದೀನಿ ನಿಮ್ಗೆ? ಅದೇನ್ ಕೇಳಿಸ್ತಾ ಇಲ್ಲ ಮಾತಾಜಿ, ಬ್ಯಾಂಡ್ ಸೌಂಡ್. ಓಕೆ ಮಾತಾಜಿ. ಹಾಗೆ ನನ್ನ ಒಂದ್ ಪ್ರಶ್ನೆ ಕೇಳಿದೆ ಆಗ್ಲೇ. ಯಾರಾದ್ರೂ ಒಂದು ವ್ಯಕ್ತಿ ಬಗ್ಗೆ ನಮ್ಗೆ ಹಿಂದೆ ಮುಂದೆ ಪರಿಚಯ ಇಲ್ಲ, ಇನ್ನೂ ತಿಳಿದೇ ಇರೋ ವ್ಯಕ್ತಿನ ನಾವು ಸದಾ ಕಾಲ ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ? ಹರೇ ಇಲ್ಲ ಕೃಷ್ಣ. ಮಾತಾಜಿ. ಇಲ್ಲ ಮಾತಾಜಿ. ನಮ್ಮಿಂದ ಸಾಧ್ಯ ಆಗುದಿಲ್ಲ ಅಲ್ವಾ? ಹಾಗೆ ಭಗವಂತ ಹೇಳ್ತಾನೆ, ಸದಾ ನೀನ್ ನನ್ನ ನೆನೆಸ್ಬೇಕು ಅಂತಂದ್ರೆ ಅದಕ್ಕೆ ಅರ್ಜುನ ಈ ಅಧ್ಯಾಯದಲ್ಲಿ ಅವ್ರು ಕೇಳ್ತಾನೆ, ನಾನ್ ನಿನ್ನನ್ನ ಸದಾ ನೆನೆಸ್ಬೇಕು, ಆದ್ರೆ ಯಾವ ರೀತಿ ನಾನ್ ನಿನ್ನನ್ನ ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಹೇಗೆ ನಿನ್ನನ್ನ ಸದಾ ನೆನೆಸೋದಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಭಗವಂತ ಅವನ ವಿಭೂತಿಗಳನ್ನ ತಿಳಿಸ್ತಾನೆ. ವಿಭೂತಿಗಳು ಅಂತಂದ್ರೆ ಭಗವಂತನ ಐಶ್ವರ್ಯ. ಅಂದ್ರೆ ಭಗವಂತ ಯಾವ್ದೆಲ್ಲ ಒಂದು ಪ್ರಮುಖವಾದದ್ದು ಇದೆ, ಆ ಎಲ್ಲದರ ಪ್ರಾಮುಖ್ಯತೆ ಏನಿದೆ ಆ ಪ್ರಮುಖವಾದ ವಿಷಯಗಳಲ್ಲಿ, ಆ ಪ್ರಾಮುಖ್ಯತೆಯಲ್ಲಿ ಬಂದಿರುವಂತದ್ದೇ ಭಗವಂತನ ಒಂದು ಅಂಶ. ಅಂದ್ರೆ ಅವನ ಮತ್ತಜಿ ಓಕೆ, ಅದರಲ್ಲಿ ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದು ಬಂದಿರುವುದೇ ಭಗವಂತನ ಒಂದು ಅಂಶ, ಅವನ ಒಂದು ಕಿಡಿ ಅದರಲ್ಲಿ ಇರೋದ್ರಿಂದ ಮಾತ್ರನೇ ಆ ಎಲ್ಲ ವಿಚಾರಗಳು ಆ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಅವುಗಳನ್ನ ನೋಡಿದಾಗ ಅವುಗಳ ಬಗ್ಗೆ ಅಂದ್ರೆ ಈ ಅಧ್ಯಯವನ್ನ ಮಾಡಿ ತಿಳ್ಕೊಂಡ್ಮೇಲೆ ನಾವು ಭಗವಂತನನ್ನ, ನಮಗಿರುವಂತದ್ದು ಐಹಿಕ ಇಂದ್ರಿಯಗಳು, ಭಗವಂತನನ್ನ ಕಾಣುವಷ್ಟು ನಮ್ಗೆ ಒಂದು ಅರ್ಹತೆ ನಮ್ಮ ಇಂದ್ರಿಯಗಳಿಗೆ ಇಲ್ಲ. ಆದ್ರೆ ನಾವ್ ಏನು ಭೌತಿಕವಾದದ್ದನ್ನ ಕಾಣ್ತಾ ಇದೀವಿ ಅದ್ರಲ್ಲಿ ಭಗವಂತನನ್ನ ಹೇಗೆ ತಿಳ್ಕೊಳ್ಳುವಂತದ್ದು ಅನ್ನೋದು ಇಲ್ಲಿ ಅರ್ಜುನನ ಪ್ರಶ್ನೆಗೆ ಭಗವಂತ ಹೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ಹೇಗೆ ನಾವು ಪ್ರತಿಯೊಂದರಲ್ಲೂ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ, ಯಾವ್ದನ್ನೇ ನೋಡಿದ್ರು ಕೂಡ ಭಗವಂತನ ನೆನಪು ನಮ್ಗೆ ಹೇಗೆ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದರಿಂದ ಇದನ್ನ ವಿಭೂತಿ ಯೋಗ ಅಥವಾ ಭಗವಂತನ ಐಶ್ವರ್ಯಗಳು ಅಂತ ಈ ಅಧ್ಯಾಯವನ್ನ ಕರೀತಾರೆ. ಕೃಷ್ಣ. ಮಾತಾಜಿ ಒಂದೇ ಒಂದ್ ನಿಮಿಷ.
ಕ್ಷಮಿಸಿ. ಭಗವಂತನ ಐಶ್ವರ್ಯಗಳ ಬಗ್ಗೆ ಭಗವಂತ ಈ ಅಧ್ಯಾಯದ ಮೂಲಕ ನಮಗೆ ತಿಳಿಸ್ಕೊಡ್ತಾನೆ. ಇಡೀ ಭಗವದ್ಗೀತೆ ಭಗವಂತ ಒಂದು ವಿಚಾರವನ್ನ ಎಲ್ಲಾ ಒಂದು ಅಧ್ಯಾಯಗಳಲ್ಲೂ ಹೇಳ್ತಾನೆ. ಯಾವುದು ಅಂತಂದ್ರೆ ಅವನು ಪ್ರಾಮುಖ್ಯವಾಗಿ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಳ್ಳುವಂತದ್ದು ಭಕ್ತಿಯ ಬಗ್ಗೆ. ಆದ್ರೆ 18 ಅಧ್ಯಾಯಗಳು ಏನಿದೆ, ಆ 18 ಅಧ್ಯಾಯಗಳ ಮಧ್ಯೆ ಬರುವಂತಹ ಈ 9ನೇ ಮತ್ತು 10ನೇ ಅಧ್ಯಾಯವನ್ನ ಎಲ್ಲಾ ಅಧ್ಯಾಯಗಳಿಗಿಂತ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ, ಭಕ್ತಿ ಯೋಗವನ್ನ ಭಗವಂತ ಮಧ್ಯೆ ಇಟ್ಟಿದ್ದಾನೆ. ಮೊದಲ 6 ಅಧ್ಯಾಯ ಅದು ನಮಗೆ ಕರ್ಮಯೋಗವನ್ನ, ಕೊನೆಯ 6 ಅಧ್ಯಾಯ ನಮಗೆ ಜ್ಞಾನ ಯೋಗವನ್ನ ತಿಳಿಸ್ಕೊಟ್ರೆ, ಮಧ್ಯದ ಒಂದು 6 ಅಧ್ಯಾಯ ಭಕ್ತಿಯ ಬಗ್ಗೆ ತಿಳಿಸ್ಕೊಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಭಗವದ್ಗೀತೆಯಲ್ಲಿ ಬರುವಂತಹ ಮಧ್ಯದ 9ನೇ ಅಧ್ಯಾಯ ಮತ್ತೆ 10ನೇ ಅಧ್ಯಾಯ ಅದು ನೇರವಾಗಿ ಭಕ್ತಿಯ ಬಗ್ಗೆ, ಭಕ್ತಿ ಸೇವೆಯ ಬಗ್ಗೆ ತಿಳಿಸ್ಕೊಡುವುದರಿಂದ ತುಂಬಾ ಮಹತ್ವವನ್ನ ಪಡೆದಿದೆ ಅಂತ ಹೇಳ್ತಾರೆ. ಈ ಅಧ್ಯಾಯಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರೆ, ಈಗ ಒಂದು ಡೈಮಂಡ್ ಉಂಗುರ ಅಂತ ಅಂದ್ರೆ ವಜ್ರದ ಉಂಗುರ ಅಂದ್ರೆ ಬಂಗಾರಕ್ಕಿಂತ ವಜ್ರಕ್ಕೆ ಬೆಲೆ ಹೆಚ್ಚಲ್ವಾ, ಹಾಗೆ ಆ ವಜ್ರದ ಉಂಗುರವನ್ನ ನಾವು ಒಂದು ಬಾಕ್ಸ್ ನಲ್ಲಿ ಹಾಕ್ತಿವಿ ಅಂತ. ಆ ಬಾಕ್ಸ್ ನಲ್ಲಿ ಇಟ್ಟಾಗ ಆ ಜ್ಯುವೆಲರಿ ಬಾಕ್ಸ್ ಅಲ್ಲಿ ಮೇಲ್ಗಡೆ ಒಂದು ಕವರ್ ಇರುತ್ತೆ, ಅದಕ್ಕೆ ಕೆಳಗಡೆ ಒಂದು ಕವರ್ ಇರುತ್ತೆ. ಅದೆರಡರ ಮಧ್ಯೆ ಅದು ಹೇಗೆ ಸುರಕ್ಷಿತವಾಗಿರುತ್ತೆ, ಹಾಗೆ ಈ 2 ಅಧ್ಯಾಯಗಳು ಅದು ಉಳಿದ ಅಧ್ಯಾಯಗಳಿಂದ ಹೇಗೆ ಅದು ಮಧ್ಯದಲ್ಲಿ ಬರುತ್ತೆ ಮತ್ತೆ ಅದರ ಪ್ರಾಮುಖ್ಯತೆನ ಅವರು ತಿಳಿಸ್ತಾರೆ. ಇಲ್ಲಿ ಭಗವಂತ ಅವನ ಐಶ್ವರ್ಯಗಳ ಬಗ್ಗೆ ನಮಗೆ ತಿಳಿಸ್ತಾನೆ. ಭಗವಂತನನ್ನ ಎಲ್ಲರೂ ಕೂಡ ಭಗವಂತನನ್ನ ಕಾಣುವಷ್ಟು ಒಂದು ಸಾಮರ್ಥ್ಯವನ್ನ ಹೊಂದಿಲ್ಲ. ಆದ್ರೆ ನಾವು ಏನನ್ನ ಕಾಣ್ತೀವಿ ಅದರಲ್ಲೇ ಭಗವಂತನನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನ ಪರಮಾತ್ಮ ತಿಳಿಸ್ತಾನೆ. ಕೃಷ್ಣನು ಅಜ್ಞಾತ ಮತ್ತು ಎಲ್ಲದರ ಮೂಲ. ಅಂದ್ರೆ ಭಗವಂತನನ್ನ ಯಾರಿಂದಲೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪರಿಪೂರ್ಣವಾಗಿ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅವನು ಎಲ್ಲದರ ಮೂಲ ಅಂದ್ರೆ ಅವನೇ ಎಲ್ಲರಿಗಿಂತ ಪ್ರಥಮವಾಗಿ ಇರುವಂತವನು. ಅವನು ಎಲ್ಲರಿಗಿಂತ ಮೊದಲೇ ಇರುವುದರಿಂದ ಅವನಾದ ಮೇಲೆ ಬಂದಂತವ್ರು ನಾವು ಅವನನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ. ಅಂದ್ರೆ ನಾವು ಮಾಡುವಂತಹ ಶುದ್ಧ ಭಕ್ತಿ ಅಂದ್ರೆ ಅನನ್ಯ ಭಕ್ತಿ, ಅದು ಇಡೀ ಭಗವದ್ಗೀತೆಯ ಸಾರ. ಭಗವದ್ಗೀತೆಯಲ್ಲಿ ಪರಮಾತ್ಮ ಪರಿಪೂರ್ಣವಾಗಿ ಹೇಳಿರುವಂತದ್ದು ಭಕ್ತಿಯ ಬಗ್ಗೆಯೇ. ಆದ್ರೆ ಇದು ಅನನ್ಯ ಭಕ್ತಿ ಅನ್ನುವಂಥದ್ದು ಆ ಭಕ್ತಿಯ ಸಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅರ್ಜುನನು ಕೃಷ್ಣನ ಪರಮ ಸ್ಥಾನವನ್ನು ಸ್ವೀಕರಿಸ್ತಾನೆ. ಅಂದ್ರೆ ಇಲ್ಲಿವರೆಗೆ ಅರ್ಜುನ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಅಂದ್ರೆ ಅವನು ಮೊದಲು ವಿಷಾದ ಯುಗದಲ್ಲಿ ಇರ್ತಾನೆ, ನಂತರ ಅವನಿಗೆ ಆತ್ಮಜ್ಞಾನವನ್ನ ಭಗವಂತ ತಿಳಿಸ್ಕೊಡ್ತಾನೆ. ನಂತರ ಅವನು ಗೊಂದಲಕ್ಕೆ ಸಿಲುಕ್ತಾನೆ. ನಾನು ಆತ್ಮಜ್ಞಾನವನ್ನ ಪಡಿಲಿಕ್ಕೆ ಕಾಡಿಗೆ ಹೋಗ್ಬೇಕಾ, ತಪಸ್ ಮಾಡ್ಬೇಕಾ, ಅಥವಾ ನಾನಿಲ್ಲಿ ಯುದ್ಧ ಮಾಡ್ಬೇಕಾ ಅಂತ, ಕರ್ಮನೋ ಅಥವಾ ಜ್ಞಾನನೋ ಯಾವುದು ಪ್ರಾಮುಖ್ಯತೆ ಹೊಂದಿದೆ ಅಂತ ಕೇಳ್ತಾನೆ. ಹೀಗೆ ಅನೇಕ ಪ್ರಶ್ನೆಗಳು. ನಂತರದಲ್ಲೂ ಕೂಡ ಅವನು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. 6ನೇ ಅಧ್ಯಾಯದಲ್ಲಿ ಭಗವಂತ ಅವನಿಗೆ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸ್ತಾನೆ. ನಂತರ 7ನೇ ಅಧ್ಯಾಯದಲ್ಲಿ ಭಗವಂತ ಅವನ ಒಂದು ಶಕ್ತಿಗಳನ್ನ, ಅಂದ್ರೆ ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ, ಕೆಳಮಟ್ಟದ ಶಕ್ತಿ ಎಲ್ಲವನ್ನೂ ಕೂಡ ಅವನು ಪರಿಪೂರ್ಣವಾಗಿ ಅವನಿಗೆ ತಿಳಿಸ್ಕೊಡ್ತಾನೆ. ನಂತರ ಯಾರೆಲ್ಲ ಭಗವಂತನಿಗೆ ಶರಣಾಗ್ತಾರೆ, ಯಾರೆಲ್ಲ ಭಗವಂತನಿಗೆ ಶರಣ ಆಗೋದಿಲ್ಲ, ಇದೆಲ್ಲ ಹೇಳ್ತಾ ಕೊನೆಗೆ ಅರ್ಜುನ ಪ್ರಶ್ನೆಗಳನ್ನ ಮಾಡ್ತಾನೆ. ಅಂದ್ರೆ ಅವನು ಏನಂತ ಕೇಳ್ತಾನೆ ಭಗವಂತನ ಹತ್ರ, ಅಂದ್ರೆ ಬ್ರಹ್ಮನಂದ್ರೆ ಯಾರು, ಆಧ್ಯಾತ್ಮ ಅಂದ್ರೆ ಏನು, ಆದಿಭೂತ, ಆದಿದೈವ, ಹೀಗೆ ಕರ್ಮ ಅಂದ್ರೆ ಏನು, ಈ ರೀತಿ ಅವನು ಪರಮಾತ್ಮ ಆ ಯಜ್ಞದ ಪ್ರಭು ಎಲ್ಲಿರ್ತಾನೆ, ಅವನನ್ನ ನಾವು ಹೇಗೆ ಪಡ್ಕೊಳ್ಳುವಂಥದ್ದು, ಇದೆಲ್ಲಾ ಪ್ರಶ್ನೆಗಳು ಮೇಲಿಂದ ಮೇಲೆ ಅರ್ಜುನ ಕೇಳ್ತಾನೆ ಹೋಗ್ತಾನೆ. ಆದ್ರೆ 9ನೇ ಅಧ್ಯಾಯದಲ್ಲಿ ಅವನಿಗೆ ಭಗವಂತ ಅವನ ಒಂದು ಜ್ಞಾನವನ್ನ ಕೊಡ್ತಾನೆ. ಯಾಕೆ ಆ ಜ್ಞಾನವನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ, ಅವನು ಹೇಳ್ತಾನೆ, ನೀನು ನನ್ನ ಸ್ನೇಹಿತ, ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ, ನೀನು ನನ್ನ ಶಿಷ್ಯನಾಗಿ, ಅಂದ್ರೆ ಗುರುವಾಗಿ ಕೃಷ್ಣನನ್ನ ಸ್ವೀಕಾರ ಮಾಡ್ತಾನೆ ಶಿಷ್ಯನಾಗಿ. ಆದ ಕಾರಣ ಭಗವಂತ ಅವನಿಗೆ ಎಲ್ಲ ರಹಸ್ಯತಮವಾದಂತ ಜ್ಞಾನವನ್ನ ತಿಳಿಸ್ಕೊಡ್ತಾನೆ. ತಿಳಿಸ್ಕೊಟ್ಟಿದಾದ್ಮೇಲೆ ಈಗ ಅರ್ಜುನ ಅವನ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಅವನಲ್ಲಿ ಯಾವುದೇ ಸಂದೇಹಗಳು ಇನ್ನೂ ಉಳಿದಿಲ್ಲ. ಅವನಿಗೆ ಭಗವಂತ ಕೃಷ್ಣ ಅಂದ್ರೆ ಪರಮಾತ್ಮ, ದೇವೋತ್ತಮ ಪರಮ ಪುರುಷ ಅನ್ನೋದು ಅವನಿಗೆ ಅದು ಮನವರಿಕೆ ಆಗಿದೆ. ಆದ ಕಾರಣ ಅವನು ಕೃಷ್ಣನನ್ನ ಪರಮಾತ್ಮ ಅಂತ ಅವನು ಸ್ವೀಕಾರ ಮಾಡ್ತಾನೆ. ಕೊನೆಗೆ ಆಮೇಲೆ ಇಲ್ಲಿ ನಾನು ಹೇಳಿದೆ ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ ಅಂತ, ಆ 8ರಿಂದ 11 ಅದನ್ನ ಚತುಶ್ಲೋಕಿ ಭಗವದ್ಗೀತೆ ಅಂತ ಕರೀತಾರೆ. ಚತುಶ್ಲೋಕಿ ಭಗವದ್ಗೀತೆ ಅಂದ್ರೆ 4 ಶ್ಲೋಕಗಳಲ್ಲಿ ಇಡೀ ಭಗವದ್ಗೀತೆಯ ಸಾರವನ್ನ ಹೇಳುವಂಥದ್ದು. ಅಂದ್ರೆ ಇಡೀ ಭಗವದ್ಗೀತೆಯ ಸಾರ ಅಂದ್ರೆ ಏನು ಅಂತ ನಾವು ನೋಡ್ತೀವಿ. ನಂತರ ಕೃಷ್ಣ ತನ್ನ ವಿಭೂತಿಗಳನ್ನ ವಿವರಿಸ್ತಾನೆ. ಅಂದ್ರೆ ಅವನು
ಯಾವಾಗ ಅವನು ಭಗವಂತನನ್ನ ಸ್ವೀಕಾರ ಮಾಡ್ತಾನೆ, ದೇವೋತ್ತಮ ಪರಮ ಪುರುಷ ಅಂತ ಅವನಿಗೆ ಶರಣಾಗ್ತಾನೆ, ಆಗ ಭಗವಂತ ಅವನಿಗೆ ಹೇಗೆ ಅವನು ಭಗವಂತನನ್ನ ಸತತಂ ಕೀರ್ತಯಂತೋ ಮಾಂ, ಹೇಗೆ ಸದಾ ಕಾಲ ಭಗವಂತನನ್ನ ಸ್ಮರಣೆ ಮಾಡೋದು ಹೇಗೆ ಅನ್ನೋದನ್ನ ಅವನ ವಿಭೂತಿಗಳನ್ನ ತಿಳಿಸುವ ಮೂಲಕ ಅವನು ಹೇಳ್ತಾನೆ. ಇದೆಲ್ಲ ಈ ಅಧ್ಯಾಯದ ವಿಚಾರಗಳು ನಾವು ತಿಳ್ಕೊಳ್ಳಿಕ್ಕಿರುವಂತದ್ದು. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚ ಯತ್ತೇ ಅಹಂ ಪ್ರಿಯಮಾಣಾಯ ವಶ್ಯಾಮಿ ಹಿತಕಾಮ್ಯಯ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ನಿನ್ನೆ ಅವರು ಹೇಳಿದಂಥದ್ದು ರಾಜಗುಹ್ಯ, ರಾಜವಿದ್ಯೆ, ರಾಜಗುಹ್ಯ ಅಂದ್ರೆ ರಹಸ್ಯವಾದ ಒಂದು ಗುಹ್ಯತಮವಾದಂತಹ ಒಂದು ಜ್ಞಾನವನ್ನ ತಿಳಿಸ್ಕೊಟ್ಟ. ಈಗ ಅವನು ಹೇಳ್ತಾ ಇದ್ದಾನೆ, ನಾನ್ ನಿನ್ಗೆ ಇನ್ನೂ ಹೇಳ್ತಿದ್ದೀನಿ, ಅಂದ್ರೆ ಇನ್ನಷ್ಟು ಮತ್ತಷ್ಟು ವಿಚಾರಗಳನ್ನ ನನ್ನ ಬಗ್ಗೆ ನಾನು ನಿನ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ? ಮತ್ತೆ ನೀನ್ ನನ್ನ ಪ್ರೀತಿಯ ಸ್ನೇಹಿತ, ನಾನು ನಿನಗೆ ಇನ್ನೂ ಹೇಳ್ತೀನಿ, ಯಾಕಂದ್ರೆ ನೀನ್ ನನ್ನ ಸ್ನೇಹಿತ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ಆದ ಕಾರಣ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ಆಗಲೇ ವಿವರಿಸಿದ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನ ಇದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ 10ನೇ ಅಧ್ಯಾಯದಲ್ಲಿ ಈಗ ಅವನು ಭಗವಂತ ತಿಳಿಸ್ಕೊಡುವಂತಹ ಜ್ಞಾನ ಅದು ಎಲ್ಲದಕ್ಕಿಂತ ಉತ್ತಮವಾದ ಜ್ಞಾನ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನಮೇ ವಿದು ಸುರಾಗಣ ಪ್ರಭವಂ ನಾಮ ಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಅಂದ್ರೆ ಭಗವಂತ ದೇವತೆಗಳು ಅಂತಂದ್ರೆ ನಾವು ನೋಡಿದ್ವಿ. ಹರೇ ಕೃಷ್ಣ, ದೇವತೆಗಳು ಅಂದ್ರೆ ಯಾರು ಅಂತ ಹೇಳ್ತೀರಾ? ಭಗವಂತ ಭಕ್ತರು ಮಾತಾಜಿ. ಭಗವಂತ ಕೊಟ್ಟಿರುವಂತಹ ಕೆಲಸವನ್ನ ಅವರು ವಹಿಸ್ಕೊಂಡಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಅವರು ಕೂಡ ಭಗವಂತನ ವಿಭಿನ್ನ ಅಂಶಗಳು, ಅಂದ್ರೆ ಜೀವಿಗಳೇ ಆಗಿದ್ದಾರೆ. ಮತ್ತೆ ಮಹರ್ಷಿಗಳು ಅಂದ್ರೆ ಮಾತಾಜಿ, ನಾವು ದೇವತೆಗಳಾಗೋದಕ್ಕೆ ಸಾಧ್ಯ ಇದೆಯಾ ಹೌದು ಮಾತಾಜಿ. ಮಾತಾಜಿ? ದೇವತೆಗಳಾಗಕ್ಕೆ ಸಾಧ್ಯ ಇದೆಯಾ? ಆಗ್ಬೋದು ಮಾತಾಜಿ. ಹಾ ಮಾತಾಜಿ, ನಾವು ಆಗ್ಬಹುದು. ಅಂತಹ ಒಂದು ಪುಣ್ಯ ಕಾರ್ಯವನ್ನ ಮಾಡಿದ್ರೆ, ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಿದ್ರೆ ನಾವು ಕೂಡ ದೇವತೆಗಳಾಗೋದಕ್ಕೆ ಸಾಧ್ಯ ಇದೆ. ಮಹರ್ಷಿಗಳಾಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಮಾತಾಜಿ? ತಪಸ್ಸನ್ನ ಮಾಡ್ಬೇಕು. ದೇವತೆಗಳಾಗೋರು ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಅವರು ಏನ್ ಮಾಡಿರ್ತಾರೆ? ಕರ್ಮಕಾಂಡ ಅಂತ ಕರಿತೀವಿ ನಾವು. ಅಂದ್ರೆ ಕಾಮ್ಯ ಕರ್ಮವನ್ನ ಮಾಡಿರ್ತಾರೆ, ಪುಣ್ಯ ಸಂಪಾದನೆ ಮಾಡುವಂತಹ ಕರ್ಮಗಳನ್ನ ಮಾಡಿರ್ತಾರೆ. ಮಹರ್ಷಿಗಳು ಅವರು ತಪಸ್ಸನ್ನ ಮಾಡಿರ್ತಾರೆ. ಅಂದ್ರೆ ಇಲ್ಲಿ ಭಗವಂತ ಅವ್ರಿಗೂ ನಾನು ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರಿಗೆ ಭಗವಂತ ಅರ್ಥ ಆಗ್ತಾನೆ? ಯಾರು ಕಾಮ್ಯ ಕರ್ಮಗಳಲ್ಲಿ ತೊಡಗ್ತಾರೆ, ದಾನ ಧರ್ಮಗಳಲ್ಲಿ ತೊಡಗ್ತಾರೆ, ಯಾಗ ಯಜ್ಞಗಳನ್ನ ಮಾಡ್ತಾರೆ, ತಪಸ್ವಿಗಳಿದ್ದಾರೆ, ಅವರಿಗೆ ಭಗವಂತ ಅರ್ಥ ಆಗುದಿಲ್ಲ. ಅಂದ್ರೆ ಮತ್ತೆ ಯಾರಿಗೆ ಭಗವಂತ ಅರ್ಥ ಆಗ್ತಾನೆ? ಭಕ್ತರಿಗೆ ಮಾತಾಜಿ. ಭಕ್ತರಿಗೆ ಮಾತ್ರ ಅರ್ಥ ಆಗ್ತಾನೆ. ಅಂದ್ರೆ ಅವನನ್ನ ಯಾರಾದ್ರೂ ತಿಳ್ಕೋಬೇಕು ಅಂತಂದ್ರೆ ಅದು ದಾನ ಧರ್ಮ ಮಾಡಿ ಅಥವಾ ತಪಸ್ಸನ್ನ ಮಾಡಿ ವೇದಾಧ್ಯಯನ ಮಾಡಿ ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನನ್ನ ತಿಳಿಬೇಕು ಅಂತಂದ್ರೆ ಶುದ್ಧ ಭಕ್ತರ ಒಂದು ಭಕ್ತಿಯಿಂದ ಮಾತ್ರ, ಅವರ ಭಕ್ತಿ ಸೇವೆಯಿಂದ ಮಾತ್ರ, ಅವರ ಭಕ್ತಿಗೆ ಒಲಿದು ಭಗವಂತ ಈಗ ಅರ್ಜುನನ ಭಕ್ತಿಗೆ ಹೊಲಿದಿದ್ದಾನೆ. ಅವನಿಗೆ ತನ್ನನ್ನು ತಾನೇ ತೋರ್ಪಡಿಸ್ಕೊಳ್ತಾ ಇದ್ದಾನೆ, ತನ್ನನ್ನ ತಾನೇ ಅವನ ಮೇಲೆ ಒಂದು ಅನುಕಂಪದಿಂದ ತಿಳಿಸ್ಕೊಡ್ತಾ ಇದ್ದಾನೆ. ಹಾಗೆ ಭಗವಂತನೇ ಅವನ ಒಂದು ಶಾಸ್ತ್ರದ ಮೂಲಕ, ಸಾಧುಗಳ ಮೂಲಕ ಅಥವಾ ಗುರುಗಳ ಮೂಲಕ ನಮಗೆ ಅವನ ಬಗ್ಗೆ ಒಂದು ಜ್ಞಾನವನ್ನ ನಾವು ಪಡ್ಕೊಂಡ್ವಿ ಅಂದ್ರೆ ಮಾತ್ರನೇ ಅವನನ್ನ ತಿಳಿಲಿಕ್ಕೆ ಸಾಧ್ಯ. ಆಗ್ಲೂ ಪರಿಪೂರ್ಣ ಅಂತ ಹೇಳಕ್ಕಾಗಲ್ಲ, ಅವನೇ ಎಷ್ಟು ಜ್ಞಾನವನ್ನ ಕೊಡ್ತಾನೆ ಅಷ್ಟು ಮಾತ್ರ ನಾವು ತಿಳಿಲಿಕ್ಕೆ ಸಾಧ್ಯ. ಆದ್ರೆ ದೇವತೆಗಳು ಮಹರ್ಷಿಗಳು ಯಾರು ಭಗವಂತನನ್ನ ತಿಳಿಲಿಕ್ಕೆ ಆಗೋದಿಲ್ಲ, ಅವನ ಸಿರಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ನೋಡ್ತೀವಿ, ಬ್ರಹ್ಮ ಕೂಡ ಅವನು ಬ್ರಹ್ಮ ವಿಮೋಹ ಲೀಲಾ ಅಂತಾರೆ. ಅಂದ್ರೆ ಭಗವಂತನ ಅಂದ್ರೆ ದೇವತೆಗಳಲ್ಲೇ ಪ್ರಮುಖನಾದಂತವನು ಬ್ರಹ್ಮ. ಅವನಿಗೆ ಕೃಷ್ಣನನ್ನ ಅವನು ಭೂಮಿಯಲ್ಲಿ ಅವತರಿಸಿ ಬಂದಾಗ ಅವನಿಗೆ ಕೃಷ್ಣ ಯಾರು ಅಂತ ಅರ್ಥ ಆಗೋದಿಲ್ಲ. ಹಾಗೆ ಯಾರು ಕೂಡ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ ಅವನು ಎಲ್ಲದರ ಮೂಲ. ಅಂದ್ರೆ ನಮ್ಮ ಒಂದು ವಂಶದಲ್ಲಿ ಹಿರಿಯರು ಯಾರಿದ್ದಾರೆ ಅಂದ್ರೆ ನನ್ನ ತಂದೆ, ನನ್ನ ತಂದೆಯ ತಂದೆ, ಅವರ ತಂದೆ, ಹೀಗೆ ಹೋಗ್ತಾ ಇದ್ರೆ ಯಾರು ಅಜ್ಜನಿಗೆ ಅಜ್ಜ ಇದ್ದಾರೆ ಅವ್ರ ಬಗ್ಗೆ ನನ್ಗೆ ಏನೇನೋ ಗೊತ್ತಿಲ್ಲ. ಆದ್ರೆ ಬೇಡ, ಅಷ್ಟೊಂದು ಹಿಂದೆ ಹೋಗೋದು ಬೇಡ, ನನ್ನ ಅಜ್ಜನ ಬಗ್ಗೆ ಪರಿಪೂರ್ಣವಾಗಿ ನನ್ಗೆ ಗೊತ್ತಿಲ್ಲ. ಆದ್ರೆ
ನನ್ನ ಅಜ್ಜ ಅಜ್ಜಿಗೆ ನನ್ನ ಬಗ್ಗೆ ನನಗಿಂತ ಹೆಚ್ಚು ಗೊತ್ತಿರ್ಬೋದು. ಯಾಕೆ ಅಂತಂದ್ರೆ ನಾನು ಹುಟ್ಟಿದಾಗಿನಿಂದ ಏನೆಲ್ಲ ಮಾಡಿದೆ, ನಾನು ಯಾವ ರೀತಿ ಇದ್ದೆ, ಮತ್ತೆ ನನ್ನ ಬೆಳವಣಿಗೆ ಹೇಗಿತ್ತು, ಎಲ್ಲವೂ ಕೂಡ ಪ್ರತಿಯೊಂದನ್ನು ಕೂಡ ಹತ್ತಿರದಿಂದ ಅವರು ಅದನ್ನೆಲ್ಲ ನೋಡಿರ್ತಾರೆ. ಅದೇ ರೀತಿ ನಾನು ಅವರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಯಾರಾದ್ರೂ ಹೇಳಿದ್ರೆ ನಾನು ಅದನ್ನ ಕೇಳ್ಬೋದು. ಆದ್ರೆ ಅದನ್ನ ಸ್ವತಃ ನೋಡಿ ಅನುಭವಿಸಿ ನನಗೆ ಅವರ ಬಗ್ಗೆ ಏನು ವಿಚಾರಗಳು ಇರೋದಿಲ್ಲ. ಹಾಗೆ ಭಗವಂತನ ವಿಷಯ ಕೂಡ ಅವನು ಎಲ್ಲದರ ಸೃಷ್ಟಿಯ ಮೂಲ, ಅವನಿಂದ ನಾವೆಲ್ಲರೂ ಬಂದ ಕಾರಣ ಅವನನ್ನ ಪರಿಪೂರ್ಣವಾಗಿ ನಾವ್ಯಾರು ತಿಳಿಲಿಲ್ಲ ಅಂತಲ್ಲಿ ಹೇಳ್ತಾ ಇದ್ದಾರೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಭಗವಂತನನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಅವನನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರನೇ ನಾವು ಈ ಭವಬಂಧನದಿಂದ ಮತ್ತೆ ಪಾಪದ ಪರಿಣಾಮಗಳಿಂದ ಬಿಡುಗಡೆನ ಹೊಂದಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಭಗವಂತನ ಜನ್ಮ ಕರ್ಮ ಚ ಮೇದಿವ್ಯಂ ಅಂದ್ರೆ ಅವನ ಒಂದು ಜನ್ಮ, ಅವನ ಕರ್ಮ ಇವೆಲ್ಲವನ್ನು ಕೂಡ ಯಾರು ಯಥಾರ್ಥವಾಗಿ ತಿಳ್ಕೊತಾರೆ ಅಂತವರಿಗೆ ಮತ್ತೆ ಈ ಪಾಪಗಳಿಂದ ತುಂಬಿರುವಂತಹ ಈ ದುಃಖಲಯವಾದಂತಹ ಶಾಶ್ವತವಾದಂತಹ ಒಂದು ಭೌತಿಕ ಜಗತ್ತಿನಿಂದ ಅವರಿಗೆ ಬಿಡುಗಡೆ ಸಿಗುತ್ತೆ. ಆದ್ರೆ ಭಗವಂತ ಜನ್ಮ ಇಲ್ಲದವನು. ನಾವಿಲ್ಲಿ ನೋಡ್ತಾ ಇದೀವಿ ದೇವಕಿಯ ಗರ್ಭದಲ್ಲಿ ಭಗವಂತ ಇದ್ದಾನೆ ಅಂತ ಎಲ್ಲ ದೇವತೆಗಳು ಬಂದು ಭಗವಂತನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಯಾವಾಗ ಭಗವಂತ ಅವತರಿಸ್ತಾನೆ ಮೇಲೆ ಅವನ ಒಂದು ದರ್ಶನ ಸಿಗ್ಬೇಕು ಅಂದ್ರೆ ಅವನ ಒಂದು ರೂಪ ಅವನು ಮುಂದೆ ಹೇಳ್ತಾನೆ, ನಾಳೆ ಅಧ್ಯಾಯದಲ್ಲಿ ಹೇಳ್ತಾನೆ, ನೀನ್ ಏನ್ ನೋಡ್ತಾ ಇದೀಯ ಅರ್ಜುನ, ಇದು ನನ್ನ ನಿಜವಾದ ಸ್ವರೂಪ. ಅಂದ್ರೆ ಭಗವಂತ ಅವನು ಹೇಗಿದ್ದಾನೆ ಅಂತಂದ್ರೆ ಅವನು ವಿಭೂಜ ಅಂದ್ರೆ ಅವನಲ್ಲಿ ಆ ಶ್ಯಾಮಸುಂದರ ರೂಪ, ಕೊಡಗನ್ನು ಹಿಡಿದಿರುವಂತಹ ಕೃಷ್ಣ ಅವನು ಅವನ ಮೂಲ ರೂಪ. ಆ ರೂಪವನ್ನ ದೇವತೆಗಳು ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಅಂದ್ರೆ ಅವ್ರಿಗೂ ಕೂಡ ಅದು ದುರ್ಲಭ, ಅವರು ಕೂಡ ಅದನ್ನ ನೋಡಿದ್ದಿಲ್ಲ ಅಂತ ಹೇಳ್ತಾನೆ. ಹಾಗೆ ಅಂತಹ ಒಂದು ರೂಪವನ್ನು ನೀನಿವತ್ತು ನೋಡ್ತಾ ಇದೀಯಾ ಅಂತ ಹೇಳ್ತಾನೆ. ಆ ರೂಪವನ್ನ ಕಾಣೋದಕ್ಕೆ ಎಲ್ಲ ದೇವತೆಗಳು ಕೂಡ ಅವರು ಸದಾ ಕಾಲ ದೇವಕಿ ಹತ್ರ ಭಗವಂತ ಅವತರಿಸ್ತಾನೆ ಅವನ್ನ ನೋಡ್ಬೇಕು ಅಂತ ಕಾತರರಾಗಿ ಕಾಯ್ತಾ ಇರ್ತಾರೆ. ಆದ್ರೆ ಅವನು ವಾಸ್ತವದಲ್ಲಿ ಜನ್ಮ ಇಲ್ಲದವನು. ಅಂದ್ರೆ ಅವನು ಹೇಗೆ ಹುಟ್ಟುತ್ತಾನೆ, ಇದು ಆಲ್ರೆಡಿ ಆಗಿದೆ ಅಲ್ವಾ ಈ ಅಧ್ಯಾಯ, ಅಂದ್ರೆ ಭಗವದ್ಗೀತೆಯಲ್ಲಿ ಬಂದಿದೆ. ಕೃಷ್ಣ ಯಾವ ರೀತಿ ಹುಟ್ಟುತ್ತಾನೆ ಅಂತ ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಯಾವ ರೀತಿ ಹುಟ್ಟುತ್ತಾನೆ? ಕೃಷ್ಣ ಅವನ ಯೋಗ ಮಾಯೆಯ ಒಂದು ಸಹಾಯದಿಂದ ಅವನೇನ್ ಮಾಡ್ತಾನೆ, ಅವನ ಯೋಗ ಮಾಯೆ ಇಂದ ಅವನು ಜನ್ಮವನ್ನ ಪಡೆಯುವಂತದ್ದಲ್ಲ, ಅವನು ಜನ್ಮ ಪಡೆದ ಹಾಗೆ ಕಾಣ್ತಾನೆ. ಆದ್ರೆ ವಾಸ್ತವದಲ್ಲಿ ಅವನು ದೇವಕಿಯ ಹೃದಯದಲ್ಲಿ ಮತ್ತೆ ವಸುದೇವನ ಹೃದಯದಲ್ಲಿ ಬಂದು ಅವರ ಕಣ್ಣೆದುರಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಾಗ ಅವನು ವಿಷ್ಣು ರೂಪದಲ್ಲಿ ಅವನು ಇರ್ತಾನೆ. ಅವನನ್ನ ಕಂಡು ವಸುದೇವ ಮತ್ತೆ ದೇವಕಿ ಅವರಿಬ್ರು ಪ್ರಾರ್ಥನೆಗಳನ್ನ ಮಾಡ್ತಾರೆ. ಭಗವಂತ ನೀನು ಹೀಗೆ ನಮ್ಮ ಮುಂದೆ ಪ್ರತ್ಯಕ್ಷನಾದ್ರೆ ಯಾರು ನಿನ್ನನ್ನ ನಮ್ಮ ಮಗು ಅಂತ ಸ್ವೀಕಾರ ಮಾಡೋದಿಲ್ಲ, ನೀನು ಮಗುವಿನ ಹಾಗೆ ಒಂದು ರೂಪವನ್ನ ಧರಿಸ್ಬೇಕು ಅಂತ ಕೇಳ್ಕೊತಾರೆ. ಆಗ ಭಗವಂತ ಒಂದು ಮಗುವಿನ ರೂಪದಲ್ಲಿ ಅವನು ಬರ್ತಾನೆ. ಹಾಗೆ ಬಂದಾಗ್ಲೂ ಕೂಡ ಅವನು ಎಷ್ಟು ಸುಂದರವಾಗಿರ್ತಾನೆ ಅಂದ್ರೆ ಅವನ ತಲೆ ತುಂಬಾ ಮುಂಗುರುಳು ಅನ್ನೋದಿರುತ್ತೆ, ಮತ್ತೆ ಅವನ ಕಿವಿಗಳಲ್ಲಿ ಎಲ್ಲ ಆಭರಣಗಳನ್ನ ಧರಿಸಿ ಬರ್ತಾನೆ. ನಂತರ ಅವನು ಪೀತಾಂಬರವನ್ನ ಧರಿಸಿರ್ತಾರೆ. ಅಂದ್ರೆ ಅವನು ಪರಿಪೂರ್ಣವಾಗಿ ಅವನ ಒಂದು ಆಭರಣಗಳಿಂದ ಎಲ್ಲದರಿಂದ ಅವನು ಭೂಷಿತನಾಗಿ ಅವರ ಮುಂದೆ ಕಾಣಿಸ್ಕೊಳ್ತಾನೆ. ಆ ರೀತಿ ಯಾವ್ದಾದ್ರು ತಾಯಿಯ ಗರ್ಭದಿಂದ ಮಕ್ಕಳು ಹುಟ್ಲಿಕ್ಕೆ ಸಾಧ್ಯ ಇದೆ? ಹರೇ ಕೃಷ್ಣ. ಅಂದ್ರೆ ಅದು ಯೋಗ ಮಾಯೆ ಅಂತ ಹೇಳ್ತಾರೆ. ಅವಳ ಒಂದು ಮಾಯೆ, ಯೋಗ ಮಾಯೆ ಅಂದ್ರೆ ರಾಧಾರಾಣಿ ಅವಳ ಒಂದು ಅದರಲ್ಲಿ ಅವಳ ನಿಯಂತ್ರಣ ಅನ್ನೋದಿರುತ್ತೆ. ಅವಳ ಸಹಾಯದಿಂದ ಭಗವಂತ ಆ ರೀತಿ ದೇವಕಿಯ ಗರ್ಭದಿಂದ ಹುಟ್ಟಿದ ಹಾಗೆ ಅವನು ಕಾಣಿಸ್ಕೊತಾನೆ. ಆದ್ರೆ ವಾಸ್ತವದಲ್ಲಿ ಅವನು ಜನ್ಮ ಇಲ್ಲದವನು. ನಾವು ನೋಡಿದ್ವಿ, ಅವನು ದಿವ್ಯ ಜ್ಞಾನವನ್ನ ಸೂರ್ಯನಿಗೆ ಹೇಳ್ದ ಅಂತಂದಾಗ ಅರ್ಜುನ ಕೇಳ್ತಾನೆ, ಹೇಗೆ ನೀನು ಸೂರ್ಯನಿಗೆ ಹೇಳಕ್ಕೆ ಸಾಧ್ಯ? ಆಗ ಭಗವಂತ ಹೇಳ್ತಾನೆ, ನನಗೆ ಹುಟ್ಟು ಸಾವು ಅನ್ನುವಂಥದ್ದು ಇಲ್ಲ, ನಾನು ಹುಟ್ಟುವುದಿಲ್ಲ, ಅಂದ್ರೆ ನಾನು ಅವತರಿಸಿ ಬರ್ತೀನಿ. ಆದ ಕಾರಣ ನನಗೆ ಏನೆಲ್ಲ ನಡೆದಿದೆ ಇದಕ್ಕೂ ಮೊದಲು ಅದೆಲ್ಲವೂ ಕೂಡ ನನಗೆ ನೆನಪಿದೆ ಅಂತ. ಹಾಗೆ ಭಗವಂತನಿಗೆ ಜನ್ಮ ಅನ್ನೋದಿಲ್ಲ. ಮತ್ತೆ ಅನಾದಿ ಅಂದ್ರೆ ಎಲ್ಲದಕ್ಕೂ ಆದಿ ಅವನು. ಕೃಷ್ಣ ಈಶ್ವರ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಅಂತಾರೆ. ಅನಾದಿರಾದಿ ಅಂತಂದ್ರೆ ಎಲ್ಲದಕ್ಕೂ ಆದಿ ಅವನು, ಮತ್ತೆ ಅವನಿಗೆ ಆದಿ ಇಲ್ಲ, ಅಂದ್ರೆ ಅವನಿಗೆ ಮೊದಲು ಯಾರು ಇಲ್ಲ, ಆದ್ರೆ ಅವನು ಎಲ್ಲದಕ್ಕೂ
ಆದಿ ಅಂತ, ಅನಾದಿ. ಮತ್ತೆ ಮತ್ತೆ ಎಲ್ಲ ಲೋಕಗಳ ಪರಮಪ್ರಭು ಎಂದು ಯಾರು ತಿಳಿತಾರೆ, ಯಾರು ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಅವರು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವರಾಗಿರ್ತಾರೆ. ಅಂದ್ರೆ ಭಗವಂತನ ಮೇಲೆ ಅವ್ರಿಗೆ ಯಾವುದೇ ಸಂದೇಹ ಇಲ್ಲ. ಅವನು ಕೃಷ್ಣ ಅಂದ್ರೆ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಅವರು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿರ್ತಾರೆ. ಅಂತವರು ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಬುದ್ಧಿರ್ಜ್ಞಾನಂ ಅಸಮೋಹಂ ಕ್ಷಮಾ ಸತ್ಯಂ ದಮ ಕ್ಷಮಾ ಸುಖಂ ದುಃಖಂ ಭವೋ ಅಭಾವೋ ಭಯಂ ಚ ಅಭಯಂ ಏವ ಚ ಅಹಿಂಸಾ ಸಮತತುಷ್ಟೇಸ್ ತಪೋದಾನಂ ಯಶೋ ಅಯಶಃ ಭವಂತಿ ಭಾವಭೂತಾನಾಂ ಮತ್ಯೇವಾ ಪೃಥಗ್ವಿಧ. ಇಲ್ಲಿ ಭಗವಂತ ಯಾವುದೆಲ್ಲ ಅವನಿಂದ ಬಂದಿರುವಂತಹ ಒಂದು ಗುಣಗಳು, ನಮ್ಮಲ್ಲಿ ಏನೆಲ್ಲ ಗುಣಗಳಿದೆ, ನಮ್ಮಲ್ಲಿ ಏನೆಲ್ಲ ಒಂದು ನಾವು ನೋಡ್ತೀವಿ, ಅವೆಲ್ಲವೂ ಕೂಡ ಸ್ವತಃ ಭಗವಂತನಿಂದಲೇ ಬಂದಿರುವಂತದ್ದು. ನಮ್ಮಲ್ಲಿರುವಂತಹ ಬುದ್ಧಿ, ನಮ್ಮಲ್ಲಿರುವಂತಹ ಜ್ಞಾನ. ಮುಂದೆ ಅವನು ಹೇಳ್ತಾನೆ ಹೇಗೆ ಅವನು ನಮಗೆ ಒಂದು ನೆನಪಿನ ಶಕ್ತಿ, ಮರೆವು ತರುವಂತದ್ದು ಎಲ್ಲವೂ ಕೂಡ ಭಗವಂತನಿಂದಲೇ ಬರುವಂತದ್ದು. ಈ ಜ್ಞಾನ ಬುದ್ಧಿ ಎಲ್ಲವೂ ಕೂಡ ಭಗವಂತನೇ ನೀಡಿರುವಂತದ್ದು. ಮತ್ತೆ ಸಂದೇಹ, ನಮ್ಮಲ್ಲಿ ಬರುವಂತಹ ಸಂದೇಹಗಳು ಮತ್ತೆ ಭ್ರಾಂತಿಗಳು, ಅದರಿಂದ ಬಿಡುಗಡೆ ಎಲ್ಲವೂ ಕೂಡ ಭಗವಂತನಿಂದಲೇ ಸಾಧ್ಯ. ಕ್ಷಮೆ ಅಂದ್ರೆ ಈ ಕ್ಷತ್ರಿಯರಲ್ಲಿ ಅಂದ್ರೆ ಈ ಬುದ್ಧಿ ಜ್ಞಾನ ಇವೆಲ್ಲವೂ ಕೂಡ ನಾವು ಯಾರು ಭಕ್ತರಿರ್ತಾರೆ ಅವರು ಬುದ್ಧಿವಂತರಾಗಿರ್ತಾರೆ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅಂದ್ರೆ ಯಾರು ತುಂಬಾ ಬುದ್ಧಿವಂತರಿರ್ತಾರೆ ಅವರು ಭಕ್ತಿಯಲ್ಲಿ ತೊಡಗ್ತಾರೆ ಅಂತ. ಮತ್ತೆ ಜ್ಞಾನ ಅನ್ನುವಂಥದ್ದು ಕೂಡ ಗುರುವಾಗಿ ಶಾಸ್ತ್ರದ ರೂಪದಲ್ಲಿ, ಸಾಧುವಿನ ರೂಪದಲ್ಲಿ ಭಗವಂತನೇ ನಮ್ಗೆ ನೀಡ್ತಾನೆ. ಸಂದೇಹಗಳು ಮತ್ತೆ ಭ್ರಾಂತಿಗಳಿಂದ ಬಿಡುಗಡೆ. ಯಾವಾಗ ನಾವು ಗುರುಗಳನ್ನ ಆಶ್ರಯಿಸ್ತೀವಿ ಆಗ ನಮ್ಮಲ್ಲಿ ಯಾವುದೇ ಒಂದು ಸಂದೇಹಗಳಾಗ್ಲಿ ಒಂದು ಭ್ರಾಂತಿ ಆಗ್ಲಿ ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂದೇಹಗಳಿಗೆ ನಮ್ಗೆ ಒಂದು ಪರಿಹಾರ ಆ ಗುರುಗಳ ಮೂಲಕ ನಮ್ಗೆ ಸಿಗುತ್ತೆ. ಕ್ಷಮೆ ಎನ್ನುವಂಥದ್ದು ಕ್ಷತ್ರಿಯರ ಗುಣ ಅಂತ ಹೇಳ್ತಾರೆ. ಅಂದ್ರೆ ಕ್ಷತ್ರಿಯನಾದವನಲ್ಲಿ ತೇಜಸ್ಸಿರುತ್ತೆ. ಅವನು ಯುದ್ಧ ಕಲೆಯನ್ನ ತಿಳಿದಿರ್ತಾನೆ. ಅವನು ಯಾರು ತಪ್ಪು ಮಾಡ್ತಾನೆ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಆದ್ರೆ ಅದೇ ಒಂದು ಶತ್ರು ಅವನಿಗೆ ಶರಣಾಗತನಾದ್ರೆ ಅವನಿಗೆ ಕ್ಷಮೆಯನ್ನು ಕೂಡ ಕೊಡ್ತಾನೆ. ಈ ಗುಣವು ಕೂಡ ಸ್ವತಃ ಭಗವಂತನಿಂದಲೇ ಬಂದಿರುವಂತದ್ದು. ಸತ್ಯವನ್ನ ಹೇಳುವಂಥದ್ದು ಮತ್ತೆ ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹಿಸುವಂಥದ್ದು ಇವೆಲ್ಲವೂ ಕೂಡ ಸ್ವತಃ ಭಗವಂತನೇ ನಮಗೆ ಕೊಟ್ಟಿರುವಂತಹ ಒಂದು ಗುಣಗಳು. ಮತ್ತೆ ಸುಖ ದುಃಖಗಳು ನಮ್ಮಲ್ಲಿ ಜೀವನದಲ್ಲಿ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಎಲ್ಲರ ಜೀವನದಲ್ಲೂ ಸುಖ ದುಃಖಗಳು ಅದು ಬರ್ತಾನೆ ಇರುತ್ತೆ. ಹುಟ್ಟು ಸಾವು ಅನ್ನೋದು ಕೂಡ ಈ ಭೌತಿಕ ಜಗತ್ತಿನಲ್ಲಿ ಆಗ್ತಾನೆ ಇರುತ್ತೆ. ಮತ್ತೆ ಭಯ, ಹೆದರ್ಕೊಳ್ಳುವಂಥದ್ದು. ನಾವ್ ಯಾವಾಗ ಅಭಕ್ತರಾಗಿರ್ತೀವ ಆವಾಗ ನಮ್ಮಲ್ಲಿ ಹೆದರಿಕೆ ಅನ್ನೋದು ಇರುತ್ತೆ. ಅಂದ್ರೆ 4 ರೀತಿಯ ಒಂದು ವಿಷಯಗಳು ಇದೆ. ಏನಂದ್ರೆ ಆಹಾರ, ನಿದ್ರ, ಭಯ, ಮೈಥುನ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟವರಲ್ಲಿ ಕಾಣುವಂಥದ್ದು. ಅಂದ್ರೆ ಅವರು ಸದಾ ಆಹಾರವನ್ನ ಅಂದ್ರೆ ಹೊಟ್ಟೆಪಾಡಿಗಾಗಿ ಏನಾದ್ರು ಕೆಲಸವನ್ನ ಮಾಡುವಂಥದ್ದು. ಮತ್ತೆ ಆಹಾರ, ನಿದ್ದೆ ಮಾಡ್ಬೇಕು ಅಂತಂದ್ರೆ ಒಂದು ಆಶ್ರಯ ಬೇಕು, ಒಂದು ಮನೆಯನ್ನ ಮಾಡುವಂಥದ್ದು. ನಂತರ ಹೆದರ್ಕೊಳ್ಳುವಂಥದ್ದು, ಕೂಡಿಡುವಂಥದ್ದು, ಅದನ್ನ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರಾ ಅಂತ ಹೆದರ್ಕೊಳ್ಳುವಂಥದ್ದು. ಮತ್ತೆ ಮಕ್ಕಳನ್ನ ಹುಟ್ಟಿಸುವಂಥದ್ದು. ಇವೆಲ್ಲವೂ ಕೂಡ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಇನ್ನ 4ರಲ್ಲಿ ಭಯ ಅನ್ನುವಂಥದ್ದು ಯಾವಾಗ್ಲೂ ಕೂಡ ಒಂದು ವಿಶೇಷ ವಾಗಿ ಜೀವಿಯನ್ನ ಆತಂಕದಲ್ಲಿ ಸದಾ ಇಟ್ಟಿರುವಂಥದ್ದು. ಅಂದ್ರೆ ಅವನಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಆದ ಕಾರಣ ಮುಂದೆ ಏನಾಗಬಹುದು ಅನ್ನೋ ಹೆದರಿಕೆ ಅನ್ನೋಂಥದ್ದು ಅವನ್ನ ಸದಾ ಕಾಡ್ತಾ ಇರುತ್ತೆ. ಅದು ಹೆಚ್ಚಾಗಿ ಆ ಭಕ್ತರಲ್ಲಿ ಆ ಒಂದು ಗುಣ ಜಾಸ್ತಿ ಇರುತ್ತೆ. ಆದ್ರೆ ಯಾರು ಭಕ್ತರಿರ್ತಾರೆ ಅವರು ನಿರ್ಭಯರಾಗ್ತಾರೆ. ಅಂದ್ರೆ ಅವರಲ್ಲಿ ಯಾವುದೇ ಭಯ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಅವರು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ದಾರೆ. ಅಂದ್ರೆ ಭಗವಂತ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದಾರೆ. ಅಂದ್ರೆ ಭಗವಂತ ಯಾರು ಅಂತಂದ್ರೆ ಅವನು ಎಲ್ಲಾ ಜೀವಿಗಳ ಹಿತೈಷಿ ಅಂತ ಹೇಳ್ತಾನೆ. ಎಲ್ಲಾ ಜೀವಿಗಳ ಹಿತೈಷಿ. ಅವರ ಒಂದು ನಾವು ನೋಡಿದ್ವಿ ನೆನ್ನೆ ಅಧ್ಯಾಯದಲ್ಲಿ, ಯಾರು ಶುದ್ಧ ಭಕ್ತರಿರ್ತಾರೆ ಅವರ ನಿರ್ವಹಣೆಯನ್ನ ಅವನು ದೇವತೆಗಳಿಗೆ ಒಪ್ಸೋದಿಲ್ಲ, ಸ್ವತಃ ಅವನೇ ನೋಡ್ಕೋತಾನೆ ಅಂತ. ಹಾಗೆ ಆ ವಿಷಯವನ್ನ ಯಾರು ಭಕ್ತರು ತಿಳಿದಿದ್ದಾರೆ ಅವರಲ್ಲಿ ಹೆದರಿಕೆ ಅನ್ನೋದು ಯಾವತ್ತೂ ಇರೋದಿಲ್ಲ. ಮತ್ತೆ ಅಹಿಂಸೆ ಅಂದ್ರೆ ಇತರರನ್ನ ಹಿಂಸಿಸದೇ ಇರುವಂತದ್ದು. ಅಂದ್ರೆ ಇತರ ಪ್ರಾಣಿಗಳನ್ನ, ಜೀವಿಗಳನ್ನ ಕೊಲ್ಲದೇ ಇರುವಂತದ್ದು. ಇಲ್ಲಿ ನಾವು ವಾಸ್ತವದ ಅಂದ್ರೆ ಮೇಲ್ನೋಟಕ್ಕೆ ಅಹಿಂಸೆ ಅಂತಂದ್ರೆ ಪ್ರಾಣಿ ಹಿಂಸೆ ಮಾಡದೇ ಇರುವಂತದ್ದು ಅಂತ ಅನ್ಕೋತೀವಿ. ಅದು ಮಾತ್ರ ಅಲ್ಲ, ಇನ್ನೊಂದು ಜೀವಿಯ ಒಂದು ಆಧ್ಯಾತ್ಮಿಕ ಉನ್ನತಿ ಅನ್ನುವಂಥದ್ದು ಏನಿದೆ ಅದಕ್ಕೆ ಅಡೆತಡೆಗಳನ್ನ ಮಾಡದೇ ಇರುವಂತದ್ದು. ಅಂದ್ರೆ ಬೇರೆ ಪ್ರಾಣಿಗಳನ್ನ ನಾವು ಕೊಂದು ತಿನ್ನೋದ್ರಿಂದ ಏನಾಗುತ್ತೆ, ಮುಂದಿನ ಜನ್ಮದಲ್ಲಿ ನಾವು ಆ ಪ್ರಾಣಿಗಳಾಗ್ತೀವಿ. ಈಗ ಆ ಪ್ರಾಣಿ ಯಾವುದು ದೇಹವನ್ನ ಅಂದ್ರೆ ತ್ಯಾಗ ಮಾಡ್ತು, ಅದಕ್ಕೆ
ಇಂತಿಷ್ಟು ಕಾಲ ಆ ದೇಹದಲ್ಲಿ ಇರ್ಬೇಕು ಅಂತಿರುತ್ತೆ. ಆ ರೀತಿ ಅಂದ್ರೆ 84 ಲಕ್ಷ ಯೋನಿಗಳನ್ನ ದಾಟಿ ಪ್ರತಿಯೊಂದು ಜೀವಿಯು ಮನುಷ್ಯ ದೇಹವನ್ನ ಪಡಿತವೆ. ಈ ರೀತಿ ಅವರು ಬರುವಾಗ ಏನಾಗುತ್ತೆ, ನಾವು ಅವುಗಳನ್ನ ಆಯಸ್ಸು ಮುಗಿಯೋದಕ್ಕೆ ಮುಂಚೆ ಅವುಗಳನ್ನ ಕೊಲ್ಲೋದ್ರಿಂದ ಏನಾಗುತ್ತೆ, ಮತ್ತೆ ಮತ್ತೆ ಅವುಗಳು ಅದೇ ಜನ್ಮವನ್ನ ಪಡಿಬೇಕಾಗುತ್ತೆ. ಅಂದ್ರೆ ಆ ಒಂದು ಜೀವಿಯ ಆಧ್ಯಾತ್ಮಿಕ ಉನ್ನತಿಗೆ ನಾವು ತಡೆಯನ್ನ ಹುಟ್ಟುತ್ತಾ ಇದೀವಿ ಅಂತ. ಅವೆಲ್ಲವೂ ಕೂಡ ಹಿಂಸೆ ಅನಿಸ್ಕೊಡುತ್ತೆ. ಅದನ್ನ ಮಾಡದೇ ಇರುವಂತದ್ದೇ ಅಹಿಂಸೆ ಆಗುತ್ತೆ. ಸಮಚಿತ್ತತೆ ಅಂದ್ರೆ ಯಾವಾಗ ವ್ಯಕ್ತಿಗೆ ಗೊತ್ತಾಗುತ್ತೆ ಇದು ದುಃಖಾಲಯ, ಇಲ್ಲಿ ಸುಖ ದುಃಖಗಳು ದ್ವಂದ್ವಗಳು ಸದಾ ಬರ್ತಾ ಇರ್ತವೆ ಅಂತಂದಾಗ ಅದನ್ನ ಸಮಾನ ಮನಸ್ಕರಾಗಿ ಯಾರು ಪಂಡಿತನಾದವನು ಜ್ಞಾನಿಯಾದವನು ಇರ್ತಾನೆ ಅವನದನ್ನ ಸ್ವೀಕಾರ ಮಾಡ್ತಾನೆ. ಈ ಗುಣವನ್ನು ಕೂಡ ಅದು ಸ್ವತಃ ಕೃಷ್ಣನಿಂದಲೇ ನಮ್ಮಲ್ಲಿ ಬಂದಿರುವಂತದ್ದು. ತುಷ್ಟಿ ಅಂದ್ರೆ ಯಾವಾಗ್ಲೂ ಕೂಡ ತೃಪ್ತಿಯನ್ನು ಪಡುವಂಥದ್ದು. ಅಂದ್ರೆ 6 ಗೋಸ್ವಾಮಿಗಳ ಬಗ್ಗೆ ನಾವು ನೋಡಿದ್ವಿ. ಅವರೆಲ್ಲರೂ ಕೂಡ ಒಂದು ಬೊಗಸೆ ಮಜ್ಜಿಗೆಯನ್ನ ಅದು ಮಧುಕರಿ ಮಾಡಿ ಪಡ್ಕೊತಾ ಇದ್ರು ಅಂತ. ಮಧುಕರಿ ಅಂದ್ರೆ ಮನೆ ಮನೆಗೂ ಹೋಗಿ ಭಿಕ್ಷಾಟನೆಯನ್ನ ಮಾಡುವಂಥದ್ದು. ಮತ್ತೆ ಅವರು ಕೌಪೀನವನ್ನ ಧರಿಸ್ತಾ ಇದ್ರು ಅಂತ. ಅಂದ್ರೆ ಅವರು ಹೆಚ್ಚು ಆಡಂಬರದ ಒಂದು ಉಡುಗೆ ತೊಡುಗೆಗಳನ್ನ ಉಡ್ತಾ ಇರ್ಲಿಲ್ಲ. ಮತ್ತೆ ಅವರು ಹೆಚ್ಚು ಸಮಯವನ್ನ ಯಾವುದ್ರಲ್ಲಿ ಕಳೀತಾ ಇದ್ರು ಅಂದ್ರೆ ಭಗವಂತನ ಒಂದು ಭಕ್ತಿ ಕಾರ್ಯದಲ್ಲಿ ತೊಡಗ್ತಾ ಇದ್ರು. ಅವನ ಒಂದು ಜ್ಞಾನವನ್ನ ಸಮಾಜಕ್ಕೆ ನೀಡ್ಲಿಕ್ಕಾಗಿ ಅವರು ಅನೇಕ ಗ್ರಂಥಗಳ ರಚನೆಯಲ್ಲಿ ಅವರು ತೊಡಗ್ತಾ ಇದ್ರು. ಮತ್ತೆ ಅವರು ಸದಾ ಭಕ್ತರ ಒಂದು ಸಹವಾಸದಲ್ಲಿ ಇರ್ತಾ ಇದ್ರು. ಮತ್ತೆ ಭಕ್ತಿಯಲ್ಲಿ ತೊಡಗಿರ್ತಾ ಇದ್ರು. ಅಷ್ಟರಿಂದ ಅವರು ಸದಾ ತುಷ್ಟಿ ಸಂತೃಪ್ತಿ ಅನ್ನುವಂಥದ್ದನ್ನ ಪಡ್ತಿದ್ರು. ಇಂತಹ ಒಂದು ಗುಣಗಳೆಲ್ಲವೂ ಕೂಡ ಭಗವಂತನಿಂದಲೇ ಬಂದಿರುವಂತದ್ದು. ತಪಸ್ಸು ಅಂತಂದ್ರೆ ಏನಂತಾರೆ, ವಾಲಂಟಿಯರ್ ಆಗಿ ನಾವು ಯಾವ್ದೋ ಒಂದು ತೊಂದರೆಯನ್ನು ಸ್ವೀಕಾರ ಮಾಡೋಕೆ ಸಿದ್ಧರಿರ್ತೀವಿ. ಆದ್ರೆ ಅದರಿಂದ ನಮ್ಗೆ ಗೊತ್ತಿರುತ್ತೆ ಅದರ ಪರಿಣಾಮಗಳು ಅದು ಉತ್ತಮವಾದ್ದು ಆಗಿರುತ್ತೆ ಅಂತ. ಆದ ಕಾರಣ ಅಂದ್ರೆ ಪ್ರಾರಂಭದಲ್ಲಿ ಅದು ನಮಗೆ ಕಷ್ಟ ಅನ್ಸುತ್ತೆ, ಕೊನೆಯಲ್ಲಿ ಅದರಿಂದ ಸಿಗುವಂತಹ ಒಂದು ಫಲಿತಾಂಶಗಳು ಸಿಹಿಯಾಗಿರುತ್ತೆ. ಹಾಗೆ ಅದನ್ನ ಅಲ್ಲಿ ತಪಸ್ಸು ಅಂತ ಕರೀತಾರೆ. ಮತ್ತೆ ದಾನ ಅಂತಂದ್ರೆ ಬೇರೆಯೊಬ್ಬರಿಗಾಗಿ ನಾವು ನಮ್ಮಲ್ಲಿ ಇರುವಂತದನ್ನ ಕೊಡುವಂಥದ್ದು. ತ್ಯಾಗ ಮನೋಭಾವ. ಮತ್ತೆ ಕೀರ್ತಿ ಮತ್ತು ಅಪಕೀರ್ತಿ. ಯಾರು ಭಕ್ತರಿರ್ತಾರೆ ಅವರು ಕೀರ್ತಿಯನ್ನ ಹೊಂದುತ್ತಾರೆ, ಯಾರು ಅಭಕ್ತರಿರ್ತಾರೆ ಅವರು ಅಪಕೀರ್ತಿಯನ್ನ ಹೊಂದುತ್ತಾರೆ. ಅಂದ್ರೆ ಯಾರು ಕೀರ್ತಿವಂತರಾಗಿರ್ತಾರೆ ಅವರನ್ನು ನಾವು ಹೆಚ್ಚು ನೆನೆಸ್ತೀವಿ, ಯಾರು ಅಪಕೀರ್ತಿನ ಪಡಿತಾರೆ ಅವರು ಕೂಡ ಅಷ್ಟೇ ನಮ್ಮೆಲ್ಲರ ಒಂದು ಜೀವನದಲ್ಲಿ ನೆನಪಿನಲ್ಲಿ ಉಳಿತಾರೆ. ಮತ್ತೆ ಜೀವಿಗಳ ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ, ಎಲ್ಲವೂ ಕೂಡ ಮೂಲದಲ್ಲಿ ಬಂದಿರುವಂತದ್ದು ಭಗವಂತನಿಂದ ಅಂತ ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿನಿಂದ ಹುಟ್ಟಿದವರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಭಗವಂತ ಹೇಳ್ತಾ ಇದ್ದಾನೆ ಸಪ್ತ ಋಷಿಗಳು ಮತ್ತೆ 4 ಮಹರ್ಷಿಗಳು ಬ್ರಹ್ಮನ ಒಂದು ಮಾನಸ ಪುತ್ರರು ಅಂತ ಹೇಳ್ತಾರೆ. ಅವನ ಒಂದು ಮನಸ್ಸಿನಿಂದ ಹುಟ್ಟಿದಂತವರು. ಮೊದಲಿಗೆ 4 ಮಹರ್ಷಿಗಳು, 4 ಕುಮಾರರು ಅವರು ಬರ್ತಾರೆ. ಆದ್ರೆ ಅವರು ಬ್ರಹ್ಮನಿಗೆ ಸೃಷ್ಟಿ ಕಾರ್ಯದಲ್ಲಿ ಅವರು ಸಹಾಯ ಮಾಡೋದಿಲ್ಲ. ಆಗ ಈ ಸಪ್ತ ಋಷಿಗಳು ಬ್ರಹ್ಮನ ಒಂದು ಹೃದಯದಿಂದ ಬರ್ತಾರೆ. ಅವರು ಮುಂದೆ ಈ ಪ್ರಜೋತ್ಪತ್ತಿಯಲ್ಲಿ ಅಂದ್ರೆ ಈ ಸೃಷ್ಟಿಯನ್ನ ಬೆಳೆಸೋದ್ರಲ್ಲಿ ಬ್ರಹ್ಮನಿಗೆ ಸಹಾಯವನ್ನು ಮಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಭಗವಂತನ ಸಂತಾನದವರೇ. ಅಂದ್ರೆ ಅವನಿಂದಲೇ ಜೀವಿಗಳು ನಾವೆಲ್ಲರೂ ಕೂಡ ಬಂದಿರುವಂತದ್ದು ಈ 4 ಸಪ್ತ ಋಷಿಗಳಿಂದ. ನಾವು ಯಾವ್ದಾದ್ರು ದೇವಾಲಯಕ್ಕೆ ಹೋದಾಗ ನಾವು ಅವರ ಹೆಸರುಗಳನ್ನ ಹೇಳ್ತೀವಿ. ಅಂದ್ರೆ ನಿಮ್ಮ ಗೋತ್ರ ಯಾವುದು ಅಂತಂದ್ರೆ ಈ ಋಷಿಗಳ ಹೆಸರನ್ನ ಹೇಳ್ತೀವಿ. ಒಂದು ಬ್ರಾಹ್ಮಣರಾಗಿದ್ರೆ ಆ ಗೋತ್ರ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಅವರ ವಂಶದಲ್ಲಿ ಹುಟ್ಟಿ ಬಂದವರು. ನಾವು ಬ್ರಾಹ್ಮಣರಲ್ದಿರ ಕ್ಷತ್ರಿಯ ಅಥವಾ ವೈಶ್ಯ ಆಗಿದ್ದು ಅವರ ಗೋತ್ರವನ್ನ ಹೇಳ್ತೀವಿ ಅಂತಂದ್ರೆ ಆ ಒಂದು ಮಹರ್ಷಿಗಳ ಶಿಷ್ಯರಾಗಿ ಬಂದವರು ಅಂತ ಹೇಳ್ತಾರೆ. ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಈ ಸಪ್ತ ಋಷಿಗಳ ಒಂದು ಪರಂಪರೆಯಲ್ಲಿ ಬರುವಂತವರು ಅನ್ನೋದನ್ನಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. 7 ಋಷಿಗಳು ಮತ್ತು 4 ಕುಮಾರರನ್ನು ಹೆಸರಿಸಿ. ಅವರ ಹೆಸರುಗಳು ನಿಮ್ಗೆ ಗೊತ್ತಿದ್ರೆ ಹೇಳ್ಬೋದು. ಯಾರು ಆ 4 ಕುಮಾರರು ಮತ್ತೆ 7 ಋಷಿಗಳು? ಸನಕ, ಸನಾತನ, ಸನಂದ, ಸನತ್ ಕುಮಾರ ಮಾತಾಜಿ 4 ಮಾನಸ ಪುತ್ರರು. ಕಶ್ಯಪ, ಅತ್ರಿ, ಗೌತಮ, ಜಮದಗ್ನಿ, ಭಾರದ್ವಾಜ, ವಿಶ್ವಾಮಿತ್ರ, ವಶಿಷ್ಠ ಸಪ್ತ ಋಷಿಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ನಾವು ನೋಡಿದೀವಿ ವಿಶ್ವಾಮಿತ್ರ ಇರ್ಬೋದು ಅಥವಾ ಈ ಹೆಸರುಗಳನ್ನ ಕೊಟ್ಟಿದ್ದಾರೆ. ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ,
ಗೌತಮ, ಜಮದಗ್ನಿ, ಭರದ್ವಾಜ, ಇವರು 4 ಜನ ಋಷಿಗಳು. ಇವರನ್ನ ಭಗವಂತ ಹೇಳ್ತಾನೆ ಇವರೆಲ್ಲರೂ ನನ್ನ ಮನಸ್ಸಿನಿಂದ ಹುಟ್ಟಿದವರು ಅಂತ. ಮತ್ತೆ ವಿಶ್ವಾಮಿತ್ರ ಇವರೆಲ್ಲರೂ ಕೂಡ ರಾಜರಾಗಿದ್ರಲ್ವಾ. ಮತ್ತೆ ಅವ್ರಿಗೆ ಹೇಗೆ ಇವರೆಲ್ಲರೂ ಕೂಡ ಒಂದೇ ಸಮಯದಲ್ಲಿ ಹೇಗೆ ಮನಸ್ಸಿನಿಂದ ಹುಟ್ಟಿದವರು ಅಂತ ಇಲ್ಲಿ ಹೇಳ್ತಾ ಇದಾರೆ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಜಮದಗ್ನಿ ಇರ್ಬೋದು. ಜಮದಗ್ನಿ ಅಂತಂದ್ರೆ ಪರಶುರಾಮನ ತಂದೆ. ಇವರೆಲ್ಲ ಭಗವಂತನ ಕಶ್ಯಪ ಅಂದ್ರೆ ಅದಿತಿ ಕಶ್ಯಪ ಅವರ ಒಂದು 12 ಜನ ಮಕ್ಕಳನ್ನ ಆ ದ್ವಾದಶ ಆದಿತ್ಯರು ಅಂತ ಕರೀತಾರೆ. ಇವರೆಲ್ಲರೂ ಕೂಡ ಹೇಗೆ ಭಗವಂತನ ಒಂದು ಮನಸ್ಸಿನಿಂದ ಹುಟ್ಟಿದವರು ಅಂತ, ನನ್ನ ಮನಸ್ಸಿನಿಂದ ಹುಟ್ಟಿದವರು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಹಾಗಾದ್ರೆ ಇವರೆಲ್ಲ ಅಣ್ಣ ತಮ್ಮಂದಿರ ನಾವು ನೋಡಿದೀವ ಅವರೆಲ್ಲರೂ ಒಂದೇ ಸಮಯದಲ್ಲಿ ಹುಟ್ಟಿ ಬಂದ್ರು ಅಂತ? ಗೊತ್ತಿಲ್ಲ ಮಾತಾಜಿ. ಹೇಗೆ ಅಂತಂದ್ರೆ ಇಲ್ಲಿ ನಾವು ನೋಡ್ತೀವಲ್ವಾ, ಬ್ರಹ್ಮನ ಒಂದು ಕಲ್ಪಾಂತ್ಯದಲ್ಲಿ ಭಾಗಶಃ ಪ್ರಳಯ ಆಗುತ್ತೆ. ಆಗ ಕೆಲವೊಂದು ಊರ್ಧ್ವ ಲೋಕಗಳು ಅದು ಪ್ರಳಯ ಆಗೋದಿಲ್ಲ. ಆದ್ರೆ ಬ್ರಹ್ಮನ ಒಂದು ಪೂರ್ಣ ಪ್ರಮಾಣದ ಒಂದು ಪ್ರಳಯ ಆದಾಗ ಈ ಒಂದು ಮಹರ್ಷಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಒಂದು ಹೃದಯದಲ್ಲಿ ಹೋಗಿ ಸೇರ್ಕೋತಾರೆ. ಅಂದ್ರೆ ನಮ್ಮ ಹಾಗೆ ಅಲ್ಲ, ನಾವೆಲ್ಲರೂ ಕೂಡ ಅವ್ಯಕ್ತ ರೂಪದಲ್ಲಿ ಹೋಗಿ ಸೇರ್ಕೊಳ್ತೀವಿ. ಆದ್ರೆ ಇವರೆಲ್ಲರೂ ಕೂಡ ಅವರ ವಾಸ್ತವ ರೂಪದಲ್ಲಿ ಹೋಗಿ ಅವನ ಮನಸ್ಸಿನಲ್ಲಿ, ಅದನ್ನ ಅವನು ಹೇಳಿದ್ನಲ್ಲ, ಅವನ ಒಂದು ದೇಹದಲ್ಲಿ ಹೋಗಿ ಸೇರ್ಕೊಳ್ತಾರೆ. ಮತ್ತೆ ಒಂದು ಸೃಷ್ಟಿ ಕಾರ್ಯ ಅದು ಪ್ರಾರಂಭ ಆದಾಗ ಇವರು ಅಲ್ಲಿಂದ ಬರ್ತಾರೆ. ಮತ್ತೆ ಬಂದು ಅವರು ಅವರ ಕಾರ್ಯಗಳಲ್ಲಿ ತೊಡಗ್ತಾರೆ. ಆದ ಕಾರಣ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಇವರೆಲ್ಲರೂ ಕೂಡ ನನ್ನ ಮನಸ್ಸಿನಿಂದ ಹುಟ್ಟಿದವರು. ಅಂದ್ರೆ ಅವರಿಗೆ ಒಂದು ಕೆಲವೊಂದು ಮಹರ್ಷಿಗಳು ಇವರಿಗೆ ಒಂದು ಹುಟ್ಟು ಸಾವು ಅನ್ನುವಂಥದ್ದನ್ನ ಅವರು ಸ್ವಲ್ಪ ಮೀರಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಒಂದು ಪ್ರಳಯ ಆದಾಗ ಇವರೆಲ್ಲರೂ ಕೂಡ ನಾಶ ಹೊಂದುವಂತವ್ರು ಅಲ್ಲ ಅಂತ. ಇಲ್ಲಿ ಸನತ್ ಕುಮಾರ, ಸನಾತನ, ಸನಂದನ, ಸನತ್ ಕುಮಾರ ಇವರು 4 ಜನ ಬ್ರಹ್ಮನ ಮಾನಸ ಪುತ್ರರು. ಮೊದಲು ಸೃಷ್ಟಿ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಬ್ರಹ್ಮ ಅವನು ಗರ್ಭೋದಕಶಾಹಿ ವಿಷ್ಣುವಿನ ಆ ಹೊಕ್ಕಳಿನಿಂದ ಬಂದಂತಹ ಒಂದು ಕಮಲ ಪುಷ್ಪದಲ್ಲಿ ಅವನು ಜನ್ಮವನ್ನ ಪಡಿತಾನೆ. ಜನ್ಮವನ್ನ ಪಡೆದ ನಂತರ ಅವನಿಗೆ ಗೊತ್ತಾಗೋದಿಲ್ಲ, ಅವನು ಎಲ್ಲ ಪ್ರಥಮ ಜೀವಿ ಅಲ್ವಾ, ಅವನಿಗೆ ಗೊತ್ತಿಲ್ಲ ಏನಿದೆ ಇದು, ಏನ್ ನಡೀತಿದೆ, ನಾನು ಯಾರು, ನಾನು ಯಾಕೆ ಬಂದೆ, ನಾನು ಏನ್ ಮಾಡ್ಬೇಕು, ಅವನ್ಗೆ ಹಿಂದೆ ಮುಂದೆ ಏನು ಗೊತ್ತಿರಲ್ಲ. ಆಗ ಅವನು ದೇವತೆಗಳ ಒಂದು 1000 ವರ್ಷ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸನ್ನ ಮಾಡಿದಾಗ ಭಗವಂತ ಅವನಿಗೆ ಸಾಕ್ಷಾತ್ಕಾರ ಆಗ್ತಾನೆ. ನಂತರ ಅವನು ಪರಮಾತ್ಮ ಅವನಿಗೆ ಎಲ್ಲ ಜ್ಞಾನವನ್ನ ತಿಳಿಸ್ಕೊಡ್ತಾನೆ. ಅಂದ್ರೆ ಬ್ರಹ್ಮ ಹೇಗೆ ಅವನು ಗುರು ಪರಂಪರೆಯಲ್ಲಿ ಬಂದ ಅಂತ, ಹಾಗೆ ಸ್ವತಃ ಕೃಷ್ಣನೇ ಅವನಿಗೆ ಎಲ್ಲ ಜ್ಞಾನವನ್ನು ಕೊಡ್ತಾನೆ. ನಂತರ ಆ ಜ್ಞಾನವನ್ನು ಪಡೆದು ಅವನು ಯಾಕೆ ಬಂದ, ಅವನ ಒಂದು ಮೂಲ ಉದ್ದೇಶವನ್ನು, ಅಂದ್ರೆ ಅವನ ಒಂದು ಆ ಜನ್ಮದ ಮೂಲ ಉದ್ದೇಶ ಏನು ಅಂತ ತಿಳ್ಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗ್ಬೇಕು ಅಂತ ಹೇಳಿದಾಗ ಅವನು ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅವನಿಗೆ ಸಹಾಯ ಮಾಡ್ಲಿಕ್ಕೆ ಅವನು 4 ಜನ ಮಾನಸ ಪುತ್ರರು ಅವರು ಬರ್ತಾರೆ. ಅಂದ್ರೆ ಇಲ್ಲಿ ಬ್ರಹ್ಮನ ಒಂದು ಜನ್ಮ ಪಡೆಯುವಾಗ ಲಕ್ಷ್ಮಿಯ ಸಹಾಯವನ್ನ ಗರ್ಭೋದಕಶಾಹಿ ವಿಷ್ಣು ಪಡೆಯೋದಿಲ್ಲ. ಅದೇ ರೀತಿ ಬ್ರಹ್ಮನ ಮಾನಸ ಪುತ್ರರು ಜನಿಸುವಾಗ ಅವನು ಕೂಡ ಬೇರೆ ಯಾವುದೇ ಒಂದು ಸ್ತ್ರೀಯ ಸಹಾಯವನ್ನ ಪಡೆಯೋದಿಲ್ಲ. ಹೀಗೆ ಇವರೆಲ್ಲರೂ ಕೂಡ ಭಗವಂತನ ಮತ್ತೆ ಅವನ ದೇವತೆಗಳ ಒಂದು ಅತೀಂದ್ರಿಯ ಶಕ್ತಿಯಿಂದ ಹುಟ್ಟಿ ಬರುವಂತವ್ರು. ಆದ್ರೆ ಈ 4 ಜನ ಹುಟ್ಟಿದಾಗಲೇ ಜ್ಞಾನಿಗಳಾಗಿರ್ತಾರೆ. ಆದ ಕಾರಣ ಅವರು ಪ್ರಜೋತ್ಪತ್ತಿ ಅಂದ್ರೆ ಒಂದು ಸಂತಾನಾಭಿವೃದ್ಧಿಯಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ. ಅವ್ರು ಯಾರು ಕೂಡ ಗೃಹಸ್ಥರಾಗೋದಕ್ಕೆ ಸಿದ್ಧನೇ ಇರೋದಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಭಗವಂತನ ಒಂದು ಭಕ್ತಿಯಲ್ಲಿ ಅವರು ತೊಡಗ್ತಾರೆ. ಇಲ್ಲಿ ನೋಡಿದಂತಹ 7 ಜನ ಯಾರು ಮಹರ್ಷಿಗಳಿದ್ದಾರೆ ಅವರು ಮಾತ್ರ ಈ ಒಂದು ಏನಂತಾರೆ ಸಂತಾನೋತ್ಪತ್ತಿಯಲ್ಲಿ ತೊಡಗ್ತಾರೆ. ಅವರ ಒಂದು ವಂಶಕ್ಕೆ ಸೇರಿದವರೇ ನಾವೆಲ್ಲರೂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏತಾಂ ವಿಭೂತಿ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಅಂದ್ರೆ ಭಗವಂತನ ಐಶ್ವರ್ಯಗಳು ಮತ್ತೆ ಅವನ ಯೋಗ ಶಕ್ತಿಗಳು. ಐಶ್ವರ್ಯಗಳು ಅಂತಂದ್ರೆ ಷಡೈಶ್ವರ್ಯಗಳು ಅವನಲ್ಲಿ ಇರುವಂತದ್ದು. ಅಂದ್ರೆ ಅವನ ಒಂದು ಕೀರ್ತಿ, ಅವನ ಒಂದು ಸೌಂದರ್ಯ, ಅವನಲ್ಲಿರುವಂತಹ ಒಂದು ಸಂಪತ್ತು, ಅವನಲ್ಲಿರುವಂತಹ ಒಂದು ಜ್ಞಾನ, ಶಕ್ತಿ, ವೈರಾಗ್ಯ ಇವೆಲ್ಲವೂ ಕೂಡ ಅವನ ಐಶ್ವರ್ಯಗಳು.
ಮುಂದೆ ಈಗ್ಲೂ ಹೇಳ್ತಾನೆ ಇನ್ನಷ್ಟು ಐಶ್ವರ್ಯಗಳು ಅಂದ್ರೆ ವಿಭೂತಿಗಳನ್ನ ಅವನು ಭಗವಂತ ತಿಳಿಸ್ತಾನೆ. ಅವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬಹುದು. ನಂತರ ಯೋಗ ಶಕ್ತಿ ಮತ್ತೆ ಅವನಲ್ಲಿರುವಂತಹ ಶಕ್ತಿಗಳು, ಅವನಲ್ಲಿ ಎಂತಹ ಶಕ್ತಿ ಇದೆ ಅಂತಂದ್ರೆ ಅವನಲ್ಲಿ ಆ ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ಮತ್ತೆ ನಾವು ತಟಸ್ಥ ಶಕ್ತಿಯಾಗಿ ಭಗವಂತನಿಂದಲೇ ಬಂದಿರುವಂತವ್ರು. ಮತ್ತೆ ಅವನಲ್ಲಿರುವಂತಹ ಶಕ್ತಿ ಇನ್ನೂ ಒಂದು ನಾವು ತಿಳ್ಕೊಂಡಿರುವಂತದ್ದು ಅಚಿಂತ್ಯ ಭೇದ ಅಭೇದ ಅಂತ ಹೇಳ್ತಾರೆ. ಅಂದ್ರೆ ಅವನು ನಮ್ಮ ಚಿಂತನೆಗೆ, ನಮ್ಮ ಊಹೆಗೆ ಮೀರಿದವನು. ಅವನು ಎಲ್ಲೋ ಒಂದು ತುಂಬಾ ತುಂಬಾ ದೂರದಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನು ಗೋಲೋಕ ವೃಂದಾವನದಲ್ಲಿ ಇರ್ತಾನೆ. ಅದೇ ಸಮಯದಲ್ಲಿ ಅವನು ಪ್ರತಿಯೊಂದು ಜೀವಿಯ ಅಣುರೇಣು ತೃಣಕಾಷ್ಟದಲ್ಲೂ ಇರ್ತಾನೆ. ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಅವನು ವಿಶ್ವರೂಪವಾಗಿ ಅವನು ಇಡೀ ಜಗತ್ತನ್ನ ಆವರಿಸಿರ್ತಾನೆ. ಅದೇ ಸಮಯದಲ್ಲಿ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಕೂಡ ಅವನು ಇರ್ತಾನೆ. ಅದೇ ಸಮಯದಲ್ಲಿ ಅವನ ಧಾಮದಲ್ಲೂ ಇರ್ತಾನೆ. ಅವನ ಸಂಕಲ್ಪ ಮಾತ್ರದಿಂದ ಪ್ರತಿಯೊಂದು ನಡೆಯುತ್ತೆ. ಅವನ ಒಂದು ಆದೇಶಾನುಸಾರ ಅವನ ದೇವತೆಗಳು ಮತ್ತೆ ಆ ಶಕ್ತಿಗಳು ಅವರ ಕಾರ್ಯವನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ ಯಥಾರ್ಥವಾಗಿ ಇದನ್ನೆಲ್ಲ ಯಾರು ತಿಳಿತಾನೆ ಅಂತವನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಅಂತವನು ಭಗವಂತನಿಗೆ ಶರಣಾಗತನಾಗ್ತಾನೆ. ಅವನ ಮುಂದೆ ತಲೆಬಾಗ್ತಾನೆ. ಯಾರು ಭಗವಂತನ ಈ ಒಂದು ಐಶ್ವರ್ಯಗಳನ್ನ ತಿಳಿದಿಲ್ಲ ಅಂದ್ರೆ ಇಲ್ಲಿ ಎರಡು ರೀತಿಯ ಭಕ್ತರ ಬಗ್ಗೆ ಹೇಳ್ತಾರೆ. ಒಂದು ಭಗವಂತನನ್ನ ತಿಳಿದೆ ಅವನ ಪ್ರೀತಿ ಮಾಡುವಂತವ್ರು, ಅಂದ್ರೆ ಈ ಗೋಲೋಕ ವೃಂದಾವನದಲ್ಲಿ ಇರುವಂತವ್ರು ಅಥವಾ ಗೋಕುಲದಲ್ಲಿ ವೃಂದಾವನದಲ್ಲಿ ಇದ್ದಂತವ್ರೆಲ್ಲ ಹೇಗೆ ಅಂತಂದ್ರೆ ಅವ್ರಿಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ತಿಳಿದಿಲ್ಲ. ಅಂದ್ರೆ ಅವ್ರು ನೋಡ್ತಾರೆ ಅವನ ಒಂದು ಕಾರ್ಯಗಳನ್ನ, ಲೀಲೆಗಳನ್ನ, ಆದ್ರೂ ಕೂಡ ಅವರು ಯಾವ ರೀತಿ ತಿಳ್ಕೊತಾರೆ ಅಂತಂದ್ರೆ ಅವನು ನಮ್ಮಲ್ಲಿ ಒಬ್ಬ ಅಂತ ತಿಳ್ಕೊತಾರೆ. ಯಶೋದೆ ಮತ್ತೆ ಯಶೋದೆ ಯಾವ ರೀತಿ ಅನ್ಕೋತಾ ಇರ್ತಾಳೆ ಅಂತಂದ್ರೆ ಅವನು ಪೂತನಿಯನ್ನ ಅವ್ರ ರಾಕ್ಷಸಿಗಳನ್ನ ಸಂಹಾರ ಮಾಡಿದಾಗ ನಾನು ಮಹಾವಿಷ್ಣುವಿನ ಒಂದು ಭಕ್ತಿ ಮಾಡ್ತಾ ಇದ್ದೀನಿ, ಆ ಭಗವಂತನೇ ನನ್ನ ಮಗನನ್ನ ಬಂದು ಕಾಪಾಡ್ತಾ ಇದ್ದಾನೆ ಅಂತ. ಅಂದ್ರೆ ಅವನು ದೇವೋತ್ತಮ ಪರಮ ಪುರುಷ ಅಂತ ಅವರು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಆ ರೀತಿ ಭಗವಂತನ ಭಕ್ತಿ ಮಾಡುವಂತವ್ರು ಭಗವಂತನಿಗೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಅಂತ ಹೇಳ್ತಾನೆ. ಆದ್ರೆ ಯಾರೆಲ್ಲ ಭಗವಂತನ ಬಗ್ಗೆ ತಿಳ್ಕೊಂಡು ಅವನ ಐಶ್ವರ್ಯ ಜ್ಞಾನವನ್ನ ಹೊಂದಿ ನಂತರ ಭಕ್ತಿಯನ್ನ ಮಾಡ್ತಾರೆ, ಅವರು ಆ ಒಂದು ಶುದ್ಧ ಭಕ್ತರು, ನಾನ್ ಈಗ ಹೇಳಿದ ಒಂದು ವೃಂದಾವನದಲ್ಲಿ ಇದ್ದಂತಹ ಒಂದು ಭಗವಂತನ ಒಂದು ಲೀಲೆಯಲ್ಲಿ ತೊಡಗಿದಂತಹ ಭಕ್ತರಿಗಿಂತ ಇವರು ಎರಡನೇ ವರ್ಗ ಅಂತ ಹೇಳ್ಬೋದು, ಎರಡನೇ ಹಂತದಲ್ಲಿ ಬರುವಂತವ್ರು. ಮತ್ತೆ ಯೋಗ ಶಕ್ತಿಗಳನ್ನ ಎಲ್ಲವನ್ನ ತಿಳಿದು ಭಗವಂತನನ್ನ ಯಾರು ಭಕ್ತಿ ಮಾಡ್ತಾರೆ ಅಂತವರು ಎರಡನೇ ಹಂತದಲ್ಲಿ ಬರುವಂತವ್ರು. ಅಂದ್ರೆ ಈಗ ನಾವು ನೋಡ್ತೀವಿ ಅರ್ಜುನನಿಗೆ ಅವನ ಐಶ್ವರ್ಯದ ಬಗ್ಗೆ, ಅವನ ಯೋಗ ಶಕ್ತಿಗಳ ಬಗ್ಗೆ ತಿಳಿಯುತ್ತೆ. ಅದೇ ರೀತಿ ಅರ್ಜುನನ ತಾಯಿ ಕುಂತಿಗೂ ಕೂಡ ಭಗವಂತನ ಬಗ್ಗೆ ತಿಳಿದಿರುತ್ತೆ. ಆದ್ರೆ ಅವನು ದೇವೋತ್ತಮ ಪರಮ ಪುರುಷ ಅಂತ ತಿಳಿದಿರುತ್ತೆ. ಅವನನ್ನ ಅವರು ಸಾಧಾರಣ ನಮ್ಮ ಒಬ್ಬ ಸಂಬಂಧಿಕ ಅಂತ ಅವನ ಮೇಲೆ ಪ್ರೀತಿಯನ್ನ ತೋರಿಸುವಂತದ್ದಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಯಾರು ಆ ರೀತಿ ತಿಳಿದಿರ್ತಾರೆ ಅವರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ, ಭಗವಂತನಿಗೆ ಶರಣಾಗತರಾಗ್ತಾರೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಅಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಒಬ್ಬನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬಹುದಾದರೆ ಕೃಷ್ಣನ ಮಹಿಮೆಗಳನ್ನು ತಿಳಿದುಕೊಳ್ಳುವ ಅಗತ್ಯವೇನು? ಅಂದ್ರೆ ನಾವು ನೋಡಿದೀವಿ ಭಗವಂತನ ನಾಮಸ್ಮರಣೆ ಈ ಕಲಿಯುಗಕ್ಕೆ ಹೇಳಿರುವಂತದ್ದು ಸಂಕೀರ್ತನ ಯಜ್ಞ. ಆ ಸಂಕೀರ್ತನ ಯಜ್ಞ ಮಾಡೋದ್ರಿಂದ ನಮ್ಮ ಹಿಂದಿನ ಜನ್ಮದ ಅನೇಕ ಪಾಪ ಕರ್ಮಗಳು ಅದು ನಾಶವಾಗುತ್ತೆ ಅನ್ನೋದು ತಿಳಿದಾದ್ಮೇಲೆ ನಾವ್ ಯಾಕೆ ಭಗವಂತನ ಮಹಿಮೆಗಳನ್ನ ತಿಳ್ಕೊಬೇಕು? ಮಹಿಮೆಗಳನ್ನ ತಿಳ್ಕೊಳ್ಳೋದು ಅಂತಂದ್ರೆ ನಾವು ಭಗವದ್ಗೀತೆ ಮತ್ತೆ ಭಾಗವತಗಳನ್ನ ನಾವ್ ಯಾಕೆ ಓದ್ಬೇಕು, ಅದ್ರ ಅವಶ್ಯಕತೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಮಾತಾಜಿ ಇಲ್ಲಿ ಭಗವಂತ ಬೇರೆ ಅಲ್ಲ, ಅವನ ನಾಮ ಬೇರೆ ಅಲ್ವಲ್ಲ ಮಾತಾಜಿ? ಎರಡು ಒಂದೇ, ಭಗವಂತನು ಒಂದೇ, ಅವನ ನಾಮನು ಅದಕ್ಕೆ ಅಷ್ಟೇ ಶಕ್ತಿ ಇದೆ, ಪೊಟೆನ್ಸಿ ಇದೆ ಅಂತ ಹೇಳ್ತಾರಲ್ಲ ಮಾತಾಜಿ. ಹಾ ಮಾತಾಜಿ, ಅದು ನಮ್ಗೆ ಗೊತ್ತಾಗಿದೆ. ಆದ ಕಾರಣ ನಾವೀಗ ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದೀವಿ. ಮತ್ತೆ ಏನಕ್ಕೆ ನಾವು ಭಗವದ್ಗೀತೆ ಭಾಗವತ ಕ್ಲಾಸ್ ಕೇಳಬೇಕು, ಓದ್ಬೇಕು? ನಾವು ಜಪ ಮಾಡಿದ್ರೆ ಸಾಕಲ್ವಾ? ಅವನ ಲೀಲೆ, ಅವನು ಏನೇನ್ ಮಾಡಿದಾನೆ, ಒಂದು ಪಾಸ್ಟ್ ಟೈಮ್ ಲೀಲೆ, ಒಂದು ನಾಮ, ಲೀಲೆ, ಗುಣ, ಅವನ್ನೆಲ್ಲ ಹೆಚ್ಚಾಗಿ ಅರ್ಥ ಮಾಡ್ಕೋಬಹುದಲ್ಲ ಅದ್ರಿಂದ, ಓದೋದ್ರಿಂದ. ಅದು ತಿಳ್ಕೊಳ್ಳುವ ಅಗತ್ಯ ಏನಿದೆ ಮಾತಾಜಿ? ಜ್ಞಾನವನ್ನ ಪಡಿಬೇಕು ಭಗವಂತನ ಬಗ್ಗೆ. ಹೌದು ಮಾತಾಜಿ, ಅಂದ್ರೆ ಅಜ್ಞಾನ ಅನ್ನೋದು ಕೂಡ. ಹೇಳಿ ಪ್ರಭುಜಿ. ಮಾತಾಜಿ, ನಾವು ಇದುವರೆಗೂ ಗೊತ್ತಿಲ್ಲದೆ ಏನೇನೋ ಕಾರ್ಯಗಳನ್ನ ಮಾಡಿರ್ತೇವೆ. ಸೊ ನಾವು ಭಗವಂತನ ಬಗ್ಗೆ ಕೇಳಿದಾಗ ಮತ್ತು ಭಗವಂತನ ಜ್ಞಾನವನ್ನು ಪಡಿತಿರ್ಬೇಕಾದ್ರೆ
ನಮ್ಮ ಆತ್ಮನು ಶುದ್ಧ ಆಗ್ತಾ ಇರ್ತತಿ ಮತ್ತ ಮನಸ್ನ್ಯಾಗ ಶುದ್ಧ ವಿಚಾರಗಳು ಹುಟ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಭಗವಂತನ ಬಗ್ಗೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತೆ. ಮತ್ತೆ ಭಗವಂತ ನಾವೆಷ್ಟು ಪ್ರೀತಿಸ್ತೇವೋ ಅದಕ್ಕಿಂತ ಹೆಚ್ಚು ನಮಗೆ ಪ್ರಕೃತಿಯಲ್ಲಿ ಕೂಡ ಕಾಣ್ಲಿಕ್ಕೆ ಶುರು ಆಗ್ತಾನೆ. ಅದು ವಾಯುವಲ್ಲಾಗಿರ್ಬೋದು, ನೀರಿನಲ್ಲಾಗಿರ್ಬೋದು. ಒಂದು ಅನುಭವ ಬೇರೆ ರೀತಿನೇ ಅನುಭವ ಶುರುವಾಗುತ್ತೆ ಮಾತಾಜಿ. ಮಾತಾಜಿ ಧನ್ಯವಾದಗಳು. ಭಕ್ತಿ ಸೇವೆಯಲ್ಲಿ ಹೆಚ್ಚು ಮುಂದುವರಿಬಹುದಲ್ವಾ ಮಾತಾಜಿ ಅವನ ಬಗ್ಗೆ ತಿಳ್ಕೊಂಡಾಗ? ಹೌದು ಮಾತಾಜಿ. ಪ್ರಭುಜಿ ಕೂಡ ಆನ್ಸರ್ ಕೊಟ್ರು. ಅಂದ್ರೆ ಭಗವಂತನ ಮಹಿಮೆಗಳನ್ನ ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ಅವನ ಮೇಲೆ ನಮ್ಗೆ ಪ್ರೀತಿ ಭಕ್ತಿ ಅನ್ನುವಂಥದ್ದು ಹೆಚ್ಚುತ್ತೆ. ನಂತರ ಇನ್ನೊಂದು ಏನಂತಂದ್ರೆ ನಾವೀಗ ಜಪವನ್ನ ಮಾಡ್ತೀವಿ, ಜಪವನ್ನ ಪ್ರತಿದಿನ ಮಾಡ್ತೀವಿ. ಆದ್ರೆ ಯಾಕೆ ಮಾಡ್ತೀವಿ, ಅದನ್ನ ಮಾಡೋದ್ರಿಂದ ನಮ್ಗೆ ಅದರ ಅವಶ್ಯಕತೆ ಏನು, ಈ ಜ್ಞಾನವನ್ನು ಕೂಡ ಅದು ಕೂಡ ಜ್ಞಾನನೇ ಆಗುತ್ತೆ. ಅದು ಭಗವಂತನಿಗೆ ಒಂದು ರಿಲೇಟೆಡ್ ಆದಂತಹ ಜ್ಞಾನನೇ ಆಗುತ್ತೆ. ಆ ಜ್ಞಾನವನ್ನ ನಾವು ಬೆಳೆಸ್ಕೊಂಡಿಲ್ಲ ಅಂದ್ರೆ ನಾಳೆ ಮುಂದೆ ಒಂದಿನ ಯಾರಾದ್ರೂ ಬಂದು ನೀವ್ ಯಾಕೆ ಜಪ ಮಾಡ್ತೀರಾ, ಅದರಿಂದ ಏನ್ ಪ್ರಯೋಜನ, ಸುಮ್ನೆ ಅದು ಸಮಯ ವ್ಯರ್ಥ ಅಂತ ಹೇಳಿದ್ರೆ ಅದರ ಒಂದು ಜ್ಞಾನ ನಮ್ಗಿಲ್ಲ ಅಂತಂದ್ರೆ ನಾವು ಅವ್ರಿಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಸಮಯದಲ್ಲಿ ಅವ್ರಿಗೆ ತಿಳಿಸ್ಕೊಡಲಿಕ್ಕೆ ಯಾವಾಗ ನಮ್ಗೆ ಆಗೋದಿಲ್ಲ, ಆಗ ನಮಗೂ ಕೂಡ ನಮ್ಮಲ್ಲಿ ಶ್ರದ್ಧೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ನಾವು ಮುಂದೊಂದ್ ದಿನ ಅದನ್ನ ನಿಲ್ಲಿಸಿ ಕೂಡ, ಅಂದ್ರೆ ಜಪ ಮಾಡೋದನ್ನ ನಿಲ್ಲಿಸಿ ಕೂಡ ಬಿಡಬಹುದು. ಆದ್ರೆ ಕೃಷ್ಣನ ಮಹಿಮೆಗಳನ್ನ ಹೆಚ್ಚು ಹೆಚ್ಚು ತಿಳಿದಷ್ಟು ನಮಗೆ ಭಗವಂತನಲ್ಲಿ ಹೆಚ್ಚು ಹೆಚ್ಚು ಪ್ರೀತಿ ಹೆಚ್ಚುತ್ತೆ. ಮತ್ತೆ ಅವನ ಭಕ್ತಿಯಲ್ಲಿ ಭಕ್ತಿಯನ್ನ ನಾವು ಹೆಚ್ಚು ಹೆಚ್ಚು ಮಾಡ್ತೀವಿ. ಮುಂದೆ ಅವರು ಅಂದ್ರೆ ಪ್ರಭುಗಳು ಹೇಳಿದ ಹಾಗೆ ನಾವು ಅವನನ್ನ ಈ ಐಹಿಕ ಪ್ರಕೃತಿಯ ಒಂದೊಂದು ವಿಷಯದಲ್ಲೂ ಕೂಡ ಅವನನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಜ್ಞಾನ ಅನ್ನುವಂಥದ್ದು ಯಾವಾಗ ನಾವು ಭಗವಂತನ ಭಕ್ತಿ ಮಾಡ್ತೀವಿ, ಸ್ವತಃ ಭಗವಂತನೇ ಅವನನ್ನ ಅವನು ಹೇಗೆ ಅರ್ಜುನನಿಗೆ ತೋರ್ಪಡಿಸ್ಕೊಂಡ ಹಾಗೆ ನಮಗೂ ಕೂಡ ಅವನನ್ನ ತೋರ್ಪಡಿಸ್ಕೊಳ್ತಾನೆ. ನಾವು ಅವನ ಮಹಿಮೆಗಳನ್ನ ಹೆಚ್ಚು ಹೆಚ್ಚು ಕೇಳಿದಷ್ಟು ನಮ್ಮಲ್ಲಿ ಒಂದು ಅಸ್ತಿತ್ವ ಶುದ್ಧಿ ಅಂತ ಹೇಳ್ತಾರೆ. ಅಸ್ತಿತ್ವ ಶುದ್ಧಿ ಅಂತಂದ್ರೆ ನಮ್ಮಲ್ಲಿ ಬೇಡದ್ದು ಏನೆಲ್ಲ ಇದೆ, ಆ ಪಾಪ ಕರ್ಮಗಳು, ಆ ಪ್ರತಿಕ್ರಿಯೆಗಳು ಅವೆಲ್ಲವೂ ಕೂಡ ನಾಶವಾಗ್ತಾ ಹೋಗುತ್ತೆ. ನಾವು ಅಂದ್ರೆ ಪುಣ್ಯವನ್ನ, ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಸ್ವರ್ಗಕ್ಕೆ ಹೋಗೋ ಪುಣ್ಯವನ್ನಲ್ಲ, ಇಲ್ಲಿ ಹೇಳ್ತಾ ಇರುವಂತದ್ದು ಭಕ್ತಿ ಪುಣ್ಯ ಅಂತ ಹೇಳ್ತಾರೆ. ಅಂದ್ರೆ ಆ ಭಕ್ತಿ ಪುಣ್ಯ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದು ನಾವು ಯಾವಾಗ ಒಂದು ಶುದ್ಧ ಭಕ್ತರ ಸಂಘವನ್ನ ಮಾಡ್ತೀವಿ, ನಾವ್ ಯಾವಾಗ ಒಂದು ಭಗವಂತನಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನ ಹೇಳ್ತೀವಿ, ಕೇಳ್ತೀವಿ, ಆ ರೀತಿ ಮಾಡೋದ್ರಿಂದ, ಅಥವಾ ಭಗವಂತನ ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ, ಅಥವಾ ಯಾರು ಭಗವಂತನ ಭಕ್ತರು ಇರ್ತಾರೆ ಅವ್ರಿಗೆ ಸಹಾಯವನ್ನು ಮಾಡ್ತೀವಿ, ಇದೆಲ್ಲವೂ ಕೂಡ ಭಕ್ತಿ ಪುಣ್ಯಗಳು ಅಂತ ಹೇಳ್ತಾರೆ. ಅಂತಹ ಒಂದು ಪುಣ್ಯ ನಮ್ಮಲ್ಲಿ ಇದ್ರೆ ಆಗ, ಅಂದ್ರೆ ಗುರು ಕೃಷ್ಣ ಕೃಪಾಯಿಪಾಯ್ ಬೀಜ ಅಂತ, ನಮ್ಮಲ್ಲಿ ಭಕ್ತಿ ಎನ್ನುವಂತಹ ಬೀಜ ಒಂದು ಗುರುವಿನ ಮತ್ತೆ ಕೃಷ್ಣನ ಕೃಪೆಯಿಂದ ಬರ್ಲಿಕ್ಕೆ ಸಾಧ್ಯ. ಆ ಭಕ್ತಿಯ ಬೀಜ ನಮ್ಗೆ ಸಿಕ್ತು ಅಂತಂದ್ರೆ ನಾವು ಭಗವಂತನ ಧಾಮಕ್ಕೆ ಸುಲಭವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲವೂ ಕೂಡ ನಮ್ಗೆ ಸಿಗ್ಬೇಕು ಅಂತಂದ್ರೆ ನಾವು ಭಗವಂತನ ಮಹಿಮೆಗಳನ್ನ ಭಕ್ತರ ಮೂಲಕ ತಿಳ್ಕೋಬೇಕು. ಅದರ ಅವಶ್ಯಕತೆ ಏನು ಅನ್ನೋದನ್ನ ಇಲ್ಲಿ ನಾವಿವಾಗ ತಿಳ್ಕೊಂಡಿದೀವಿ. ಮುಂದೆ ಹೋಗೋಣ. ಇಲ್ಲಿ ನಾವು ನೋಡ್ತಾ ಇದೀವಿ ಕೃಷ್ಣ, ಇದು ಒಂದು ಚಿತ್ರ. ಕೃಷ್ಣ ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಪಾಂಡವರ ಜೊತೆಲಿ, ಅಂದ್ರೆ ಅಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ಈ ಯುಧಿಷ್ಠಿರ ರಾಜನನ್ನಾಗಿಸಿ ಭೀಷ್ಮಾಚಾರ್ಯರು ದೇಹತ್ಯಾಗವನ್ನ ಮಾಡ್ತಾರೆ. ನಂತರ ಅವನು ಅಭಿಮನ್ಯುವಿನ ಒಂದು ದೇಹತ್ಯಾಗ ಆದ ಕಾರಣ ಸುಭದ್ರೆ ಮತ್ತೆ ಉತ್ತರೆ ಅವರು ದುಃಖದಲ್ಲಿರ್ತಾರೆ. ಅವರನ್ನೆಲ್ಲ ಸಮಾಧಾನ ಪಡಿಸ್ತಾರೆ. ಕೊನೆಗೆ ಅವನು ದ್ವಾರಕೆಗೆ ಮರಳಿ ಬರ್ತಾನೆ. ಆ ದ್ವಾರಕೆಗೆ ಮರಳಿ ಬರುವಾಗ ಅವನ ಭಕ್ತರು, ಅಂದ್ರೆ ಆ ಒಂದು ದ್ವಾರಕಾಪುರಿಯಲ್ಲಿದ್ದಂತಹ ಜನ ಅವನನ್ನ ಯಾವ ರೀತಿ ಸ್ವಾಗತ ಮಾಡ್ತಾರೆ ಅನ್ನುವಂಥದ್ದು. ಅಂದ್ರೆ ಅವರು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು ಎಲ್ಲವನ್ನೂ ಬಿಟ್ಟು ಓಡೋಡಿ ಬರ್ತಾರೆ ಭಗವಂತನ ಹತ್ರ. ಭಗವಂತನಿಗೆ ಅನೇಕ ಕಾಣಿಕೆಗಳನ್ನ ಕೊಡ್ತಾರೆ. ಅಂದ್ರೆ ಆ ಕಾಣಿಕೆಗಳನ್ನ ಕೊಡುವಾಗ ಯಾವ ರೀತಿ ಅದನ್ನ ಒಂದು ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಸೂರ್ಯನಿಗೆ ದೀಪ ಹಿಡಿದ ಹಾಗೆ ಅಂತ. ಪ್ರತಿಯೊಂದು ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು, ಎಲ್ಲ ಐಶ್ವರ್ಯಗಳು ಭಗವಂತನದೇ. ಆದ್ರೆ ಅವನಿಗೆ ಅವರಿಂದ ಆದಂತಹ ಒಂದು ಕಾಣಿಕೆಗಳನ್ನು ಕೊಡ್ತಾರೆ. ಮತ್ತೆ ಅದನ್ನ ಅವನು ಅಷ್ಟೇ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದ್ರೆ ಅವ್ರು ಕೊಡ್ತಾ ಇರುವಂತಹ ಕಾಣಿಕೆಯ ಅಗತ್ಯ ಇದೆ ಅಂತಲ್ಲ, ಅದರ ಹಿಂದೆ ಅವ್ರು ಕೊಡ್ತಾ ಇರುವಂತಹ ಭಾವ, ಪ್ರೇಮ, ಪ್ರೀತಿ ಏನಿದೆ ಅದು ಅವನು ಮೆಚ್ಚಿ ಅದನ್ನ ಸ್ವೀಕಾರ ಮಾಡ್ತಾನೆ. ಹೀಗೆ ದ್ವಾರಕಾಪುರಿಯ ಜನ ಅವರೆಲ್ಲರೂ ಕೂಡ ಅಂದ್ರೆ ಭಗವಂತನ ಸದಾ ನೆನಪಿನಲ್ಲಿ ಇರ್ತಾರೆ. ಅಂದ್ರೆ ಭಗವಂತ ಅವರಿಂದ ದೂರ ಇದ್ದಾನೆ, ಆದ ಕಾರಣ ಅವನ ನೆನಪಿನಲ್ಲೇ ಇರ್ತಾರೆ. ಯಾವಾಗ ಅವನನ್ನ ಅಂದ್ರೆ ಮುಖದ ಕಾಣ್ತಾರೆ, ಆಗ ಅವರಲ್ಲಿ ಆಗುವಂತಹ ಒಂದು ಹರ್ಷ, ಅಂದ್ರೆ ಅವರು ಯಾವ ರೀತಿ ಆ ಒಂದು ಪ್ರದೇಶವನ್ನ ಶೃಂಗಾರ ಮಾಡ್ತಾರೆ ಅವನ ಸ್ವಾಗತಕ್ಕಾಗಿ ಅಂತ ಭಾಗವತದಲ್ಲಿ ಹೇಳ್ತಾರೆ. ಆ ದೃಶ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ. ಆದ್ರೆ ಕೃಷ್ಣನಿಗೆ 16,108 ಹೆಂಡತಿಯರು. ಅದರಲ್ಲಿ
ಒಬ್ಬೊಬ್ಬರಿಗೆ 10 ಜನ ಮಕ್ಕಳು, 10 ಜನ ಮಕ್ಕಳಿಗೆ 10 ಜನ ಅವರ ಮಕ್ಕಳು ಅಂದ್ರೆ ಮೊಮ್ಮಕ್ಕಳು ಕೂಡ ಆಗಿದ್ದಾರೆ. ಹಾಗೆ ಅವನ ಒಂದು ವಂಶ ಯದುವಂಶ ಅನ್ನುವಂಥದ್ದು ಅದು 1,00,000 ಜನಕ್ಕಿಂತ ಹೆಚ್ಚು ಇತ್ತು ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ಓಡೋಡಿ ಬರ್ತಾರೆ ಕೃಷ್ಣನ ಸ್ವಾಗತಕ್ಕಾಗಿ. ಆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವಾ ಸಮನ್ವಿತಃ. ಈ ಶ್ಲೋಕವನ್ನ ಅಂದ್ರೆ 10ನೇ ಅಧ್ಯಾಯದ 8ನೇ ಶ್ಲೋಕ ಮತ್ತೆ 9, 10, 11 ಈ 4 ಶ್ಲೋಕವನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಮೊದಲಿಗೆ ಬ್ರಹ್ಮನಿಗೆ ಜ್ಞಾನವನ್ನ ಕೊಡ್ತಾನೆ. ಆ ಜ್ಞಾನವನ್ನ ಕೊಡುವಾಗ ಅವನು ಸವಿಸ್ತಾರವಾಗಿ ಹೀಗೆ 700 ಶ್ಲೋಕ ಭಗವದ್ಗೀತೆಯಲ್ಲಿ ಇರುವಂತದ್ದು, ಮತ್ತೆ 18,000 ಶ್ಲೋಕಗಳು ಭಾಗವತದಲ್ಲಿ ಬರುವಂತದ್ದು. ಹಾಗೆ ಭಗವಂತ ಎಲ್ಲವನ್ನು ಕೂಡ ಅಷ್ಟು ಶ್ಲೋಕಗಳನ್ನ ಬ್ರಹ್ಮನಿಗೆ ಹೇಳ್ದ ಅಂತಲ್ಲ, ಅವನು 4 ಶ್ಲೋಕದ ಮೂಲಕ ಆ ಇಡೀ ಒಂದು ಭಗವದ್ಗೀತೆಯ ಅಥವಾ ಭಾಗವತದ ಜ್ಞಾನವನ್ನ ತಿಳಿಸ್ಕೊಡ್ತಾನೆ. ಆ 4 ಪ್ರಮುಖ ಶ್ಲೋಕಗಳು ಈ 4 ಶ್ಲೋಕಗಳು. ಅದರಲ್ಲಿ ಮೊದಲನೇ ಶ್ಲೋಕ ಅಂದ್ರೆ ಇಲ್ಲಿ ಯಾವ ಜ್ಞಾನವನ್ನ ಭಗವಂತ ತಿಳಿಸ್ತಾನಂದ್ರೆ ಅದನ್ನ ಸಂಬಂಧ, ಅಭಿದಯ, ಪ್ರಯೋಜನ ಅಂತ ಕರೀತಾರೆ. ಸಂಬಂಧ ಅಂತಂದ್ರೆ ನನಗೂ ಭಗವಂತನಿಗೆ ಏನ್ ಸಂಬಂಧ, ಮೂಲದಲ್ಲಿ ನಾನು ಯಾರು ಅಂದ್ರೆ ನಾವು ನೋಡ್ತೀವಿ ಪ್ರಥಮದಲ್ಲಿ ಕೃಷ್ಣ 2ನೇ ಅಧ್ಯಾಯದಲ್ಲಿ ಅವನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಪ್ರಾರಂಭ ಮಾಡಿದ ಕೂಡಲೇ ಅವನು ಅರ್ಜುನನಿಗೆ ತಿಳಿಸ್ಕೊಡುವಂತಹ ಜ್ಞಾನ ಯಾವುದು ಅಂತಂದ್ರೆ ನಾನು ಯಾರು ಅಂದ್ರೆ ಆತ್ಮ. ಇಲ್ಲಿ ಜೀವ ಅಂದ್ರೆ ಅಥವಾ ಜೀವಾತ್ಮ ಅವನು ಒಂದು ಅಜ್ಞಾನದಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಈ ಅಜ್ಞಾನ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಇರುತ್ತೆ ಅಂತಂದ್ರೆ ತಮಸ್ ಅಂತ ಕರೀತಾರೆ ಅದನ್ನ. ತಮಸ್ ಅಂತಂದ್ರೆ ಜೀವಿ ನಾನೊಬ್ಬ ಏನ್ ಅನ್ಕೊಂತಾನೆ, ತನ್ನನ್ನ ತಾನು ದೇಹ ಅಂತ ತಿಳ್ಕೊಂತಾನೆ. ಇವಾಗ ಯಾರಾದ್ರೂ ಬಂದು ನಿಮ್ಮನ್ನ ಪರಿಚಯ ಮಾಡ್ಕೋಬೇಕು, ನೀವ್ ಯಾರು ಏನು ಅಂತಂದ್ರೆ ಯಾರಾದ್ರೂ ಹೇಗೆ ಪರಿಚಯ ಮಾಡ್ಕೊಳ್ತೀರಾ ಹೇಳ್ತೀರಾ? ಯಾರಾದ್ರೂ ಒಬ್ರು ಪರಿಚಯ ಮಾಡ್ಕೊಳ್ತೀರಾ? ಗಣೇಶ್ ಪ್ರಭುಜಿ, ಹರೇ ಕೃಷ್ಣ. ನಿಮ್ಮನ್ನ ನೀವು ಯಾರಿಗಾದ್ರೂ ಹೇಗೆ ಪರಿಚಯ ಮಾಡ್ಕೋತೀರಾ? ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ನಮ್ಮನ್ನ ನಾವು ಮೀಡಿಯಾ ಅಂತ ಒಂದು ನಾವು ತಂದೆ ತಾಯಿ ಹೆಸರಿಂದ ಪರಿಚಯ ಮಾಡ್ಕೊಳ್ತೇವೆ. ಆದ್ರೆ ನಾವು ಆತ್ಮ ದೃಷ್ಟಿಯಿಂದ ಪರಿಚಯ ಮಾಡಿಕೊಳ್ಳಕ್ಕೆ ಸಾಧ್ಯ ಇರೋದಿಲ್ಲ. ಅಂದ್ರೆ ಇದಾಗಿ ಮಾತಾಜಿ, ಇಲ್ಲಿ ಮಳೆ ಬರ್ತಾ ಇದೆ, ಅದರಿಂದ ಬೇರೆ ಓಕೆ ಪ್ರಭುಜಿ, ಸರಿ ಪ್ರಭುಜಿ. ಆದ್ರೆ ಈಗ ನನ್ನನ್ನು ಯಾರಾದ್ರೂ ಬಂದು ನೀವ್ ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನಾನು ಗೀತಾ ಅಂತ, ನನ್ನ ತಂದೆ ಹೆಸರು ಇಂಥದ್ದು, ನನ್ನ ಗಂಡನ ಹೆಸರು ಇಂಥದ್ದು, ನನ್ನ ಊರು ಇಂಥದ್ದು, ನಾನು ಈ ದೇಶಕ್ಕೆ ಸೇರಿದ್ದೀನಿ, ಹೀಗೆ ಇದೆಲ್ಲ ಕೂಡ ಉಪಾಧಿ ಅಂತ ಕರೀತಾರೆ. ಅಂದ್ರೆ ಅವರನ್ನ ಅವರು ದೇಹದ ಭಾವನೆಯಲ್ಲಿ ತಿಳ್ಕೊಳ್ಳುವಂಥದ್ದು. ಮತ್ತೆ ನನ್ನ ದೇಹಕ್ಕೆ ಸಂಬಂಧಪಟ್ಟವರನ್ನೇ ಅಹಂ ಮಮ ಅಂದ್ರೆ ಈ ದೇಹ ಅನ್ನುವಂಥದ್ದು ನಾನು, ನನ್ನ ದೇಹಕ್ಕೆ ಈ ದೇಹಕ್ಕೆ ಸಂಬಂಧಪಟ್ಟವರನ್ನ ನನ್ನವರು ಅಂತ ತಿಳ್ಕೊಳ್ಳುವಂಥದ್ದು. ಅದನ್ನ ತಮಸ್ ಅಂತ ಕರೀತಾರೆ. ತಮಸ್ ಅಂತಂದ್ರೆ ನಾನು ನಿಜವಾಗ್ಲೂ ಏನು ಅದನ್ನ ಬಿಟ್ಟು ನಾನು ಬೇರೆನೆ ಒಂದು ಅಜ್ಞಾನದಲ್ಲಿ ನನ್ನನ್ನ ನಾನು ಗುರುತಿಸಿಕೊಳ್ಳುವಂಥದ್ದು. ನಂತರ ತಮಸ್ಸಾದ ಮೇಲೆ ಬರುವಂತದ್ದು ಮೋಹ ಅಂತ ಕರೀತಾರೆ. ಮೋಹ ಅಂತಂದ್ರೆ ಏನು ಅಂತಂದ್ರೆ ಮೊದಲಿಗೆ ನಾನು ಆತ್ಮ ಅನ್ನೋದನ್ನ ತಿಳ್ಕೊಂಡಿಲ್ಲ, ಈಗ ನನ್ನನ್ನ ನಾನು ದೇಹ ಅಂತ ತಿಳ್ಕೊತೀನಿ. ದೇಹ ಅಂತ ತಿಳ್ಕೊಂಡು ಆ ದೇಹಕ್ಕೆ ಸಂಬಂಧಪಟ್ಟದ್ದು ಮತ್ತೆ ನನ್ನ ಹೆಸರು, ನನ್ನ ಒಂದು ಊರು, ಈ ರೀತಿ ನಾನು ನನ್ನನ್ನ ಪರಿಚಯಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಅದು ಮೋಹ ಆಗುತ್ತೆ. ಮಹಾಮೋಹ ಅಂದ್ರೆ ಏನು ಅಂತಂದ್ರೆ ನನ್ನ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಸಂಬಂಧಿಕರೆಲ್ಲ ನನ್ನವರು, ಈತ ನನ್ನ ಶತ್ರು, ಈತ ನನ್ನ ಮಿತ್ರ ಅಂತ ಹೇಳುವಂಥದ್ದು. ಮತ್ತೆ ನನ್ನಲ್ಲಿ ಏನೆಲ್ಲ ಒಂದು ಸಂಪತ್ತು ಇದೆ ಅಂತ ನಾನು ಹೇಳುವಂಥದ್ದು. ಇಷ್ಟು ಈ ಮನೆ ನನ್ನದು, ಇಷ್ಟು ತೋಟ ಇದೆ, ಇಷ್ಟು ಹೊಲ ಇದೆ, ನನ್ನ ಹತ್ರ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇದೆಲ್ಲವೂ ಕೂಡ ಮಹಾಮೋಹ. ಅಂದ್ರೆ ಆ ದೇಹಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನ ನನ್ನದು ಅಂತ ಯೋಚನೆ ಮಾಡುವಂಥದ್ದು ಅದು ಮಹಾಮೋಹ. ಆಮೇಲೆ ಬರುವಂತದ್ದು ತಾಮಿಶ್ರ ಅಂತ ಕರೀತಾರೆ. ತಾಮಿಶ್ರ ಅಂತಂದ್ರೆ ನಂದಲ್ಲ, ಯಾವುದು ವಾಸ್ತವದಲ್ಲಿ ನಂದಲ್ಲ, ಆದ್ರೆ 2 ದಾಯಾದಿಗಳು ಅಂದ್ರೆ ಇಲ್ಲಿ ನಾವು ನೋಡ್ತೇವೆ ಯುಧಿಷ್ಠಿರ ಮತ್ತೆ ದುರ್ಯೋಧನ ಹೇಗೆ ಕಿತ್ತಾಡ್ತಾರೆ ಅಂತಂದ್ರೆ ವಾಸ್ತವದಲ್ಲಿ ಪ್ರತಿಯೊಂದು ಭಗವಂತನಿಗೆ ಸೇರಿರುವಂತದ್ದು. ಅವರಿಬ್ರು ಒಂದು ರಾಜ್ಯಕ್ಕಾಗಿ ಕಿತ್ತಾಡ್ತಾರೆ. ಈ ರಾಜ್ಯ ನಂದು, ಇದು ನಂದು ಅಂತ, ನಾನ್ ಕೊಡೋದಿಲ್ಲ ಅಂತ. ಆದ್ರೆ ಕೊಡೋನು ಭಗವಂತ, ಪಡ್ಕೊಂಡಿದ್ದಾಯ್ತು. ಇಲ್ಲಿ ಇಬ್ರು ಕಿತ್ತಾಡೋದು, ಕಚ್ಚಾಡುವಂತದ್ದು, ಅದನ್ನೇ ತಾಮಿಶ್ರ ಅಂತಾರೆ. ಆಮೇಲೆ ಕೊನೆಗೆ ಅಂಧ ತಾಮಿಶ್ರ ಅಂತಾರೆ. ಅದು ಕೊನೆಯ ಹಂತದ ಅಜ್ಞಾನ. ಅಂಧ ತಾಮಿಶ್ರ ಅಂತಂದ್ರೆ ಏನು ಅಂತಂದ್ರೆ ಈ ದೇಹವನ್ನ ನಾನ್ ಬಿಡುವಾಗ ನಾನ್ ಸಾಯ್ತಾ ಇದ್ದೀನಿ ಅಂತ ಅನ್ಕೊಳ್ಳುವಂಥದ್ದು. ವಾಸ್ತವದಲ್ಲಿ ನನ್ಗೆ ಸಾವಿಲ್ಲ, ಆದ್ರೆ ಈ ದೇಹ ತ್ಯಾಗವನ್ನೇ ನಾನು ನನ್ನ ಸಾವು ಅಂತ ತಿಳ್ಕೊಳ್ಳುವಂಥದ್ದು, ನನ್ನ ಅಂತ್ಯ ಅಂತ ಅನ್ಕೊಳ್ಳುವಂಥದ್ದು. ಅದು
ಅಂಧತಾಮಿಶ್ರ, ಇವೆಲ್ಲವೂ ಕೂಡ ಅಜ್ಞಾನಗಳು. ಈ ಅಜ್ಞಾನಗಳಿಂದ ಹೊರಬರ್ಬೇಕಂದ್ರೆ ಮೊದಲಿಗೆ ನಾವು ಯಾರು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಬೇಕು. ನಾವು ಆತ್ಮ, ನನಗೆ ಸಾವು ಅನ್ನೋದಿಲ್ಲ, ಹುಟ್ಟು ಸಾವು ಅನ್ನೋಂಥದ್ದು ನನಗಿಲ್ಲ. ಮತ್ತೆ ನಾನ್ ಯಾರು? ಭಗವಂತನ ಸೇವಕ. ಭಗವಂತನ ವಿಭಿನ್ನ ಅಂಶ, ಓ ಕೃಷ್ಣ. ಮಾತಾಜಿ ಹೋಯ್ತಾ ಮಾತಾಜಿ ಇದು? ಹರೇ ಕೃಷ್ಣ. ಇದೆ ಮಾತಾಜಿ, ಕರೆಕ್ಟ್ ಆಗಿದೆ ಮಾತಾಜಿ. ಸ್ಕ್ರೀನ್ ಕಾಣ್ತಿದ್ಯಾ ಮಾತಾಜಿ? ಕಾಣ್ತಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂದು ಮ್ಯೂಟ್ ಆಗ್ತಾ ಇಲ್ಲ, ಯಾಕೋ ಅನ್ಮ್ಯೂಟೇ ಆಗೋದಿಲ್ಲ ಬೇಗ. ಇಲ್ಲಿ ನಂದು ರೀಸ್ಟಾರ್ಟ್ ಆಗ್ತದೆ, ಅದು ಲ್ಯಾಪ್ಟಾಪ್ ಅದ ತರ ತೋರಿಸ್ತಿದೆ, ಅದಕ್ಕೆ ನನಗೆ ಕಾಣಿಸ್ತಿಲ್ಲ ಸ್ಕ್ರೀನು. ಇಲ್ಲ, ಸರಿಯಾಗಿ ಬರ್ತಿದೆ ಮಾತಾಜಿ. ಕಾಣಿಸ್ತಿದೆ ಮಾತಾಜಿ ನಮ್ಗೆ. ಓಕೆ ಮಾತಾಜಿ, ಬಂತು. ಮತ್ತೆ ಅವನ್ ಏನ್ ಹೇಳ್ತಾನೆ ಭಗವಂತ? ನಾನ್ ಯಾರು ಅಂತ ತಿಳ್ಕೋಬೇಕು. ನಂತರ ಭಗವಂತ ಯಾರು, ನನಗೂ ಅವನಿಗೆ ಏನ್ ಸಂಬಂಧ, ಆ ಸಂಬಂಧವನ್ನ ನಾನು ಹೇಗೆ ಕಳ್ಕೊಂಡೆ, ಅದನ್ನ ನಾನು ಹೇಗೆ ಮರ್ತೋದೆ, ನನ್ಗೆ ಯಾಕೆ ಈ ಅಜ್ಞಾನ ಅನ್ನೋಂಥದ್ದು ಬಂತು, ಇದನ್ನ ತಿಳ್ಕೊಳ್ಳುವಂಥದ್ದೇ ಸಂಬಂಧ ಜ್ಞಾನ ಅಂತ ಹೇಳ್ತಾರೆ. ಸಂಬಂಧ ಜ್ಞಾನ ಆದ್ಮೇಲೆ ಯಾವ ಸಂಬಂಧವನ್ನ ನಾನು ಯಾಕೆ ಕಳ್ಕೊಂಡ್ನೋ ಅದನ್ನ ನಾನೀಗ ಹೇಗೆ ಪಡ್ಕೊಳ್ಳುವಂಥದ್ದು, ಅದನ್ನ ಅಭಿದಯ ಜ್ಞಾನ ಅಂತ ಕರೀತಾರೆ. ಅದನ್ನ ಪಡ್ಕೊಂಡ್ಮೇಲೆ ನನಗೆ ಏನು ಪ್ರಯೋಜನ, ಅದರಿಂದ ನನ್ಗೆ ಏನ್ ಪ್ರಯೋಜನ ಆಗುತ್ತೆ, ಅದನ್ನೇ ಪ್ರಯೋಜನ ಜ್ಞಾನ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿರುವಂತಹ ಶ್ಲೋಕ ಅದು ಸಂಬಂಧ ಜ್ಞಾನವನ್ನ ತಿಳಿಸ್ಕೊಡುವಂಥದ್ದು. ಅಹಂ ಸರ್ವಸ್ವ ಪ್ರಭೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಯಾವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಒಂದು ಮೂಲ ಭಗವಂತನಿಂದ ಬಂದಿರುವಂತದ್ದು. ಆ ಭಗವಂತ ಯಾರು? ಅವನು ಎಲ್ಲಾ ಒಂದು ಜಗತ್ತಿಗೆ ಸೃಷ್ಟಿಗೆ ಅವನೇ ಮೂಲ ಕಾರಣ. ಅದನ್ನ ಯಾವಾಗ ನಾವು ತಿಳಿತೀವಿ ಆಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನಿಗೂ ನನಗೆ ಇರುವಂತಹ ಒಂದು ಸಂಬಂಧ ಅದು ಎಲ್ಲಿ ಕಳಚಿ ಹೋಯ್ತು ಅಂತಂದ್ರೆ, ಭಗವಂತ ಅವನು ಒಡೆಯ, ಅವನು ನಿಯಂತ್ರಕ, ಅವನು ಎಲ್ಲರ ಹಿತೈಷಿ. ಅವನನ್ನ ನಾನು ಧಿಕ್ಕರಿಸಿ ಅವನ ಹಾಗೆ ನಾನಾಗ್ಬೇಕು, ನಾನು ಒಡೆಯಾಗ್ಬೇಕು, ನಾನು ಭೋಕ್ತಾರಾಗ್ಬೇಕು, ಎಲ್ಲವನ್ನ ಭೋಗಿಸುವವನಾಗ್ಬೇಕು, ಎಲ್ಲವನ್ನ ನಿಯಂತ್ರಣ ಮಾಡುವವನಾಗ್ಬೇಕು ಅಂತ ನಾವು ಯಾವಾಗ ಅಂತಹ ಒಂದು ಮನಸ್ಥಿತಿಗೆ ಬರ್ತೀವಿ ಅದನ್ನ ಏನಂತಾರೆ, ಭಗವಂತನಿಗೆ ವಿಮುಖರಾಗುವುದು ಅಂತ. ಹಾಗೆ ಆದಾಗ ಭಗವಂತ ಈಗ ತಾಯಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ, ಮಗು ಬಂದಿ ಅಮ್ಮ ನಿನ್ನ ಕಡೆ ಬಾ ನಾನ್ ಅಡಿಗೆ ಮಾಡ್ಬೇಕು ಅಂತಂದ್ರೆ ಅಮ್ಮ ಏನ್ ಮಾಡ್ತಾರೆ, ಬಿಟ್ಬಿಡ್ತಾರ ಮಾಡಕ್ಕೆ ಚಿಕ್ಕ ಮಗುನ, 5 ವರ್ಷದ ಮಗುನ ಬಿಡಲ್ಲ ಅಲ್ವಾ? ಹಾಗೆ ಕೃಷ್ಣ ವಾಸ್ತವದಲ್ಲಿ ಎಲ್ಲದಕ್ಕೂ ಮೂಲ ಅವನೇ. ಆದ್ರೆ ನಾವು ಹೋಗಿ ಅವನ ಸ್ಥಾನವನ್ನ ಪಡಿಬೇಕು ಅಂತಂದಾಗ ಅವನೇನ್ ಮಾಡ್ತಾನೆ, ಆಯ್ತು ನಿನಗೆ ಅಂದ್ರೆ ತಾಯಿ ಹೇಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಸಾಮಾನ್ ತಂದು ಕೊಡ್ತಾರ ಅಡಿಗೆ ಮಾಡೋದಕ್ಕೆ, ಆಟ ಆಡೋ ಸಾಮಾನ್, ಅವುಗಳನ್ನ ಇಟ್ಕೊಂಡು ಆ ಮಗು ಅಡಿಗೆ ಮಾಡುತ್ತೆ. ಹಾಗೆ ನಮಗೆ ಒಂದು ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿ, ಆಯ್ತು ಹೋಗು ಇಲ್ಲಿ ಕುತ್ಕೊಂಡು ನೀನೇನೆಲ್ಲ ಮಾಡ್ಬೇಕು ಅನ್ಕೊಂಡೆ ಅದನ್ನೆಲ್ಲ ಮಾಡು ಅಂತ ನಮ್ಮನ್ನ ಈ ಭೌತಿಕ ಜಗತ್ತಿಗೆ ಕಳಿಸಿ ಬಿಡ್ತಾನೆ. ಹಾಗೆ ನಾವು ಅವನ ಒಂದು ಸಂಬಂಧದಿಂದ ದೂರ ಆಗ್ತೀವಿ, ಅವನ ಒಂದು ಸಂಬಂಧ ನಾವು ಕಳ್ಕೊಂತೀವಿ. ಆದ್ರೆ ನಾವು ಮರ್ತಿದೀವಿ, ಭಗವಂತ ಮರ್ತಿಲ್ಲ. ಅವನೇನ್ ಮಾಡ್ತಾನೆ, ಈಗ ತಂದೆ ತಾಯಿಗೆ ಕೇಳಿದ ಮಕ್ಕಳು ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಅವನಿಗೆ ವಿರುದ್ಧವಾಗಿ ಹೋದಂತ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ ಅಲ್ಲ, ಆ ರೀತಿ ನಾವು ಅವನ ಒಂದು ಧಾಮವನ್ನ ಬಿಟ್ಟು ಬಂದಿದೀವಿ. ಆದ್ರೆ ತಂದೆ ಆದವನ್ ಏನ್ ಮಾಡ್ತಾನೆ, ಮಗುವಿನ ಮೇಲೆ ಪ್ರೀತಿಯನ್ನ ಕಳ್ಕೊಳ್ಳೋದಿಲ್ಲ. ಅವನು ಮಗು ಎಲ್ಲೇ ಹೋಗ್ಲಿ ಅವನಿಂದೆ ಯಾರನ್ನಾದ್ರೂ ಕಳಿಸ್ತಾನೆ, ಅವನ್ ಏನ್ ಮಾಡ್ತಾ ಇದ್ದಾನೆ, ಅವನು ಹೇಗಿದ್ದಾನೆ ಅಂತ ತಿಳ್ಕೊಳಕ್ಕೆ. ಹಾಗೆ ಅವನೇ ಸ್ವತಃ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಸದಾ ನಮ್ಮ ಜೊತೆಲಿ ಬರ್ತಾನೆ. ಹಾಗೆ ಬರ್ತಾ ನಮ್ಮನ್ನ ಈ ಭೌತಿಕ ಜಗತ್ತಿನಲ್ಲಿ ತಂದೆ ಇರಿಸಿದ್ದಾನೆ. ಈ ಭೌತಿಕ ಜಗತ್ತು ಅನ್ನುವಂಥದ್ದು ನಮ್ಮ ಆಂಟಿ ಮನೆದಾಗೆ ಅಂತ ಹೇಳ್ತಾರೆ. ಅಂದ್ರೆ ದುರ್ಗಾದೇವಿ ಸ್ವತಃ ಕೃಷ್ಣನ ಸೋದರಿ. ಆ ಸೋದರಿಗೆ ಅವನು ಏನ್ ಜವಾಬ್ದಾರಿ ಕೊಟ್ಟಿದ್ದಾನೆ, ಅವನು ಹೇಳ್ತಾನೆ, ನನ್ನ ಮಗುಗೆ ನೀನ್ ಚೆನ್ನಾಗಿ ಶಿಕ್ಷೆ ಕೊಡು. ಎಷ್ಟು ಶಿಕ್ಷೆ ಕೊಡು ಅಂತಂದ್ರೆ, ಆ ಶಿಕ್ಷೆಗಳು, ಆ ದುಃಖಗಳು ಅವನಿಗೆ ಬಂದಾಗ ಅವನಿಗೆ ನನ್ನ ನೆನಪಾಗ್ಬೇಕು. ನನ್ನ ತಂದೆ ಮನೆಯಲ್ಲಿ ಸಂತೋಷವಾಗಿದ್ದೆ, ಇಲ್ಲಿ ಬಂದು ನಾನು ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಾನ್ ಮತ್ತೆ ನನ್ ಮನೆಗೆ ಹೋಗ್ಬೇಕು ಅನ್ನೋಂತ ನೆನಪು ಅವನಿಗೆ ಬರ್ಬೇಕು. ಆ ರೀತಿ ಅವನಿಗೆ ಶಿಕ್ಷೆಗಳನ್ನ ಕೊಡುವಂತ. ಹಾಗೆ ಭೌತಿಕ ಜಗತ್ತಿನಲ್ಲಿ ಆ ದುಃಖಾಲಯ ಅನ್ನುವಂಥದ್ದು ಅಶಾಶ್ವತವಾದದ್ದು, ಇದೆಲ್ಲವನ್ನು ಕಂಡಾಗ ನಾವು ಆ ದುಃಖಗಳು ಬಂದಾಗ ನಾವು ನೋಡ್ತೀವಿ 4 ಜನ ಸುಕೃತಿಗಳು ಭಗವಂತನಿಗೆ ಶರಣಾಗ್ತಾರೆ ಅಂತ. ಅಂದ್ರೆ ಭಗವಂತನ ಹತ್ರಕ್ಕೆ ಕೊನೆ ಪಕ್ಷ ಹೋಗ್ತಾರೆ ಅಂತ. ಅಂದ್ರೆ ಯಾರು ದುಃಖದಲ್ಲಿ ಇರ್ತಾರೆ, ಅರ್ಥಾರ್ಥಿ, ಹಣದ ಒಂದು ಸಂಕಷ್ಟದಲ್ಲಿ ಇರ್ತಾರೆ, ಮತ್ತೆ ಯಾರು ಜಿಜ್ಞಾಸುಗಳು, ಜ್ಞಾನಿಗಳು, ಇವರೆಲ್ಲ ಹೋಗ್ತಾರೆ ಭಗವಂತನಿಗೆ ಶರಣ ಆಗ್ತಾರೆ ಅಂತ.
ಅದರಲ್ಲಿ ಮೊದಲನೇದಾಗಿ ಅವ್ರು ಹೇಳುವಂತದ್ದು ದುಃಖದಲ್ಲಿ ಇರುವಂತವ್ರು. ಯಾವಾಗ ನಮ್ಗೆ ಹೆಚ್ಚು ಹೆಚ್ಚು ದುಃಖ ಬರುತ್ತೆ ಆಗ ಭಗವಂತನ ನೆನಪಾಗುತ್ತೆ. ಹಾಗೆ ಭಗವಂತನ ನೆನಪಾಗುವ ಹಾಗೆ ಈ ಮಹಾಮಾಯಿ ನಮಗೆ ಪೆಟ್ಟುಗಳನ್ನ ಕೊಡ್ತಾಳೆ. ಆದ್ರೆ ಈ ತ್ರಿಶೂಲ ಅನ್ನುವಂಥದ್ದವಳ ಕೈಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆ 3 ಶೂಲಗಳು ಏನನ್ನ ಹೇಳುತ್ತೆ ಅಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಆ ಕ್ಲೇಶಗಳನ್ನ ಅವಳು ಸದಾ ಜೀವಿಗಳಿಗೆ ಕೊಡ್ತಾ ಇರ್ತಾಳಂತ. ಆ ಮೂಲಕ ನಮಗೆ ನಮ್ಮ ತಂದೆಯ ನೆನಪಾಗುತ್ತೆ. ತಂದೆಯಿಂದ ನಾವು ಹೇಗೆ ದೂರ ಆದ್ವಿ ಅನ್ನೋದು ನೆನಪಾಗುತ್ತೆ. ಮತ್ತೀಗ ನನ್ನ ತಂದೆ ಜೊತೆ ಸಂಬಂಧವನ್ನ ಹೇಗೆ ಬೆಳೆಸ್ಕೊಳ್ಳುವಂಥದ್ದು, ಅದನ್ನೇ ಏನಂತ ಹೇಳ್ತಾರೆ, ಅಭಿದಯ. ಹೇಗೆ ಬೆಳೆಸ್ಕೊಳ್ಳುವಂಥದ್ದು? ಭಗವಂತನ ಭಕ್ತಿ ಸೇವೆ ಮಾಡುವ ಮೂಲಕ ಬೆಳೆಸ್ಕೊಳ್ಳುವಂಥದ್ದು. ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಭಗವಂತನಿಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ, ಆದ್ರೆ ನನಗಾಗ್ಬೇಕಾಗಿದೆ. ಏನಾಗ್ಬೇಕಾಗಿದೆ? ನಾನ್ ಮತ್ತೆ ವಾಪಸ್ ಹೋಗ್ಬೇಕಾಗಿದೆ. ಯಾಕಂದ್ರೆ ನಾನು ಇಲ್ಲಿ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೀಗೆ ನಾವು ಆ ಅಭಿದಯ ಜ್ಞಾನ ಭಕ್ತಿಯಲ್ಲಿ ತೊಡಗ್ತೀವಿ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚಾರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಮತ್ತೆ ಇದು ಅಭಿದಯ ಜ್ಞಾನ ಅಂತ ಕರೀತಾರೆ. ಅಭಿದಯ ಜ್ಞಾನ ಅಂತಂದ್ರೆ ಭಗವಂತನ ಭಕ್ತಿ, ಅವನ ಒಂದು ಸಂಬಂಧ ಏನು ಕಡಿದು ಹೋಗಿದೆ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಂಥದ್ದು. ಹೇಗೆ ಮಾಡ್ತಾರೆ ಭಕ್ತರು ಆ ಒಂದು ಸಂಬಂಧವನ್ನ ಅಂತಂದ್ರೆ ಅವರು ಸದಾ ಭಕ್ತಿಯಲ್ಲಿ ತೊಡಗ್ತಾರೆ. ಅಂದ್ರೆ ಪ್ರಭುಪಾದರು ನಮ್ಗೆ ಹೇಳಿರುವಂತದ್ದು ತಪಸ್ಸು ಅಂತಾನು ಕರಿಬಹುದು ಅದನ್ನ. ಯಾವುದು ಅಂತಂದ್ರೆ 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂಥದ್ದು. ಮಾಂಸ ಭಕ್ಷಣೆ, ಜೂಜು, ಮದ್ಯಪಾನ, ಅನೈತಿಕ ಸ್ತ್ರೀ ಸಂಬಂಧ ಇವುಗಳಿಂದ ದೂರ ಇರುವಂತದ್ದು. ಅದೇ ಸಮಯದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಭಗವಂತನ ನಾಮಸ್ಮರಣೆ ಅಂದ್ರೆ ಪ್ರತಿದಿನ ಬೆಳಿಗ್ಗೆನೆ ನಾವು 16 ಸುತ್ತು ಜಪವನ್ನ ಮುಗಿಸುವಂತದ್ದು. ಮತ್ತೆ ಭಗವಂತನ ನೈವೇದ್ಯ ಪ್ರಸಾದವನ್ನ ಮಾತ್ರನೇ ಸ್ವೀಕರಿಸುವಂತದ್ದು. ಭಗವಂತನ ಕುರಿತಾಗಿಯೇ ಮಾತನಾಡುವಂತದ್ದು. ಮತ್ತೆ ಭಗವಂತನ ವಿಚಾರಗಳನ್ನ, ಭಗವದ್ಗೀತೆ, ಭಾಗವತಗಳನ್ನ ಪ್ರತಿದಿನ ತಪ್ಪದೆ ಕೇಳುವಂಥದ್ದು. ಇವೆಲ್ಲವೂ ಕೂಡ ನಾವು ಆ ಒಂದು ಸಂಬಂಧ ಅಭಿದಯದ ಒಂದು ಪ್ರಯತ್ನ ಅಂದ್ರೆ ಅದನ್ನ ಪ್ರಾರಂಭ ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಹೀಗೆ ಭಕ್ತರು ಏನ್ ಮಾಡ್ತಾರೆ? ಸದಾ ಭಗವಂತನ ಯೋಚನೆಯಲ್ಲಿ ಇರ್ತಾರೆ. ಹೇಗೆ ಯೋಚನೆಯಲ್ಲಿ ಇರ್ತಾರೆ? ಅವನ ವಿಷಯಗಳನ್ನೇ ಕುರಿತು ಮಾತನಾಡ್ತಾರೆ. ಮತ್ತೆ ಬದುಕು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿತವಾಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಭುಪಾದರ ಇಡೀ ಬದುಕು ಅದು ಭಗವಂತನಿಗೆ ಅರ್ಪಿತವಾಗುತ್ತೆ. ಆದ್ರೆ ಭಗವಂತ, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತಾರೆ ಭಗವಂತ ನಮ್ಮಿಂದ ಏನನ್ನ ಇಚ್ಛೆ ಪಡ್ತಾನೆ ಅಂತ? ನಮ್ಮಿಂದ ಏನು ಅವನಿಗೆ ಆಗ್ಬೇಕಾಗಿದೆ ಅಂತ? ನಾವ್ ಪೂಜೆ ಮಾಡೋದ್ರಿಂದ ಅವನು ದೇವರಾಗಿದ್ದಾನ, ಅಥವಾ ನಾವ್ ಪೂಜೆ ಮಾಡೋದ್ರಿಂದ ಅವ್ನಿಗೇನಾದ್ರು ಲಾಭ ಇದೆಯಾ? ಪ್ರೀತಿಪೂರ್ವಕ ಕೇಳ್ತಾನೆ ಮಾತಾಜಿ. ಪ್ರೀತಿಯಿಂದ ಭಕ್ತಿ ಸೇವೆಯನ್ನು ಮಾಡೋದ್ ಕೇಳ್ತಾನೆ ಅಷ್ಟೇ ಮಾತಾಡಿ ಭಗವಂತ. ಹೌದು ಮಾತಾಜಿ. ಅಂದ್ರೆ ಅವನ ಮೂಲ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಅವನ ಎಲ್ಲಾ ಮಕ್ಕಳು ಯಾರೆಲ್ಲ ದಾರಿ ತಪ್ಪಿದ್ದಾರೆ ಅವರೆಲ್ಲ ಮತ್ತೆ ದಾರಿಗೆ ಬರ್ಬೇಕು, ಮತ್ತೆ ಅವನ ಮನೆಗೆ ವಾಪಸ್ ಆಗ್ಬೇಕು. ಅದು ಅವನಿಗೆ ಬೇಕಾಗಿರುವಂತದ್ದು. ಅದನ್ನ ಅವನ ಶುದ್ಧ ಭಕ್ತರು ತಿಳ್ಕೊಂಡಿರ್ತಾರೆ. ಭಗವಂತನ ಒಂದು ಇಚ್ಛೆಗೂ ಭಗವಂತನ ಭಕ್ತರ ಇಚ್ಛೆಗೂ ವ್ಯತ್ಯಾಸ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ? ಭಗವಂತನ ಕಾರ್ಯದಲ್ಲಿ ತೊಡಗ್ತಾರೆ, ಅವನ ಯೋಜನೆಯಲ್ಲಿ ನಿಮಿತ್ತವಾಗ್ತಾರೆ. ಅಂತಂದ್ರೆ ಅವನಿಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಅವನಿಗೆ ಏನ್ ಬೇಕು? ಅವನ ಬೇಡದ ಇರುವಂತಹ ಅಂದ್ರೆ ಅವನಿಗೆ ವಿಮುಖವಾಗಿರುವಂತಹ ಮಕ್ಕಳು ಅವನ ಮನೆಗೆ ವಾಪಸ್ ಆಗ್ಬೇಕು. ಆ ಒಂದು ಪ್ರಯತ್ನದಲ್ಲಿ ಈ ಶುದ್ಧ ಭಕ್ತರು ತೊಡಗ್ತಾರೆ. ಪ್ರಭುಪಾದರಂತವರು ಜೀವಾತ್ಮಗಳನ್ನ ತಾವು ಭಗವಂತನ ಧಾಮಕ್ಕೆ ಹೋಗುವಂತದ್ದನ್ನ ಅವರು ಮಾಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಜೊತೆಯಲ್ಲಿ ಇತರ ಜೀವಾತ್ಮಗಳನ್ನು ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸ ಕಾರ್ಯದಲ್ಲಿ ತೊಡಗ್ತಾರೆ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ? ಅವರ ಇಡೀ ಜೀವನವನ್ನ ಭಗವಂತನ ಒಂದು ಕಾರ್ಯದಲ್ಲಿ ಅರ್ಪಣೆ ಮಾಡ್ತಾರೆ. ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡಿತಾರೆ. ನಿಜವಾದ ಆನಂದ ಅನ್ನುವಂಥದ್ದು ನಮಗೆ ಸಿಗುವಂತದ್ದು ಇಲ್ಲಿ. ಅಂದ್ರೆ ಸುಖ ಅಂತಂದ್ರೆ ದುಃಖ ಇಲ್ಲದೆ ಇರುವಂತದ್ದೇ ಸುಖ ಅಲ್ಲ. ಆದ್ರೆ ಭಗವಂತನ ವಿಷಯಗಳನ್ನ ಅಂದ್ರೆ ಯಾವಾಗ ನಾವು ಅಂದ್ರೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನಾವು ಸದಾ ಇಡೀ ಜೀವನ ಪರ್ಯಂತ ಮಾಡ್ತೀವಿ, ಆದ್ರೆ ನಮ್ಗೆ ಹೆಚ್ಚು ದುಃಖನೇ ಸಿಗುತ್ತೆ. ಆದ್ರೆ ಆತ್ಮಕ್ಕೆ ಏನ್ ಬೇಕು ಅದನ್ನ ನಾವು ತಿಳ್ಕೊಂಡಾಗ ನಮಗೆ ಆ ಆನಂದ ಅನ್ನುವಂಥದ್ದು ಆತ್ಮದಿಂದ ಬರುತ್ತೆ, ಅಂದ್ರೆ ಒಳಗಿನಿಂದ ಬರುತ್ತೆ. ನಾವು ಯಾವಾಗ ಭಗವಂತನ ವಿಷಯಗಳನ್ನ ಕುರಿತು ಮಾತನಾಡ್ತೀವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ, ಆಗ ಒಳಗಡೆ ಇರುವಂತ ಪರಮಾತ್ಮನಿಗೂ ಆನಂದ ಆಗುತ್ತೆ. ಅವನು ಕೂಡ ಹೇಳ್ತಾರೆ, ಕೃಷ್ಣ ಗಲದ ಮೇಲೆ ಕೈ ಇಟ್ಟು ಕೇಳ್ತಾ ಇರ್ತಾನಂತೆ ಅವನ ಕಥೆಗಳನ್ನ, ಅವನ ಭಕ್ತರ ಕಥೆಗಳನ್ನ. ಹಾಗೆ ಪರಮಾತ್ಮ ಹೃದಯದಿಂದ ಆನಂದವನ್ನ ನಮ್ಮಲ್ಲಿ ನೀಡ್ತಾನೆ.
ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ. ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಅಂದ್ರೆ ನಾವು ಯಾವಾಗ ಭಗವದ್ಗೀತೆಗಳ ಒಂದು ಅಧ್ಯಯನವನ್ನ ಕೇಳ್ತೀವಿ ಅಥವಾ ಓದ್ತೀವಿ ಅಥವಾ ಹೇಳ್ತೀವಿ ಅಂತ ಸಂದರ್ಭದಲ್ಲಿ ನಮಗೆ ಆ ಆನಂದ ಅನ್ನುವಂಥದ್ದು ಹೃದಯದಿಂದ ಬರುತ್ತೆ. ಅದು ನಿಜವಾದ ಆನಂದ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ನಾ ಹೇಳಿದೆ ಭಗವಂತನ ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಪ್ರಯೋಗ ಆಗಿರ್ಬಾರ್ದು. ಅದನ್ನ ಮೊದಲಿಗೆ ಭಗವಂತನಿಗೆ ಅದನ್ನ ರುಚಿ ನೋಡದೆ ಅದನ್ನ ಭಗವಂತನಿಗೆ ಮೊದಲು ನೈವೇದ್ಯ ಆಗ್ಬೇಕು. ನಂತರ ನಾವು ಕಾಫಿ ಟೀ ಅದು ಕೂಡ ಒಂದು ಏನಂತಾರೆ ಮದ್ಯಪಾನ ಅಂದ್ರೆ ಅದೊಂದು ಚಟ ಅಂತ ಹೇಳ್ತಾರೆ. ಆ ರೀತಿ ನಾವು ಅದನ್ನು ಕೂಡ ಸ್ವೀಕಾರ ಮಾಡೋ ಹಾಗಿಲ್ಲ. ಇಂಥದ್ದೆಲ್ಲ ನಾವು ಬಿಡ್ತಾ ಇದೀವಿ. ಬಿಟ್ಟಾಗ ಭಗವಂತ ನಮ್ಗೆ ಏನು ಮಾಡ್ತಾನೆ ಅಂದ್ರೆ ನಾನೀಗ ಭಕ್ತಿ ಸೇವೆಯಲ್ಲಿ ಅಂದ್ರೆ ಅಭಿದಯ ಕಾರ್ಯದಲ್ಲಿ ತೊಡಗ್ತಾ ಇದ್ದೀನಿ. ಅಂದ್ರೆ ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಆ ಪ್ರಯತ್ನ ಮಾಡ್ತಿದ್ದಾಗ ಭಗವಂತ ಏನ್ ಮಾಡ್ತಾನೆ ಅಂತ ಅದಕ್ಕೆ ಇಲ್ಲಿ ಅದನ್ನ ಪ್ರಯೋಜನ ಅಂತ ಕರೀತಾರೆ. ಆ ರೀತಿ ನಾನು ಪ್ರಯತ್ನ ಪಟ್ಟಾಗ ಭಗವಂತ ನನಗೆ ಯಾವ ರೀತಿ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ಅಂದ್ರೆ ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಅಂದ್ರೆ ಅವರಿಗೆ ಆ ಜ್ಞಾನವನ್ನ ಕೊಡ್ತೀನಿ. ಅಂದ್ರೆ ನನ್ನ ಹತ್ರಕ್ಕೆ ಇನ್ನ ಬರೋದಕ್ಕೆ ಅವ್ರಿಗೆ ಏನೆಲ್ಲ ಅವಶ್ಯಕತೆಗಳಿದೆ ಅಂದ್ರೆ ಆ ಒಂದು ಸಾಧುಗಳ ಸಂಘವನ್ನ ಗುರುವಿನ ಒಂದು ಗುರುವನ್ನ ಕೊಡ್ತಾರೆ. ಜೀವನದಲ್ಲಿ ಒಬ್ಬ ಗುರು ಬಂದ ಅಂತಂದ್ರೆ ಗುರಿ ಸಿಕ್ಕಿದ ಹಾಗೆ. ಮತ್ತೆ ಶಾಸ್ತ್ರಗಳ ಮೂಲಕ ಭಗವಂತ ನಮ್ಗೆ ಇನ್ನಷ್ಟು ಮತ್ತಷ್ಟು ಆ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ಒಂದು ಅವಕಾಶಗಳನ್ನ ಮಾಡಿಕೊಡ್ತಾನೆ. ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಇದು ಕೂಡ ಪ್ರಯೋಜನ. ಅಂದ್ರೆ ಭಗವಂತನ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಅನುಕಂಪವನ್ನ ತೋರ್ತಾನೆ. ಅಂದ್ರೆ ಅವನಿಗೆ ಎಲ್ಲ ಜೀವಾತ್ಮಗಳ ಮೇಲೆ ಅವನಿಗೆ ಕರುಣೆ ಅನ್ನೋದಿದೆ. ಯಾಕಂದ್ರೆ ಅವನು ನಮ್ಮ ಹಿತೈಷಿ. ಅವನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದು ಅವನೇನ್ ಮಾಡ್ತಾನೆ ಹೃದಯದಿಂದ ಅವನೇ ಚೈತ್ಯ ಗುರುವಾಗಿ ನಮ್ಮ ಹೃದಯದಲ್ಲಿ ಇರುವಂತಹ ಒಂದು ಅಜ್ಞಾನ ಅನ್ನುವಂತ ಕತ್ತಲನ್ನ ನಾಶ ಮಾಡ್ತಾನೆ. ಇಲ್ಲಿ ಅದಕ್ಕೆ ಉದಾಹರಣೆಯಾಗಿ ಅನೇಕ ಗುರುಗಳನ್ನ ನಾವು ನೋಡ್ತಾ ಇದೀವಿ. ಮೊದಲಿಗೆ ಶುಕಮುನಿಗಳು ವೇದವ್ಯಾಸರ ಮಗ. ಅವರು ಪರೀಕ್ಷಿತ ಮಹಾರಾಜನಿಗೆ ಜ್ಞಾನವನ್ನ ಕೊಡ್ತಿರುವಂತದ್ದು. ಇನ್ನೊಂದು ಕಪಿಲ ಮುನಿಗಳು ಅವರು ಸಾಂಖ್ಯ ಯೋಗದ ಬಗ್ಗೆ ತಿಳಿಸ್ಕೊಟ್ಟಿರುವಂತದ್ದು. ಸ್ವತಃ ಅವರ ತಾಯಿ ದೇವಹೂತಿಗೆ ಅವರು ಹೇಳುವಂತದ್ದು. ನಂತರ ಇಲ್ಲಿ ನಾವು ಉದ್ಧವ ಗೀತಾ ಅಂತ ಕರೀತಾರೆ. ಉದ್ಧವ ಗೀತಾ ಅಂತಂದ್ರೆ ಕೃಷ್ಣ ಈ ಭಗವದ್ಗೀತೆಯನ್ನ ಉದ್ಧವನಿಗೂ ಹೇಳ್ತಾನೆ. ಮತ್ತೆ ಮೈತ್ರೇಯ ಮುನಿಗಳು ಇವರಿಬ್ಬರಿಗೂ ಕೂಡ ಈ ಜ್ಞಾನವನ್ನ ಅವನು ಕೃಷ್ಣ ಕೊಟ್ಟಿರ್ತಾನೆ. ಆ ಜ್ಞಾನವನ್ನ ಕೊಡ್ತಾ ಇರುವಂತಹ ಒಂದು ಚಿತ್ರವನ್ನ ನೋಡ್ತಾ ಇದೀವಿ. ಹೀಗೆ ಕೃಷ್ಣ ಭಗವಂತ ಅವನು ಗುರುಗಳ ಮೂಲಕ ಅಥವಾ ಸ್ವತಃ ಚೈತ್ಯ ಗುರುವಾಗಿ ತಾನೇ ಎಲ್ಲರಿಗೂ ಕೂಡ ಯಾರು ಅವನ ಶುದ್ಧ ಭಕ್ತರಿರ್ತಾರೆ ಅವರ ಮೇಲೆ ಕರುಣೆಯಿಂದ ಅನುಕಂಪದಿಂದ ಅವನು ಆ ಜ್ಞಾನದ ಬೆಳಕನ್ನ ನೀಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿ ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಯಾವಾಗ ನಾವು ಅಜ್ಞಾನದಿಂದ ಹೊರಗಡೆ ಬರ್ತೀವಿ ಆಗ ಪ್ರತಿಯೊಂದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸ್ಪಷ್ಟವಾಗಿ ಅರ್ಥ ಆದಾಗ ನಾವೇನ್ ಮಾಡ್ತೀವಿ ಸರಿಯಾದ ಮಾರ್ಗದಲ್ಲಿ ಮಾಡೋಕೆ ಪ್ರಾರಂಭ ಮಾಡಿದಾಗ ನಾವು ಸುಲಭವಾಗಿ ಭಗವಂತನ ಮಾರ್ಗದಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಂಬಂಧ ಅದು ಗಟ್ಟಿ ಆಗುತ್ತೆ. ಭಕ್ತಿ ಸೇವೆ ಮೂಲಕ ನಾವು ಅದನ್ನ ದೃಢಪಡಿಸ್ಕೋತೀವಿ. ನಂತರ ಭಗವಂತನಿಗೆ ಹತ್ರವಾಗ್ತೀವಿ. ಅರ್ಜುನ ವಾಚ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಂ ಋಷಿಯಾ ಸರ್ವೇ ದೇವರ್ಷಿರ್ನಾರದಸ್ತತಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವಾಬ್ರವೀಷಿ ಮೇ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ. ನೀನು ನಿತ್ಯನು, ದಿವ್ಯನು, ಆದಿಪುರುಷನು. ನಿನಗೆ ಹುಟ್ಟಿಲ್ಲ. ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀವಿ. ಇದನ್ನ ಪ್ರಭುಪಾದರು ಏನಂತ ಹೇಳ್ತಾರಂದ್ರೆ ಇಲ್ಲಿವರೆಗೂ ಏನೆಲ್ಲ ಅರ್ಜುನ ತಿಳ್ಕೊಂಡ ಅದನ್ನೆಲ್ಲ ತಿಳ್ಕೊಂಡಿದ್ದಾದ್ಮೇಲೆ ಅವನ ಪ್ರತಿಕ್ರಿಯೆ ಈ ರೀತಿ ಇತ್ತು. ಅವನ ಪ್ರತಿಕ್ರಿಯೆ ಏನಾಗಿತ್ತು ಅಂತಂದ್ರೆ ಅವನು ಹೇಳ್ತಾ ಇದ್ದಾನೆ, ಭಗವಂತ ನೀನು ದೇವೋತ್ತಮ ಪರಮ ಪುರುಷ ಅಂದ್ರೆ ನೀನೇ ಮೂಲ ದೇವೋತ್ತಮ ಪರಮ ಪುರುಷ ಅಂತ ಅವನು
ಸ್ವೀಕಾರ ಮಾಡಿದ್ದಾನೆ. ಮತ್ತೆ ಅವನು ಹೇಳ್ತಾ ಇದ್ದಾನೆ ಪರಂಧಾಮ ಅಂದ್ರೆ ಎಲ್ಲರೂ ಕೂಡ ಅವನೇ ಎಲ್ಲರಿಗೂ ಕೂಡ ನಿಜವಾದ ಧಾಮ. ಎಲ್ಲರೂ ಕೂಡ ಎಲ್ಲಿ ಹೋಗಿ ವಿಶ್ರಾಂತಿ ಪಡಿತಾರೆ ಅಂದ್ರೆ ಅದು ಅವನನ್ನ ಸೇರಿದ ನಂತರ, ಅಂದ್ರೆ ಅವನಲ್ಲೇ ಸೇರುವುದಂತಂದ್ರೆ ಸಾಯುಜ್ಯ ಮೋಕ್ಷನ, ಅವನ ಧಾಮಕ್ಕೆ ಹೋಗಿ ಅವನ ಆ ಒಂದು ಏನಂತಾರೆ ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಷ್ಟಿ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಭಕ್ತಿ ಕಾರ್ಯದಲ್ಲಿ ಅವನ ಒಂದು ಸಮೀಪಕ್ಕೆ ಹೋಗಿ ಅವನ ಭಕ್ತಿ ಕಾರ್ಯದಲ್ಲಿ ತೊಡಗುವಂಥದ್ದು. ಮತ್ತೆ ಪವಿತ್ರ ಅಂದ್ರೆ ಎಲ್ಲರನ್ನು ಪವಿತ್ರೀಕರಿಸುವವರು ನೀನು. ಆ ಗಂಗೆ ಭಗವಂತನ ಪಾದದಿಂದ ಬರ್ತಾಳೆ, ಆದ್ರೆ ಭಗವಂತ ಅಂತಹ ಒಂದು ಪವಿತ್ರವಾದ ಗಂಗೆಯನ್ನ ಹೊಂದಿರುವಂತವನು, ಅವಳಿಗಿಂತ ಹೆಚ್ಚು ಪವಿತ್ರ. ಹೀಗೆ ಪರಿಪೂರ್ಣ ಸತ್ಯ ಅಂದ್ರೆ ನಿಜವಾದ ಸತ್ಯ ಅಂತ ಏನಾದ್ರೂ ಒಂದಿದ್ರೆ ಅದು ನೀನು ಮಾತ್ರ ಶ್ರೀಕೃಷ್ಣ, ದೇವೋತ್ತಮ ಪರಮ ಪುರುಷ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೀನು ನಿತ್ಯನು, ದಿವ್ಯನು, ಅಂದ್ರೆ ಅವನು ಅಕ್ಷರ ಅಂದ್ರೆ ಅವನು ಕ್ಷೀಣಿಸುವಂತವನಲ್ಲ, ಅವನು ಶಾಶ್ವತವಾಗಿ ಇರುವಂತವನು. ಮತ್ತೆ ಅವನು ದಿವ್ಯನು, ನಮ್ಮ ಹಾಗೆ ಒಂದು ಭೌತಿಕ ದೇಹ ಅವನದಲ್ಲ, ಅವನು ಆಧ್ಯಾತ್ಮಿಕ ದೇಹವನ್ನ ಹೊಂದಿದ್ದಾನೆ. ಮತ್ತೆ ಆದಿಪುರುಷನು ಅಂದ್ರೆ ಎಲ್ಲರಿಗೂ ಕೂಡ ಮೊದಲು ಇರುವಂತವನು. ಮತ್ತೆ ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ಇದೆಲ್ಲವೂ ಕೂಡ ಅವನ ಒಂದು ಏನಂತಾರೆ ಸಾಕ್ಷಾತ್ಕಾರ, ಅವನ ಒಂದು ರಿಯಲೈಸೇಷನ್, ಅದನ್ನ ಅವನು ಹೇಳ್ತಾ ಇದ್ದಾನೆ ಅರ್ಜುನ. ಅದನ್ನ ಹೇಳ್ತಾ ಅವನು ಹೇಳ್ತಾ ಇದ್ದಾನೆ, ಇದನ್ನೆಲ್ಲ ನಾನು ನೀ ನನ್ನ ಸ್ನೇಹಿತ ಅನ್ನೋ ಕಾರಣಕ್ಕಾಗಿ ಹೊಗಳುತ್ತಿರುವಂತದ್ದಲ್ಲ. ಒಬ್ಬ ಸ್ನೇಹಿತನನ್ನ ಇನ್ನೊಬ್ಬ ಸ್ನೇಹಿತ ಹೊಗಳೋದು ಸಾಧಾರಣ ವಿಷಯ. ಆದ್ರೆ ಇಲ್ಲಿ ನಾನು ಆ ರೀತಿ ನಿನ್ನನ್ನ ಹೊಗಳುತ್ತಿಲ್ಲ. ಅದಕ್ಕೆ ಒಂದು ಪ್ರೂಫ್ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನ ಪಡಿಸುತ್ತಾರೆ. ಅಂದ್ರೆ ಇವರೆಲ್ಲರೂ ಕೂಡ ಇದನ್ನ ಇದಕ್ಕೂ ಮೊದಲೇ ಕೂಡ ಹೇಳಿದ್ದಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯ, ಈಗ ನಾನು ಸ್ವಯಂ ನಿನ್ನ ಬಾಯಿಂದ ಅದ್ರ ಬಗ್ಗೆ ಕೇಳಿ ತಿಳ್ಕೊತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆದ ಕಾರಣ ಅವನು ಭಗವಂತನಿಗೆ ಶರಣಾಗತನಾಗ್ತಾ ಇದ್ದಾನೆ. ಈ ರೀತಿ ಒಂದು ಭಾವ ನಮ್ಮ ಹೃದಯದಲ್ಲಿ ಇಲ್ಲಿಯವರೆಗೆ ಏನು ಭಗವಂತನ ವಿಷಯವಾಗಿ ಕೇಳಿದ್ವಿ, ನಮ್ಗೆ ಅದು ಬರ್ಲಿಲ್ಲ ಅಂತ ಆದ್ರೆ ಪ್ರಭುಪಾದರು ಹೇಳ್ತಾರೆ, ನೀವು ಸರಿಯಾಗಿ ಭಗವದ್ಗೀತೆ ಅಧ್ಯಯನ ಮಾಡಿಲ್ಲ, ಮತ್ತೆ ಮೊದಲನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ. ಅರ್ಜುನನು ಹೇಳಿದನು, ನೀನು ದೇವೋತ್ತಮ ಪರಮ ಪುರುಷ, ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯೇ. ಸರ್ವಂ ಏತದ್ರುತಂ ಮನ್ಯೆ ಯನ್ಮಾಂ ವದಸಿ ಕೇಶವ, ನಹೀತೆ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಅಂದ್ರೆ ಇವರೆಲ್ಲರೂ ಕೂಡ ದೇವತೆಗಳು ದಾನವರಿಂದ ಅಂದ್ರೆ ರಾಕ್ಷಸರಿಂದ ಅಥವಾ ಯಾರಿಂದಲೂ ಕೂಡ ನಿನ್ನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಏವಾತ್ಮನಾತ್ಮಾನ ವೇತಾತ್ಮಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೆ, ದೇವದೇವನೇ, ಜಗತ್ಪತಿಯೇ, ವಾಸ್ತವದಲ್ಲಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡ್ಕೊಳ್ಳಬಲ್ಲೆ. ಅಂದ್ರೆ ಭಗವಂತನನ್ನ ಪರಿಪೂರ್ಣವಾಗಿ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಯಾರಿಂದನೂ ಸಾಧ್ಯ ಇಲ್ಲ. ಭಗವಂತನನ್ನ ಸ್ವಯಂ ಭಗವಂತನೇ ತಿಳಿದಿರ್ಬೇಕೆ ಹೊರತು ಬೇರೆ ಯಾರು ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನ. ಅರ್ಹಸ್ಯ ಶೇಷೇಣ ದಿವ್ಯಾ ಹಿ ಆತ್ಮಭೂತಯಃ ಯಾಭಿರ್ಭೂತ ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಾಂ ವ್ಯಾಪ್ಯ ತಿಷ್ಟಸಿ. ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲಾ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ನೀನು ಇಡೀ ಜಗತ್ತನ್ನ ಯಾವ ರೀತಿ ಆವರಿಸ್ಕೊಂಡಿದ್ಯಾ ಅದರ ಬಗ್ಗೆ ನನ್ಗೆ ತಿಳಿಸು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಯಾಕೆ ಈ ರೀತಿ ಕೇಳ್ತಾ ಇದ್ದಾನೆ? ಭಗವಂತನನ್ನ ಸದಾ ಕಾಲ ಸ್ಮರಣೆ ಮಾಡ್ಲಿಕ್ಕಾಗಿ ಕೇಳ್ತಾ ಇದ್ದಾನೆ. ಅಂದ್ರೆ ಅರ್ಜುನನಿಗೆ ಆಗ್ಲಿ ಕೃಷ್ಣನಿಗೆ ಆಗ್ಲಿ ನಮ್ಮಂತಹ ಒಂದು ಬದ್ಧಾತ್ಮರ ಮೇಲೆ ಒಂದು ಅನುಕಂಪ ಅನ್ನೋದಿದೆ. ಆದ ಕಾರಣ ನಾವು ಭಗವಂತನ ತಿಳ್ಕೊಳ್ಳಿಕ್ಕೆ, ಅವನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅವರು ಹೇಗೆ ನಾವ್ ಏನನ್ನ ಕಾಣ್ತಾ ಇದೀವಿ ಅದರಲ್ಲಿ ಭಗವಂತನನ್ನ ಹೇಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ನಮ್ಮ ಮೇಲೆ ಒಂದು ಕರುಣೆಯಿಂದ ಅರ್ಜುನ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣನು ಹೇಳ್ತಾನೆ, ಕಥಂ ವಿದ್ಯಾಂ ಅಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋ ಅಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ,
ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ವಿಸ್ತರಣೇತ್ಮ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣತ್ವೋ ನಾಸ್ತಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯವನ್ನು ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅಮೃತವನ್ನು ಸವಿಯಬೇಕು ಎನಿಸುತ್ತದೆ. ಅಂದ್ರೆ ಯಾರಿಗೆ ಯಾರ ಮೇಲಾದ್ರೂ ಹೆಚ್ಚು ಪ್ರೀತಿ ಇದ್ರೆ ಅವರ ವಿಷಯವನ್ನ ಅವರು ಮತ್ತೆ ಮತ್ತೆ ಮೆಲುಕಾಗ್ತಾ ಇರ್ತಾರೆ. ಯಾರಾದ್ರೂ ಅವರನ್ನ ಹೊಗಳಿ ಹೇಳ್ತಾ ಇದ್ರೆ ಅವ್ರು ಇನ್ನಷ್ಟು ಮತ್ತಷ್ಟು ಅದನ್ನ ಕೇಳ್ತಾನೆ ಇರ್ತಾರೆ. ಅವ್ರಿಗೆ ಅನ್ಸೋದೇ ಇಲ್ಲ, ಸಾಕಪ್ಪ ಅನ್ಸಲ್ಲ, ಇನ್ನೂ ಕೇಳ್ಬೇಕು ಅನ್ಸುತ್ತೆ. ಹಾಗೆ ಇಲ್ಲಿ ಅರ್ಜುನನಿಗೆ ಅವನ ವಿಷಯಗಳನ್ನ ಕೇಳುವಂಥದ್ದು ಅಮೃತ ಇದ್ದ ಹಾಗೆ, ಅದನ್ನ ಸವಿಬೇಕು ಅನ್ಸುತ್ತಾ ಇದೆ. ಆದ ಕಾರಣ ಭಗವಂತ, ನಾನು ನಿನ್ನ ಯೋಗ ಶಕ್ತಿಗಳನ್ನ ತಿಳಿಬೇಕು, ನಿನ್ನ ಸಿರಿಗಳನ್ನ ತಿಳಿಬೇಕು ಅಂತೇಳಿ ಕೇಳ್ತಾ ಇದ್ದಾನೆ. ಅದನ್ನ ವರ್ಣಿಸು ಅಂತ ಹೇಳ್ತಾ ಇದ್ದಾನೆ. ಜನಾರ್ದನ, ನಿನ್ನ ಸಿರಿಗಳ ಯೋಗಶಕ್ತಿಯನ್ನು ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಇಲ್ಲಿ 6 ಗೋಸ್ವಾಮಿಗಳನ್ನ ನೋಡ್ತಾ ಇದೀವಿ. ಅವರಿಗೆ ಸಿಕ್ಕಿದಂತಹ ಒಂದು ಅಮಿತ ಆನಂದ, ಎಲ್ಲಾ ಒಂದು ಭೌತಿಕ ವಿಷಯಗಳು ವಿಷಯಾಸಕ್ತಿಗಳು ಅವರು ತುಚ್ಛ ಅಂತ ಅದನ್ನ ಅದ್ರ ಕಡೆಗೆ ಅವರು ಮನಸ್ಸು ಅಥವಾ ಅವರ ಇಂದ್ರಿಯಗಳನ್ನ ಹಿಡ್ದಿರ ಅವ್ರು ಪರಿಪೂರ್ಣವಾಗಿ, ಗೋಸ್ವಾಮಿ ಅಂದ್ರೆ ಇಂದ್ರಿಯಗಳನ್ನ ಗೆದ್ದವರು. ಅವ್ರು ಹೇಗೆ ಆ ಇಂದ್ರಿಯಗಳನ್ನ ಗೆದ್ರು ಅಂತಂದ್ರೆ ಆ ಆನಂದದಲ್ಲಿ ಇದ್ರು. ಸದಾ ಭಗವಂತನ ವಿಚಾರವಾಗಿ ಅವರು ಮಾತನಾಡ್ತಿದ್ರು. ಆ ಆನಂದದಲ್ಲಿ ಅವರು ಸದಾ ಇದ್ದ ಕಾರಣ ಅವರಿಗೆ ಅವನ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಇನ್ನಷ್ಟು ಮಾತಾಡ್ಬೇಕು, ಅವನ ಬಗ್ಗೆ ಇನ್ನಷ್ಟು ಹೇಳ್ಬೇಕು, ಇನ್ನಷ್ಟು ಕೇಳ್ಬೇಕು, ಇನ್ನಷ್ಟು ತಿಳಿಬೇಕು ಅನ್ನುವಂತ ಒಂದು ಉತ್ಸಾಹ ಇತ್ತು. ಅದೇ ಉತ್ಸಾಹ ಇಲ್ಲಿ ಅರ್ಜುನ ತೋರಿಸ್ತಿದ್ದಾನೆ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಅಂದ್ರೆ ಭಗವಂತನ ಒಂದು ವಿಭೂತಿಗಳು ಎಲ್ಲವೂ ಕೂಡ ಅವನಿಂದಲೇ ಬಂದಿರುವಂತದ್ದು. ಅವನಿಲ್ಲದೆ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಪ್ರತಿಯೊಂದು ಒಂದೊಂದಾಗಿ ಭಗವಂತ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಕೊನೆ ಅನ್ನೋದೇ ಇರುವುದಿಲ್ಲ. ಆದ ಕಾರಣ ಭಗವಂತ ಅಂದ್ರೆ ಅನಂತ ಶಯನ ಅಂತ ಹೇಳ್ತಾರೆ. ಅನಂತ ಅವನು ಅವನಿಗೆ ಅನಂತ ಶೇಷನಿಗೆ ಅನಂತವಾದ ಅಂದ್ರೆ ಅನೇಕ ಬಾಯಿಗಳಿರುತ್ತೆ. ಆ ಅನಂತ ಬಾಯಿಗಳಿಂದ ಅವನು ಭಗವಂತನ ಬಗ್ಗೆ ಅನಂತ ಕಾಲದಿಂದ ಅವನು ಅವನ ದಿವ್ಯ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಎಷ್ಟು ಹೇಳಿದ್ರು ತೀರದು, ಅಷ್ಟೊಂದು ಭಗವಂತನ ಒಂದು ಸಿರಿಗಳು ಮತ್ತೆ ಅವನ ಒಂದು ಲೀಲೆಗಳು. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನ್ ನಿನಗೆ ಬರೀ ಪ್ರಮುಖವಾದದ್ದನ್ನು ಮಾತ್ರ ಹೇಳ್ತೀನಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅಹಂ ಆತ್ಮ ಗುಡ ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಂ ಆದಿಶ್ಚ ಮಧ್ಯಂ ಚ ಭೂತಾನಾಂ ಅಂತ ಏವಚ. ಅರ್ಜುನ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಎಲ್ಲ ಜೀವಿಗಳ ಆದಿ ಮಧ್ಯ ಮತ್ತು ಅಂತ್ಯವೂ ನಾನೇ. ಅಂದ್ರೆ ಎಲ್ಲವೂ ಕೂಡ ಪ್ರಾರಂಭ ಆಗಿರುವಂತದ್ದು, ನಾವೆಲ್ಲರೂ ಬಂದಿರುವಂತದ್ದು ಭಗವಂತನಿಂದ, ಭಗವಂತನ ಅಂಶವಾಗಿ. ಮಧ್ಯ ಅಂತಂದ್ರೆ ಈಗ ನಾವು ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನೆ, ಮತ್ತೆ ಅವನು ಸದಾ ನಮ್ಮ ಒಂದು ಜೊತೆಯಲ್ಲಿ ನಮ್ಮನ್ನ ಒಂದು ವೀಕ್ಷಿಸ್ತಾ ಇದ್ದಾನೆ. ನಮಗೆ ಏನಾದ್ರೂ ಒಂದು ಇಚ್ಛೆಗಳು ಬಂದಾಗ ಅದನ್ನ ಸ್ಯಾಂಕ್ಷನ್ ಮಾಡುವಂಥದ್ದು, ಅನುಮತಿ ಕೊಡುವಂಥದ್ದು, ಅದನ್ನ ಬೇಡ ಅಂತ ಹೇಳುವಂಥದ್ದು, ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಮತ್ತೆ ನಾವು ಮಾಡುವ ಪ್ರತಿಯೊಂದು ಯೋಚಿಸುವುದು ಮನಸ್ಸಿನಿಂದ ಬುದ್ಧಿಯಿಂದ ಏನೆಲ್ಲ ಮಾಡ್ತಾ ಇದೀವಿ ಅದೆಲ್ಲವನ್ನು ಕೂಡ ಅವನು ಉಪದೃಷ್ಟ ಗಮನಿಸ್ತಾ ಇರ್ತಾನೆ. ಅಂತ್ಯವೂ ನಾನೇ, ಅಂದ್ರೆ ನಾವು ಸಾವಿನ ನಂತರ ಕಾಲದ ರೂಪದಲ್ಲಿ ಅವನನ್ನ ಭಕ್ತರಾದ್ರೆ ಕಾಣ್ತೀವಿ, ಭಕ್ತರಾದ್ರೆ ಭಗವಂತನ ಧಾಮಕ್ಕೆ ಹಿಂದಿರುಗ್ತೀವಿ. ಹೀಗೆ ಅವನು ನಮ್ಮೆಲ್ಲರ ಅಂತ್ಯ ಕೂಡ ಆಗಿದ್ದಾನೆ. ಆದಿತ್ಯಾನಾಂ ಅಹಂ ವಿಷ್ಣುರ್ ಜ್ಯೋತಿಷಾಂ ರವಿ ಅಂಶುಮಾನ್ ಮರೀಚಿರ್ ಮರುತಾಂ ಅಸ್ಮಿ ನಕ್ಷತ್ರಾಣಾಂ ಅಹಂ ಶಶಿ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಅಂದ್ರೆ ಅವನೊಂದೊಂದು ಗುಂಪು, ಒಂದು ಗಣಗಳನ್ನ ಹೇಳ್ತಾನೆ. ಆ ಗಣದಲ್ಲಿ ಬರುವಂತಹ ಒಂದು ಪ್ರಮುಖವಾದದ್ದನ್ನ ಹೇಳ್ತಾ ಇದ್ದಾನೆ. ಆ ಪ್ರಮುಖವಾದದ್ದೆಲ್ಲ ಅದರಲ್ಲಿ ಒಂದು ಪ್ರಾಮುಖ್ಯತೆನ ಏನ್ ಪಡ್ಕೊಳ್ತಾ ಇದೆ ಅದು ಭಗವಂತನ ಅವನ ಒಂದು ಅವನ ಒಂದು ಅಂಶ ಅದರಲ್ಲಿ ಇರುವ ಕಾರಣದಿಂದ ಅವು ಒಂದು ಮಹತ್ವವನ್ನ ಪಡ್ಕೊಳ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಆದಿತ್ಯರಲ್ಲಿ ವಿಷ್ಣು, ಅಂದ್ರೆ ಅದಿತಿ ಮತ್ತೆ ಕಶ್ಯಪರಿಗೆ 12 ಜನ ಮಕ್ಕಳು, ಅವರನ್ನ ಆದಿತ್ಯರು ಅಂತ ಕರೀತಾರೆ. ಅದರಲ್ಲಿ ನಾನು ವಿಷ್ಣು ಅಂತಂದ್ರೆ ವಾಮನ ದೇವ ಕೂಡ ಮಹಾವಿಷ್ಣು, ಆದ ಕಾರಣ ನಾನು ವಿಷ್ಣು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಂತರ
ತೇಜಸ್ವಿ ಸೂರ್ಯ ಅಂದ್ರೆ ಜ್ಯೋತಿಗಳಲ್ಲಿ ಯಾವ್ದೆಲ್ಲ ಬೆಳಕು ಕೊಡುವಂಥದ್ದು ಚಂದ್ರಕ್ಕಿಂತ ಸೂರ್ಯ, ಮತ್ತೆ ವಿದ್ಯುತ್ ಶಕ್ತಿ ಅಥವಾ ಒಂದು ಬೆಂಕಿ, ಇವೆಲ್ಲವೂ ಕೂಡ ಬೆಳಕನ್ನ ಕೊಡ್ತವೆ. ಆದ್ರೆ ಅವುಗಳಲ್ಲೆಲ್ಲ ಸೂರ್ಯ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮರುತರಲ್ಲಿ ಮರೀಚಿ ಅಂದ್ರೆ ಗಾಳಿ, ಮರುತ ಅಂತಂದ್ರೆ ಗಾಳಿ, ಅದರಲ್ಲಿ ನಾನು ಮರೀಚಿ ಅಂತ ಹೇಳ್ತಾ ಇದ್ದೇನೆ. ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಇಲ್ಲಿ ಏನಪ್ಪಾ ಇದು ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾ ಇದ್ದಾನೆ, ಹಾಗಾದ್ರೆ ಚಂದ್ರ ನಕ್ಷತ್ರನ ಅಂತ. ಆದ್ರೆ ಇಲ್ಲಿ ಯಾವ ರೀತಿ ಇದು ಸಂಸ್ಕೃತದಲ್ಲಿ ಹೇಳ್ತಾ ಇದಾರೆ ಅಂದ್ರೆ, ಅವರು ಆಕಾಶಕಾಯಗಳು, ಯಾವ್ದೆಲ್ಲ ಆಕಾಶಕಾಯಗಳಿದೆ ಅದರಲ್ಲಿ ನಾನು ಚಂದ್ರ. ಅದ್ರ ಅನೇಕ ನಕ್ಷತ್ರಗಳಿವೆ, ಅದೆಲ್ಲದಕ್ಕಿಂತ ಒಂದು ಚಂದ್ರ. ಅವನು ಈ ಭೂಮಿಗೆ ಒಂದು ಏನಂತಾರೆ, ನಮ್ಮ ಒಂದು ಆಹಾರ ಏನಿದೆ, ಆ ಒಂದು ಸಸ್ಯಗಳು ಅವುಗಳು ಕೊಡುವಂತಹ ತರಕಾರಿ, ಹಣ್ಣು, ಅವುಗಳಲ್ಲಿ ಜೀವರಸವನ್ನು ತುಂಬುವಂತಹ ಒಂದು ಕೆಲಸವನ್ನು ಚಂದ್ರ ಮಾಡ್ತಾನೆ ಅಂತ ನಾವು ನೋಡ್ತೀವಿ. ಹಾಗೆ ಆ ಕಾಯಗಳಲ್ಲಿ ನಾನು ಚಂದ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷ ರಾಕ್ಷಸಾಂ ವಸೂನಾಂ ಪಾವಕಶ್ಚಸ್ಮಿ ಮೇರು ಶಿಖರೀಣಾಂ ಅಹಂ. ರುದ್ರರಲ್ಲಿ ನಾನು ಶಿವ, ಅಂದ್ರೆ ಏಕಾದಶ ರುದ್ರರು ಅಂತಾರೆ, 11 ಜನ ರುದ್ರರು ಇದ್ದಾರೆ ಅಂತ, ಅದರಲ್ಲಿ ನಾನು ಶಿವ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ಅಂದ್ರೆ ಕೋಶಾಧಿಪತಿ ನಾನು ಅಂತ ಹೇಳ್ತಾ ಇದ್ದಾನೆ. ವಸುಗಳಲ್ಲಿ ನಾನು ಅಗ್ನಿ, ಮತ್ತು ಪರ್ವತಗಳಲ್ಲಿ ನಾನು ಮೇರು. ಅಷ್ಟವಸುಗಳು, 8 ಜನ ವಸುಗಳು ಇದ್ದಾರೆ, ಅದರಲ್ಲಿ ನಾನು ಅಗ್ನಿ ಅಂತ ಹೇಳ್ತಾ ಇದ್ದಾನೆ. ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅಂದ್ರೆ ಈಗಾಗ್ಲೇ ನಿಮ್ಗೆ ತಿಳಿದಿರುತ್ತೆ, ಆ ಸಮುದ್ರ ಮಂಥನ ಮಾಡುವಾಗ ಅವ್ರಿಗೆ ಕುಡುಗೋಲಾಗಿ ಅವರು ಮೇರು ಪರ್ವತವನ್ನ ಬಳಸ್ತಾರೆ ಅಂತ, ಆ ಮೇರು ಪರ್ವತ ನಾನು ಅಂತಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಪುರೋದಸಾಂ ಚ ಮುಖ್ಯಂ ಮಾಂ ಬೃಹಸ್ಪತಿಂ ಸೇನಾನೀನಾಂ ಅಹಂ ಸ್ಕಂದಂ ಸರಸಾಂ ಅಸ್ಮಿ ಸಾಗರಃ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಬೃಹಸ್ಪತಿ ಅಂತಂದ್ರೆ ಈ ದೇವತೆಗಳ ಗುರುಗಳು, ಅಂದ್ರೆ ಅವರ ಒಂದು ಪೌರೋಹಿತ್ಯವನ್ನ ಮಾಡುವಂತವ್ರು. ನಂತರ ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ, ಯುದ್ಧವನ್ನ ಮಾಡುವಾಗ, ದೇವತೆಗಳ ಪರವಾಗಿ ಯುದ್ಧವನ್ನು ಮಾಡುವಾಗ ಸೇನಾಧಿಪತಿಯಾಗಿ ಪಾರ್ವತಿ ಶಿವನ ಮಗನಾಗಿ ಕಾರ್ತಿಕೇಯ ಇದ್ದಾನೆ, ಅವನು ನಾನು. ಮತ್ತೆ ಸರಸ್ಸುಗಳಲ್ಲಿ ನಾನು ಸಾಗರ, ಅಂದ್ರೆ ಈ ಒಂದು ಹರಿಯುವ ಒಂದು ನದಿ ಅಥವಾ ನೀರು, ಅದರಲ್ಲಿ ನಾನು ಸಾಗರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮಹರ್ಷೀಣಾಂ ಭೃಗುರ್ ಅಹಂ ಗಿರಾಂ ಅಸ್ಮಿ ಏಕಂ ಅಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಇದನ್ನ ನಾನು ಇದಕ್ ಮೊದ್ಲೇ ನಾವು ಹೇಳಿದೀವಿ, ಅಂದ್ರೆ ಭಗವಂತ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಹೇಳಿದಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ, ಅಂದ್ರೆ ಯಜ್ಞಗಳಲ್ಲೆಲ್ಲ ನಾನು ಜಪಯಜ್ಞ ಅಂತ. ನಂತರ ಸ್ಥಾವರಾಣಾಂ ಹಿಮಾಲಯ, ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿಗಳು. ಮತ್ತೆ ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಈ ಮೇರು ಪರ್ವತ ಅನ್ನುವಂಥದ್ದು ಚಲಿಸುತ್ತೆ, ಆದ ಕಾರಣ ಅದನ್ನ ಸಮುದ್ರ ಮಂಥನಕ್ಕೆ ಬಳಸಿದ್ರು, ಆದ್ರೆ ಈ ಹಿಮಾಲಯ ಅನ್ನುವಂಥದ್ದು ಚಲಿಸುವುದಿಲ್ಲ. ನಂತರ ಕಂಪನಗಳಲ್ಲಿ ನಾನು ಓಂಕಾರ, ಅಂದ್ರೆ ಓಂಕಾರ ಭಗವಂತನ ಒಂದು ನಿರಾಕಾರ ಹೆಸರು ಅಂತ ಹೇಳ್ಬೋದು ಅದು. ಮತ್ತೆ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಅಶ್ವತ್ಥ ಸರ್ವ ವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ಆದ್ರೆ ನಾವು ಹಿಂದೂಗಳಾದವರು ಅನೇಕ ಬಾರಿ ಈ ಅಶ್ವತ್ಥ ವೃಕ್ಷಕ್ಕೆ ಪೂಜೆಗಳನ್ನ ಮಾಡ್ತೀವಿ. ದೇವಾಲಯಗಳಲ್ಲಿ ಅಶ್ವತ್ಥ ವೃಕ್ಷ ಅನ್ನೊಂದು ಇರುತ್ತೆ, ಅಂದ್ರೆ ಈ ತ್ರಿಮೂರ್ತಿಗಳು ಆ ಅಶ್ವತ್ಥ ವೃಕ್ಷದಲ್ಲಿ ಇರ್ತಾರೆ, ದೇವತೆಗಳು ಅಶ್ವತ್ಥ ವೃಕ್ಷದಲ್ಲಿ ಇರ್ತಾರೆ ಅಂತಾರೆ. ವೈಜ್ಞಾನಿಕವಾಗಿ ಕೂಡ ಈ ಮರವನ್ನ ವಿಶ್ಲೇಷಿಸಿ ಹೇಳ್ತಾರೆ, ಏನಂದ್ರೆ ನಾವು ಬೇರೆ ಮರಗಳ ಹತ್ರ ಸಿಗುವಂತ ಆಕ್ಸಿಜನ್ಗಿಂತ, ಅಂದ್ರೆ ಒಂದು ಉಸಿರಾಟಕ್ಕೆ ಬೇಕಾಗಿರುವಂತ ಆಮ್ಲಜನಕಕ್ಕಿಂತ ಹೆಚ್ಚು ಆಮ್ಲಜನಕ ನಮ್ಗೆ ಈ ಅಶ್ವತ್ಥ ಮರದ ಕೆಳಗಡೆ ಸಿಗುತ್ತೆ ಅಂತ. ಹಾಗೆ ಋಷಿಗಳಲ್ಲಿ ನಾನು ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ ಅಂದ್ರೆ ಅವನು ಸುಮಧುರವಾಗಿ ಹಾಡ್ತಾನೆ. ಮತ್ತೆ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಇಲ್ಲಿ ಕಪಿಲ ಮುನಿ ಅಂತಂದ್ರೆ ದೇವಹೂತಿ ಮತ್ತೆ ಅವರ ತಂದೆ ಹೆಸರು ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಕಪಿಲ ಅವರ ತಂದೆ ಹರೇ ಕೃಷ್ಣ, ಯಾರಿಗಾದ್ರೂ ಮಾತಾಜಿ? ಕರ್ದನ.
ಕರ್ದಮ ಪ್ರಜಾಪತಿ ದೇವತೆಯ ಮಗ. ದೇವಹೂತಿ ಮತ್ತೆ ಅವರ ಇಲ್ಲ ಮಾತಾಜಿ. ಗರ್ಗಮ್ಮ. ಕರ್ದಮತಿನಿ. ಹಾ, ಕರ್ತವ ಮುನಿ. ದೇವಹೂತಿ ಮತ್ತೆ ಕರ್ತವ ಮುನಿಗೆ ಹುಟ್ಟಿದಂತಹ ಕಪಿಲ ಸಾಂಖ್ಯಶಾಸ್ತ್ರದ ಬಗ್ಗೆ ತಿಳಿಸ್ತಾನೆ. ಅಂದ್ರೆ ವಿಶ್ಲೇಷಣಾತ್ಮಕವಾಗಿ ಅವನು ಪ್ರತಿಯೊಂದನ್ನು ವಿವರಣೆಯಾಗಿ ಹೇಳ್ತಾನೆ. ಅಂದ್ರೆ ಈ ದೇಹ ಅನ್ನುವಂಥದ್ದು ಏನದರಿಂದ ಆಗಿದೆ, ಪಂಚಭೂತಗಳಿಂದ ಆಗಿದೆ. ಆ ಪಂಚಭೂತಗಳಿಂದ ಬಂದಂತಹ ದೇಹದಲ್ಲಿ 5 ಇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಿಷಯ ವಸ್ತುಗಳು, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಸೂಕ್ಷ್ಮ ಶರೀರ, ಈ ರೀತಿ ಆತ್ಮ, ಪರಮಾತ್ಮ, ಹೀಗೆ ವಿಶ್ಲೇಷಣಾತ್ಮಕವಾಗಿ ಅವನು ಸಾಂಖ್ಯಶಾಸ್ತ್ರದ ಮೂಲಕ ಒಂದು ಸಾಕ್ಷಾತ್ಕಾರವನ್ನ ಪಡೆಯುವಂಥದ್ದು. ಹಾಗೆ ಅವನು ಕಪಿಲ ಮುನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಯುಧಾನಾಂ ಅಹಂ ವಜ್ರಂ ಧೇನೂನಾಂ ಅಸ್ಮಿ ಕಾಮದುಕ್ ಪ್ರಜಶನ್ ಚಾಸ್ಮಿ ಕಂದರ್ಪ ಸರ್ಪಾಣಾಂ ಅಸ್ಮಿ ವಾಸುಕಿ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ನಾನು ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮ ದೇವತೆ, ಸರ್ಪಗಳಲ್ಲಿ ನಾನು ವಾಸುಕಿ. ಅಂದ್ರೆ ಆಯುಧ ಇಂದ್ರನ ಹತ್ರ ಇರುವಂತಹ ವಜ್ರಾಯುಧ, ನಂತರ ಗೋವುಗಳು, ಹಸುಗಳಲ್ಲಿ ಭಗವಂತ ಅಂದ್ರೆ ಅವನ ಧಾಮದಲ್ಲಿ ಇರುವಂತಹ ಸುರಭಿ. ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಹಸುಗಳು ಕೆಲವೊಂದು ಸಂದರ್ಭಗಳಲ್ಲಿ ಹಾಲನ್ನು ಕೊಡ್ತವೆ. ಆದ್ರೆ ಈ ಸುರಭಿ ಎನ್ನುವಂಥದ್ದು ಯಾವಾಗ ಅದರ ಹತ್ರ ಹಾಲು ಪಡಿಬೇಕಂದ್ರೂ ಕೂಡ ಅವು ಹಾಲನ್ನು ಕೊಡ್ತವೆ. ಇವೆಲ್ಲವೂ ಕೂಡ ಭಗವಂತನ ಧಾಮದಲ್ಲಿ ಇರುವಂತಹ ಹಸುವಿನ ಹೆಸರು, ಸುರಭಿ ಅಂತ ಇದ್ದಾರೆ. ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ. ಅಂದ್ರೆ ಈ ಒಂದು ಪ್ರಜೋತ್ಪತ್ತಿ ಆಗ್ಬೇಕು ಅಂತಂದ್ರೆ ಆಕರ್ಷಣೆ ಅನ್ನೋದು ಇರಬೇಕು. ಗಂಡು ಹೆಣ್ಣು ಅನ್ನುವುದು ಆಕರ್ಷಣೆ ಅನ್ನೋದು ಇರಬೇಕು. ಆ ಆಕರ್ಷಣೆಯನ್ನ ತರುವಂತದ್ದು ಕಂದರ್ಪ. ಕಂದರ್ಪ ಅಂತಂದ್ರೆ ಏನಂತಾರೆ, ಮನ್ಮಥ. ಮತ್ತೆ ಸರ್ಪಗಳಲ್ಲಿ ನಾನು ವಾಸುಕಿ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಂ ಅಹಂ ಪಿತॄಣಾಂ ಆರ್ಯಮಾಚಾಸ್ಮಿ ಯಮ ಸಂಯಮಾತಾಂ ಅಹಂ. ಬಹು ಹೆಡೆಗಳ ನಾಗರಗಳಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ನಾನು ಆರ್ಯಮ, ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ. ಅಂದ್ರೆ ಬಹು ಎಡೆಗಳ ನಾಗರನ ಹೇಳ್ದೆ, ಅನಂತ ಶೇಷ, ಅವನ ಮೇಲೆ ಮಹಾವಿಷ್ಣು ಅವನು ಪವಡಿಸಿರ್ತಾನೆ. ಮತ್ತೆ ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ನಂತರ ಪಿತೃಗಳಲ್ಲಿ ಆರ್ಯಮ. ಆರ್ಯಮ ಅಂತಂದ್ರೆ ಇವನು ಕೂಡ ಯಾರಾಗ್ತಾರೆ, ಆದಿತ್ಯ ಮಗನಾಗ್ತಾನೆ. ಇವನನ್ನು ಕೂಡ ಆದಿತ್ಯ ಅಂತಾನೆ ಕರೀತಾರೆ. ಮತ್ತೆ ಇವನು ಕೂಡ ಕಶ್ಯಪ ಆದಿತ್ಯ ಪುತ್ರ. ಇವನು ಏನ್ ಮಾಡ್ತಾನೆ ಅಂತಂದ್ರೆ, ಯಮರಾಜ ಅವನು ನಾರದನ ಅಂದ್ರೆ ವಿದುರನಾಗಿ ಯಾವಾಗ ಭೂಮಿಗೆ ಬರ್ತಾನೆ ಆಗ ಅವನ ಒಂದು ಯಮನ ಒಂದು ಕಾರ್ಯವನ್ನ ನಿರ್ವಹಣೆ ಮಾಡ್ತಾನೆ. ಮತ್ತೆ ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ, ಅಂದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದರಲ್ಲಿ ನಾನು ಯಮ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲ ಕಲಯತಾಂ ಅಹಂ ಮೃಗಾಣಾಂ ಚ ಮೃಗೇಂದ್ರೋ ಅಹಂ ವೈನತೇಯಶ್ಚ ಪಕ್ಷಿಣಾಂ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ, ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ. ಅಂದ್ರೆ ದೈತ್ಯರು ಅಂದ್ರೆ ರಾಕ್ಷಸರ ಕುಟುಂಬದಲ್ಲಿ ಅವರ ಒಂದು ಇದರಲ್ಲಿ ವಂಶದಲ್ಲಿ ಜನಿಸಿದವನು ಪ್ರಹ್ಲಾದ. ಆದ್ರೆ ಅವನು ಮಹಾಭಕ್ತ, ಭಗವಂತನ ಭಕ್ತ. ಮತ್ತೆ ಕ್ಷಯವನ್ನು ಉಂಟು ಮಾಡುವುದರಲ್ಲಿ ಕಾಲ, ಅಂದ್ರೆ ಎಲ್ಲವನ್ನೂ ಕೂಡ ಕ್ಷೀಣಿಸುವುದರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಸರ್ಗಾಣಾಂ ಆದಿರ್ ಅಂತಶ್ಚ ಮಧ್ಯಂ ಚೈವಾಹಂ ಅರ್ಜುನ ಆಧ್ಯಾತ್ಮ ವಿದ್ಯಾನಾಂ ವಾದಃ ಪ್ರವದಾತಾಂ ಅಹಂ. ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ, ಅಂತ್ಯ ಮತ್ತು ಮಧ್ಯ. ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ, ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಅಂದ್ರೆ ವಾದ ಮಾಡ್ತಾರಲ್ಲ ಅದರಲ್ಲಿ ನಾನು ವಿತಂಡವಾದ ಅಲ್ಲ, ಅಂದ್ರೆ ಸುಮ್ನೆ ವಾದ ಮಾಡುವಂಥದ್ದು. ಅಂದ್ರೆ ಅಲ್ಲಿ ಸತ್ಯವನ್ನ ಹೇಳುವಂಥದ್ದಲ್ಲ, ನಾ ಗೆಲ್ಲಬೇಕು ಅಂತ ಹೇಳಿ ಮಾತಾಡುವಂಥದ್ದು, ಆ ರೀತಿ ಅಲ್ಲ. ಆದ್ರೆ ಇಲ್ಲಿ ಮಾತಾಡ್ತಾರೆ, ಆದ್ರೆ ಅವರು ಕೊನೆಗೆ ನಿರ್ಣಾಯಕ ಒಂದು ಸತ್ಯವನ್ನ ಪಡಿತಾರೆ. ಅಂದ್ರೆ ಅವರು ಮಾತಾಡ್ತಾ ಇರುವಂತದ್ದು ಸುಮ್ನೆ ಮಾತಿಗಾಗಿ, ನಾನೇ ಶ್ರೇಷ್ಠ ಅಂತ ಹೇಳ್ಕೊಡೋದಕ್ಕಾಗಿ ಮಾತನಾಡ್ತಿರುವಂತದ್ದಲ್ಲ, ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಮಾತಾಡ್ತಾ ಇರುವಂತದ್ದು. ಆ ನಿರ್ಣಾಯಕ ಸತ್ಯ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ಅಂತ ತಿಳಿಸ್ತಾ ಇದ್ದಾನೆ. ಮತ್ತೆ ಭಗವಂತ ಎಲ್ಲದರ
ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನು ಕಾರಣ. ಆದಿ ಅಂತ್ಯ ಮಧ್ಯ ನಾನು ಅಂತ ಹೇಳಿ ಹೇಳ್ತಾನೆ. ಅಕ್ಷರಾಣ ಅಕಾರೋ ಅಸ್ಮಿ ದ್ವಂದ್ವ ಸಮಾಸಿ ಕಸ್ಯ ಚ ಅಹಂ ಏವಾಕ್ಷಯ ಕಾಲೋ ದಾತಾಹಂ ವಿಶ್ವತೋಮುಖಃ. ಅಕ್ಷರಗಳಲ್ಲಿ ನಾನು ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನೇ, ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಮೃತ್ಯುಂ ಸರ್ವ ಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀ ವಾಕ್ಚಾನಾರೀಣಾಂ ಸ್ಮೃತಿರ್ಮೇಧಾಧೃತಿಕ್ಷಮ. ಸರ್ವಭಕ್ಷಕನಾದ ಮೃತ್ಯುವು ನಾನೇ, ಇನ್ನೂ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಎಲ್ಲ ವಿಷಯಗಳು ಅದು ಭಗವಂತನೇ ಅಂತ ಇಲ್ಲಿ, ಅಂದ್ರೆ ಭಗವಂತನ ಒಂದು ಪ್ರತಿನಿಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವರಲ್ಲಿ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಒಂದು ಕೀರ್ತಿ ಮತ್ತೆ ಶ್ರೀ ಮತ್ತೆ ಅವರ ವಾಕ್ ಮತ್ತೆ ಸ್ಮೃತಿ, ಮೇಧಾಶಕ್ತಿ, ದೃಢತೆ, ತಾಳ್ಮೆ, ಅವರಲ್ಲಿ ಈ ಗುಣಗಳು ಏನೆಲ್ಲ ಇದೆ ಅದೆಲ್ಲವೂ ಕೂಡ ಭಗವಂತ ನಾನೇ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಭಕ್ಷಕನಾದ ಮೃತ್ಯು ನಾನು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಎಲ್ಲ ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ಅಂದ್ರೆ ಎಲ್ಲದರ ಬೀಜ ನಾನು, ಅದರ ಎಲ್ಲದರ ಮೂಲ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಬೃಹತ್ ಸಾಮ ತಥಾ ಸಾಮ್ನ ಗಾಯತ್ರಿ ಛಂದಸಾ ಅಹಂ ಮಾಸಾನ ಮಾರ್ಗ ಶೀರ್ಷೋ ಅಹಂ ಋತೂನಾಂ ಕುಸುಮಾಕರಃ. ಸಾಮವೇದಗಳಲ್ಲಿನ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯಗಳಲ್ಲಿ ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ ಮತ್ತು ಋತುಗಳಲ್ಲಿ ನಾನು ಕುಸುಮಾಕರವಾದ ವಸಂತ ಋತು. ದ್ಯೂತಂ ಚಲಯಾತಾಂ ಅಸ್ಮಿ ತೇಜಸ್ವಿನಾ ಅಹಂ ಜಯೋ ಅಸ್ಮಿ ವ್ಯವಸಾಯೋ ಅಸ್ಮಿ ಸತ್ವವತಾಂ ಅಹಂ. ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ಅಂದ್ರೆ ಇಲ್ಲಿ ಮೋಸಗಾರರಲ್ಲಿ ಜೂಜು ನಾನು ಅಂತಂದ್ರೆ ಯಾರಾದ್ರೂ ಭಗವಂತನಿಗೆ ಮೋಸ ಮಾಡಿದ್ರೆ, ಅಂದ್ರೆ ಅವರಿಗೆ ತಿಳಿಯದ ಹಾಗೆ ಭಗವಂತ ಹೇಗೆ ಅವರಿಗಿಂತ ಯಾರು ಮೋಸ ಮಾಡ್ತಾ ಇದ್ದಾರೆ ಅವರನ್ನೇ ಅವನು ಮೋಸ ಮಾಡೋದಕ್ಕೆ ಸಾಧ್ಯ ಇದೆ. ಅಂದ್ರೆ ಈಗ ನಾವು ಭಕ್ತಿಯಲ್ಲಿ ತೊಡಗಬೇಕು ಅಂತ ಇಚ್ಛಿಸ್ತೀವಿ, ಆದ್ರೆ ನಾವು ಭಕ್ತಿಯನ್ನ ಪರಿಪೂರ್ಣವಾಗಿ ಮಾಡ್ತಾ ಇರೋದಿಲ್ಲ. ಅಲ್ಲಿ ನಾವು ಏನಂತಾರೆ, ನಮ್ಮಲ್ಲಿ ಪ್ರಾಮಾಣಿಕವಾಗಿ ಅದನ್ನ ಮಾಡ್ಲಿಲ್ಲ ಅಂತಂದಾಗ ಭಗವಂತ ನಮ್ಗೆ ತಿಳಿಯದ ಹಾಗೆ ನಮ್ಮನ್ನ ಭಕ್ತಿ ಮಾರ್ಗದಿಂದ ದೂರ ಇಟ್ಬಿಡ್ತಾನೆ. ಅಂದ್ರೆ ನಾನು ಭಗವಂತನಿಗೆ ಮೋಸ ಮಾಡೋದಲ್ಲ, ನನಗೆ ಮುಂಚೆ ಅವನು ನನಗಿಂತ ಚೆನ್ನಾಗಿ ನನಗೆ ಅವನು ಮೋಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ಅವನಿಗೆ ಮೋಸ ಮಾಡಿದ್ರೆ ಅದು ಮಾಡ್ಬೇಕು ಅನ್ಕೊಂಡ್ರು ಕೂಡ ನಮ್ಮಿಂದ ಮಾಡಕ್ ಆಗದೆ ಹೋಗ್ಬೋದು. ಆದ್ರೆ ಅವನು ನಮ್ಗೆ ಮೋಸ ಮಾಡ್ಬೇಕು ಅಂತ ಅಂತಂದ್ರೆ ನಾವು ಅದನ್ನ ನಿಲ್ಲಿಸ್ಲಿಕ್ಕೆ, ಆದ್ರೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ತೇಜಸ್ವಿಗಳ ತೇಜಸ್ಸು ನಾನು, ಅಂದ್ರೆ ಯಾರು ಕ್ಷತ್ರಿಯರು ಇರ್ತಾರೆ ಅವರಲ್ಲಿ ತೇಜಸ್ಸು ಅನ್ನೋದು ಇರುತ್ತೆ, ಅದನ್ನು ಅವರಲ್ಲಿರುವಂತಹ ತೇಜಸ್ಸು ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಜಯ ಮತ್ತು ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ಬಲಿಷ್ಠರು ಅಂತಂದ್ರೆ ಯಾರು ಬಲ ಇಲ್ಲದವ್ರು ಇರ್ತಾರೆ ಅವರ ರಕ್ಷಣೆ ಮಾಡುವಂಥದ್ದು ಬಲಿಷ್ಠರ ಒಂದು ಜವಾಬ್ದಾರಿಯಾಗಿರುತ್ತೆ. ಹಾಗೆ ಅವರ ಬಲ ನಾನು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಕೃಷ್ಣೀನಾಂ ವಾಸುದೇವೋ ಅಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಂ ಅಪಿ ಅಹಂ ವ್ಯಾಸ ಕವೀನಾಂ ಉಶನ ಕವಿ. ವೃಷ್ಟಿ ವಂಶದವರಲ್ಲಿ ನಾನು ವಾಸುದೇವ, ಅಂದ್ರೆ ಯದುವಂಶದವರು, ಅವರಲ್ಲಿ ನಾನು ವೃಷ್ಟಿ ವಂಶ ಅಂದ್ರೆ ಕೃಷ್ಣನ ವಂಶ, ಅದರಲ್ಲಿ ನಾನು ವಾಸುದೇವ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ ಅಂದ್ರೆ ಇಲ್ಲಿ ಶುಕ್ರಾಚಾರ್ಯರು ಅಂದ್ರೆ ಮಹಾಚಿಂತಕರು, ಅಂದ್ರೆ ಅವರು ಮುಂದೆ ಏನಾಗುತ್ತೆ ಅನ್ನೋದನ್ನ ಅವರು ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ, ಅಂತವರಲ್ಲಿ ನಾನು ಶುಕ್ರಾಚಾರ್ಯ ಉಶನ ಅಂತ ಹೇಳಿ ಹೇಳ್ತಾ ಇದ್ದಾನೆ. ದಂಡೋ ದಮಯತಾಂ ಅಸ್ಮಿ ನೀತಿರ್ ಅಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನವತಾಂ ಅಹಂ. ಶಾಸನ ವಿಧೇಯತೆಗಳನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಯಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದಿಲ್ಲ ಅವರಿಗೆ ನಾನು ಶಿಕ್ಷೆ. ಮತ್ತೆ ಜಯವನ್ನು ಹರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಅಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ರಹಸ್ಯವಾಗಿ ಇಡ್ಬೇಕಂದ್ರೆ ಏನು ಮಾಡಬಾರ್ದು, ಮೌನವಾಗಿದ್ರೆ ಸಾಕು. ಹಾಗೆ ಆ ಮೌನ ನಾನು ಅಂತ ಹೇಳ್ತಾ ಇದ್ದಾನೆ. ಜ್ಞಾನಿಗಳ ಜ್ಞಾನ ಕೂಡ ನಾನು. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು
ಒಂದು ಸೂಚನೆ ಅಷ್ಟೇ. ಅಂದ್ರೆ ನಾನೀಗ ಪರಿಪೂರ್ಣವಾಗಿ ನನ್ನೆಲ್ಲ ಸಿರಿಗಳನ್ನು ಹೇಳಿಲ್ಲ, ನಾನು ಅದರಲ್ಲಿ ಕೆಲವೊಂದು ಮಾತ್ರವನ್ನೇ ಹೇಳಿದ್ದೀನಿ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ನಾಂತೋ ಅಸ್ಮಿ ನಾಂತೋ ಅಸ್ತಿ ಮಮಾದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷಾ ಏಷಾ ತು ದೇಶತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನಾನು ಪರಿಪೂರ್ಣವಾಗಿ ನನ್ನೆಲ್ಲಾ ಸಿರಿಗಳನ್ನು ನಿನಗೆ ತಿಳಿಸಿಲ್ಲ. ನಾನು ಏನ್ ಹೇಳಿದೀನಿ ಅದು ಅನಂತ, ನನ್ನ ಒಂದು ದೈವಿ ಪ್ರಕೃತಿಯ ಅಭಿವ್ಯಕ್ತಿಗಳು, ಅಂದ್ರೆ ಅವನ ಐಶ್ವರ್ಯಗಳು ಅದು ಅನಂತ. ಆ ಸಿರಿಗಳಲ್ಲಿ ನಾನು ಕೆಲವೊಂದನ್ನ ಮಾತ್ರ ನಿನ್ಗೆ ಹೇಳಿದೀನಿ ಅಂತಲ್ಲಿ ಹೇಳ್ತಾ ಇದ್ದಾನೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಂ ಏವವಾಂ ತತ್ ಏವ ಗಚ್ಚತ್ವಂ ಮಮ ತೇಜೋ ಆಶ ಸಂಭವಂ. ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಅಂದ್ರೆ ಭಗವಂತನ ಒಂದು ಆ ವೈಭವದ ಕಿಡಿ ಇಲ್ಲ ಅಂತಂದ್ರೆ ಇಲ್ಲಿ ಅಂತಹ ಒಂದು ವಿಶೇಷತೆ, ಈಗ ನಾವೇ ಯಾವ್ದನ್ನೆಲ್ಲ ಹೇಳಿದ್ವಿ ಅವುಗಳಲ್ಲಿ ಆ ಒಂದು ವಿಶೇಷತೆ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿಶೇಷತೆ ಅವುಗಳಲ್ಲಿ ಇರೋದಕ್ಕೆ ಮೂಲ ಕಾರಣ ಭಗವಂತನ ವೈಭವದ ಒಂದು ಕಿಡಿ ಅದರಲ್ಲಿ ಇರುವಂತದ್ದು. ಅಂದ್ರೆ ಈಗ ನಾವು ಕೂಡ ಅಷ್ಟೇ, ಈ ದೇಹ ಅನ್ನುವಂಥದ್ದು ಯಾರಿಗೆ ಆದ್ರೂ ಕೂಡ ಆಕರ್ಷಕವಾಗಿ ಕಾಣ್ತಿದೆ ಅಂತಂದ್ರೆ ಅದು ಸುಂದರವಾಗಿ ಕಾಣ್ತಿರುವಂತದ್ದು ದೇಹ ಅಲ್ಲ, ಅದರ ಒಳಗಡೆ ಇರುವಂತಹ ಆತ್ಮ. ಆ ಚೇತನ ಆ ದೇಹದಲ್ಲಿ ಇಲ್ಲ ಅಂತಂದ್ರೆ ನಾವು ನೋಡ್ಬೋದು ಆ ದೇಹ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ. ಎಷ್ಟೇ ಸುಂದರವಾದ ಒಂದು ಹೆಣ್ಣಿನ ದೇಹ, ಅದರಲ್ಲಿರುವಂತಹ ಆತ್ಮ ದೇಹವನ್ನ ತ್ಯಾಗ ಮಾಡಿದ್ರೆ ಆ ದೇಹ ನಮ್ಗೆ ಆಕರ್ಷಕವಾಗಿ ಕಾಣೋದಿಲ್ಲ, ಅದನ್ನ ನಾವು ಹೆಣ ಅಂತ ಕರಿತೀವಿ. ಹಾಗೆ ಆ ಒಂದು ಚೈತನ್ಯ ಆ ದೇಹದಲ್ಲಿ ಇರುವಂತದ್ದು, ಆ ಚೈತನ್ಯ ಏನಿದೆ, ಆ ಆತ್ಮ ಏನಿದೆ, ಅದು ಭಗವಂತನ ಒಂದು ವಿಭಿನ್ನಾಂಶ, ಅವನಿಂದ ಬಂದಿರುವಂತದ್ದು. ಆ ಒಂದು ಕಿಡಿ ಆ ದೇಹದಲ್ಲಿ ಇದ್ದಾಗ ಮಾತ್ರನೇ ಅದಕ್ಕೆ ಒಂದು ಸೌಂದರ್ಯ ಅನ್ನೋದು ಇರ್ಲಿಕ್ಕೆ ಸಾಧ್ಯ. ಹಾಗೆ ಯಾವ್ದೆಲ್ಲ ಶ್ರೀಮಂತಿಕೆಯನ್ನ ಹೊಂದಿದೆ, ಯಾವ್ದೆಲ್ಲ ಸುಂದರವಾಗಿ ಕಾಣ್ತಿದೆ, ಯಾವ್ದೆಲ್ಲ ಉಜ್ವಲವಾದ ಸೃಷ್ಟಿಗಳೇನಿದೆ, ಅದೆಲ್ಲವೂ ಕೂಡ ಆ ಒಂದು ವಿಶೇಷತೆಯನ್ನ ಯಾಕೆ ಪಡ್ಕೊಳ್ತಾ ಇದೆ ಅಂದ್ರೆ ಅಲ್ಲಿ ಭಗವಂತನ ಒಂದು ಅಂಶ ಅದರಲ್ಲಿ ಇರುವ ಕಾರಣದಿಂದ. ಆ ಅಂಶ ಇಲ್ಲದೆ ಹೋದ್ರೆ ಅದ್ರಲ್ಲಿ ಯಾವುದೇ ಒಂದು ವಿಶೇಷತೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನೈತೇನ ಕಿಮ್ನ್ಯಾತೇನ ತವ ಅರ್ಜುನ ವಿಷ್ಟ ವ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ. ಈ ಶ್ಲೋಕ ನಾಳೆಯ ಒಂದು ಅಧ್ಯಾಯಕ್ಕೆ ಒಂದು ಆರಂಭ ಆಗುತ್ತೆ. ಹೇಗೆ ಅಂತಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ರೀತಿ ಒಂದೊಂದನ್ನೇ ನಾನು ಎಷ್ಟಂತ ಹೇಳಿ ಅನಂತವಾದದ್ದು ಅಷ್ಟನ್ನೆಲ್ಲ ಹೇಳೋ ಬದಲು ನಾನು ಹೇಳ್ತಾ ಇದ್ದೀನಿ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನ ವ್ಯಾಪಿಸಿ ಧರಿಸಿದ್ದೀನಿ ಅಂತ. ಯಾವುದು ಆ ಒಂದೇ ಒಂದು ಅಂಶ ಅಂತ ನಾಳೆ ಅರ್ಜುನ ಕೇಳ್ತಾನೆ. ಅದರಿಂದ ಭಗವಂತ ಆ ಒಂದು ಅಂಶದ ಬಗ್ಗೆ ತಿಳಿಸ್ಕೊಡ್ತಾನೆ. ಯಾವುದು ಆ ಒಂದು ಅಂಶ ಅಂತಂದ್ರೆ ಅದು ಭಗವಂತನ ಸ್ವಾಂಶ ವಿಸ್ತರಣೆಯಾದಂತಹ ಪರಮಾತ್ಮ, ಅಂದ್ರೆ ಕ್ಷೀರೋದಕಶಾಯಿ ವಿಷ್ಣು. ಅವನು ಇಡೀ ಜಗತ್ತನ್ನ ಅವನು ಆವರಿಸ್ಕೊಂಡಿದ್ದಾನೆ. ಅಂದ್ರೆ ಅವನ ಒಂದು ವಿಶ್ವರೂಪವನ್ನ ನಾಳೆ ತೋರಿಸ್ತಾನೆ, ಹೇಗೆ ಅವನು ಇಡೀ ಜಗತ್ತನ್ನ ವ್ಯಾಪಿಸಿದ್ದಾನೆ ಅವನ ಒಂದೇ ಒಂದು ಅಂಶದ ಮೂಲಕ ಅಂತ. ಇಲ್ಲಿ ನಾವು ನೋಡ್ತಾ ಇದ್ವಿ ಚಿತ್ರದಲ್ಲಿ ಪರಮಾತ್ಮ ಕ್ಷೀರೋದಕಶಾಯಿ ವಿಷ್ಣು ಪ್ರತಿಯೊಂದರಲ್ಲೂ ಕೂಡ ಅವನು ಇದ್ದಾನೆ. ಹೀಗೆ ಅವನು ಇಡೀ ಜಗತ್ತನ್ನ ವ್ಯಾಪಿಸಿದ್ದಾನೆ ಅನ್ನೋದನ್ನ ಹೇಳ್ತಾನೆ. ಈ ಶ್ಲೋಕದಲ್ಲಿ ಯಾವ ಭಾಗವು ಉಲ್ಲೇಖಿಸುತ್ತದೆ? ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ. ಈಗ ಒಂದು ಕ್ವಿಸ್ ನಿಮ್ಗೆ, ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ ಯಾರು ಅಂತ? ಮಾತಾಜಿ, ಆದಿತ್ಯ ಪುತ್ರರಲ್ಲಿ ಜೈ ಶ್ರೀ ಕೃಷ್ಣ ಮಾತಾಜಿ. ವಾಮನ್ ಅಲ್ವಾ ಮಾತಾಜಿ? ವಾಮನ ನಾವು ನೋಡಿದ್ವಿಲ್ಲ, ಆದಿತ್ಯ ಪುತ್ರರು. ಅದ್ರ ವಾಮನ. ನಕ್ಷತ್ರಗಳಲ್ಲಿ ಚಂದ್ರ. ನಕ್ಷತ್ರ ಅಂದ್ರೆ ನಾನು ಹೇಳ್ದೆ ಅಲ್ಲಿ ಆಕಾಶಕಾಯಗಳು ಅಂತ. ಕಂಪನದಲ್ಲಿ ಶ್ರೀಕೃಷ್ಣ ಓಂಕಾರ.
ಪವಿತ್ರ ನಾಮಪಟ್ಟಣ ಅಂತ ಕೊಟ್ಟಿದ್ದಾರೆ. ಓಕೆ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ. ಅಶ್ವತ್ಥ ವೃಕ್ಷ. ಇಲ್ಲಿ ಆಲದ ಮರ ಹೇಳಿದ್ದಾರೆ. ಹೌದು. ಮಹಾನ್ ಋಷಿಗಳಲ್ಲಿ ಶ್ರೀಕೃಷ್ಣ ಭೃಗು. ಭೃಗು ಮಹರ್ಷಿ. ಭೃಗು. ಋಷಿಗಳಲ್ಲಿ ಕೃಷ್ಣ ಋಷಿಗಳಲ್ಲಿ ಋಷಿಗಳಲ್ಲಿ ಕಪಿಲ ಮೇಡಮ್ ಈಗ ಹೇಳಿದ್ರಿ. ನಾರದ ಮುನಿ. ಓಕೆ. ಚಲಿಸದ ವಸ್ತುಗಳಲ್ಲಿ ಕೃಷ್ಣ ಹಿಮಾಲಯ. ಕುದುರೆಗಳಲ್ಲಿ ಕೃಷ್ಣ ಉಚ್ಚಶ್ರೈವ. ಮೃಗಗಳಲ್ಲಿ ಕೃಷ್ಣ ಸಿಂಹ. ದೈತ್ಯರಲ್ಲಿ ಕೃಷ್ಣ ಪ್ರಹ್ಲಾದ. ಹಸುಗಳಲ್ಲಿ ಕೃಷ್ಣ ಕಾಮಧೇನು. ಸುರಭಿ ಅಂತ ಕರೀತಾರೆ. ವಿಜ್ಞಾನದಲ್ಲಿ ಕೃಷ್ಣ ಅದೇ ಇದು ಜ್ಞಾನಗಳಲ್ಲಿ ಗೊತ್ತಿಲ್ಲ. ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ. ಮಂತ್ರಗಳಲ್ಲಿ ಕೃಷ್ಣ ಓಂಕಾರ. ಗಾಯತ್ರಿ ಮಂತ್ರ ಅಲ್ವಾ ಮಾತಾಜಿ? ಓಕೆ, ವೆಲ್ ಡನ್ ಅಂತ ಹೇಳ್ತಾ ಇದಾರೆ. ಎಲ್ಲದಕ್ಕೂ ಆನ್ಸರ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರಿಯಾಗಿ ಕೇಳಿದೀರಾ ಅಂತ. ಕೃಷ್ಣನು ಅಜ್ಞಾತ ಮತ್ತು ಎಲ್ಲದರ ಮೂಲ, ಅಂದ್ರೆ ಅವನನ್ನ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಪಸ್ವಿಗಳು, ಮಹರ್ಷಿಗಳು ಅಥವಾ ದೇವತೆಗಳು ಅವನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೂಲ ಕಾರಣ ಅವನು ಎಲ್ಲದರ ಮೂಲ, ಅವನೇ ಪ್ರಥಮದಲ್ಲಿ ಇರುವಂತವನು, ಅವನಿಂದ ಬಂದಂತವ್ರು. ಆದ ಕಾರಣ ಅವನನ್ನ ಪರಿಪೂರ್ಣವಾಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅವನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ವೇದಾಧ್ಯಯನದಿಂದಲೋ ಅಥವಾ ಕಾಮ್ಯಕರ್ಮದಿಂದಲೋ ಅಥವಾ ಕರ್ಮಕಾಂಡದಿಂದಲೋ ಅಥವಾ ಒಂದು ದಾನ ಧರ್ಮಗಳು ತಪಸ್ಸಿನಿಂದಲೋ ಸಾಧ್ಯ ಇಲ್ಲ. ಅವನನ್ನ ತಿಳಿಬೇಕು ಅಂತಂದ್ರೆ ಭಗವಂತ ಸ್ವತಃ ಅವನೇ ನಮಗೆ ಅವನನ್ನ ತಿಳಿಸ್ಕೊಡ್ಬೇಕು. ಅವನು ಯಾರಿಗೆ ತಿಳಿಸ್ಕೊಡ್ತಾನೆ? ಅವನ ಭಕ್ತರಿಗೆ ತಿಳಿಸ್ಕೊಡ್ತಾರೆ. ಆದ ಕಾರಣ ನಾವು ಭಕ್ತಿ ಮಾಡುವ ಮೂಲಕ ಅವನನ್ನ ಸ್ವಲ್ಪ ಮಾತ್ರ ತಿಳಿಲಿಕ್ಕೆ ಸಾಧ್ಯನೇ ಹೊರತು ಪರಿಪೂರ್ಣವಾಗಿ ಯಾರು ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಭಕ್ತಿಗೀತೆಯ ಭಗವದ್ಗೀತೆಯ ಸಾರ ಅಂದ್ರೆ ನಾವು ನೋಡಿದ್ವಿ. ಅನನ್ಯ ಭಕ್ತಿ, ಅದು ಶುದ್ಧ ಭಕ್ತಿ ಅಂತಂದ್ರೆ ಅದರಲ್ಲಿ ಭಗವದ್ಗೀತೆಯ 4 ಪ್ರಮುಖ ಶ್ಲೋಕಗಳು, ಅದನ್ನ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತಾರೆ. ಅದನ್ನ ಅದರ ಒಂದು ಏನು ಸಾರ, ಅದರಲ್ಲಿ ಏನು ವಿಷಯ ಇದೆ ಅಂತಂದ್ರೆ ಭಗವಂತನ ಭಕ್ತಿಯ ಮಹತ್ವವನ್ನ ತಿಳಿತೀವಿ. ಅಂದ್ರೆ ನಾವು ಸಂಬಂಧ, ಅಭಿದಯ, ಪ್ರಯೋಜನ, ಈ 3 ವಿಷಯಗಳನ್ನ ಆ ಶ್ಲೋಕಗಳ ಮೂಲಕ ತಿಳ್ಕೊತೀವಿ. ನಂತರ ಅರ್ಜುನನು ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಸ್ವೀಕರಿಸ್ತಾನೆ. ಅಂದ್ರೆ ಅರ್ಜುನ ಇಷ್ಟೆಲ್ಲ ಕೇಳಿದ ಮೇಲೆ ಭಗವಂತನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಇಲ್ಲಿವರೆಗೂ ಅವನು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಆದ್ರೆ ಈಗ ಅವನು ಪ್ರತಿಕ್ರಿಯೆಯನ್ನ ಕೊಡ್ತಾನೆ ಕೃಷ್ಣನಿಗೆ. ನೀನು ದೇವೋತ್ತಮ ಪರಮ ಪುರುಷ, ಇದನ್ನ ನಾನ್ ನಿನ್ನನ್ನ ಹೊಗಳಿ ಹೇಳ್ತಿರುವಂತದ್ದಲ್ಲ, ಇದನ್ನ ನನಗೂ ಮೊದಲು ಅನೇಕ ಋಷಿ ಮಹರ್ಷಿಗಳು ಇದನ್ನ ಹೇಳಿದ್ದಾರೆ ಅಂತ ಹೇಳ್ತಾನೆ. ಕೃಷ್ಣನು ತನ್ನ ವಿಭೂತಿಗಳನ್ನು ವಿವರಿಸ್ತಾನೆ. ಅಂದ್ರೆ ಅರ್ಜುನ ಕೇಳ್ತಾನೆ, ನಾನು ನಿನ್ನನ್ನ ಸತತ ಕೀರ್ತಯಂತೋ ಮಾಂ, ನಾನ್ ನಿನ್ನನ್ನ ಸದಾ ನಿನ್ನ ಒಂದು ಮಹಿಮೆಗಳನ್ನ ಹಾಡ್ಬೇಕು, ನಿನ್ನನ್ನ ಕೀರ್ತನೆ ಮಾಡ್ಬೇಕು. ಅಂದ್ರೆ ನಾನು ಸದಾ ನಿನ್ನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಬೇಕು. ಅಂದ್ರೆ ನಾನ್ ನಿನ್ನನ್ನ ಯಾವ್ದ್ರಲ್ಲೆಲ್ಲ ಯಾವ ರೀತಿ ಕಾಣ್ಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ನಾವು ಏನನ್ನೆಲ್ಲ ಕಾಣ್ತೀವಿ ಅದರಲ್ಲಿ ಅವನು ಯಾವ ರೂಪದಲ್ಲಿ ಅವನಿದ್ದಾನೆ, ಆ ಒಂದು ರೂಪದಲ್ಲಿ ಅವನು ಆ ಒಂದು ವಿಶೇಷವಾದ ವಿಷಯಗಳಲ್ಲಿ ಅವನು ಹೇಗೆ ಆ ವಿಶೇಷತೆ ಆ ವಿಚಾರಗಳು ಹೊಂದಿವೆ ಅಂತಂದ್ರೆ ಅಲ್ಲಿ ಅವನ ಒಂದು ಅವನ ಕಿಡಿ, ಭಗವಂತನ ಒಂದು ವೈಭವದ ಕಿಡಿ ಅದರಲ್ಲಿ ಇರುವ ಕಾರಣ ಅವೆಲ್ಲವೂ ಕೂಡ ಒಂದು ಪ್ರಾಮುಖ್ಯತೆಯನ್ನ ಪಡಿತವೆ ಅನ್ನೋದನ್ನ ನಾವು ನೋಡ್ತೀವಿ. ಈ ಆ ರೂಪದಲ್ಲಿ ಅಂತ ಒಂದು ವಿಷಯಗಳನ್ನ ನಾವು ಕಂಡಾಗ ಭಗವಂತನ ನೆನಪು ಭಕ್ತರಿಗೆ ಆಗುತ್ತೆ. ಹಾಗೆ ಅವರು ಸದಾ ಭಗವಂತನನ್ನ ನೆನೆಸ್ತಾರೆ. ಯಾವುದನ್ನೇ ನೋಡಲಿ ಅವರಿಗೆ ಪರಮಾತ್ಮನ ಒಂದು ನೆನಪಾಗುತ್ತೆ ಅಂತ ಭಗವಂತ ಇಲ್ಲಿ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ಇದೆಲ್ಲವೂ ಕೂಡ ನಾನು ಏನ್ ಹೇಳಿದೆ ಅಂದ್ರೆ ಅನಂತವಾದದ್ದು, ನನ್ನ ವೈಭವ ಅದು ಅನಂತವಾದದ್ದು, ಕೊನೆ ಅನ್ನೋದೇ ಇಲ್ಲ. ಆದ್ರೆ ಅವುಗಳಲ್ಲಿ ಕೆಲವೊಂದನ್ನ ಮಾತ್ರ ನಾನು ನಿನ್ಗೆ ಹೇಳಿದೆ. ಆದ್ರೆ ಈ ರೀತಿ ಒಂದೊಂದನ್ನೇ ಹೇಳೋ ಅವಶ್ಯಕತೆ ಏನಿದೆ? ನಾನು ಇಡೀ ಜಗತ್ತನ್ನ ನಾನು ಒಂದೇ ಅಂಶದಿಂದ ಆವರಿಸಿದ್ದೀನಿ ಅಂತ ಹೇಳ್ತಾನೆ. ನಾಳೆ ಅಧ್ಯಾಯದಲ್ಲಿ ಅವನು ಆ ಒಂದು ಅಂಶದಿಂದ ನೀನು ಇಡೀ ಜಗತ್ತನ್ನ ಹೇಗೆ ಆವರಿಸಿದ್ಯಾ, ನಾನು ಅದನ್ನ ಕಾಣ್ಬೇಕು ಅಂತ ಕೇಳ್ತಾನೆ. ಹೀಗೆ ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. ವಾಂಛಾ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ಟೈಮ್ ಆಯ್ತು ಮಾತಾಜಿ. ಓ ಸಾರಿ ಮಾತಾಜಿ. ಓಕೆ,
ಲಾಗೌಟ್ ಆಗೋಣ, ಮಾತಾಜಿ ವೇಟ್ ಮಾಡ್ತಾ ಇದ್ದಾರೆ, ಕ್ಷಮಿಸಿ.